2023-24ನೇ ಶೈಕ್ಷಣಿಕ ಸಾಲಿನ ಸರಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲಾ ವಿಭಾಗ ಕುರ್ನಾಡು ಮುಡಿಪು ಇದರ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಈ ಶೈಕ್ಷಣಿಕ ಸಾಲಿನಲ್ಲಿ ನಮಗೆ ಲಭ್ಯವಾಗುತ್ತಿರುವ ನೂತನ ಕಟ್ಟಡಗಳ ಉದ್ಘಾಟನಾ ಸಮಾರಂಭ ಹಾಗೂ ನಮ್ಮ ಸಂಸ್ಥೆಗೆ ತಮ್ಮ ಪ್ರತಿಭೆಯ ಮೂಲಕ ಗೌರವ ತಂದುಕೊಟ್ಟ ನಮ್ಮ ಪ್ರತಿಭಾನ್ವಿತರನ್ನು ಪುರಸ್ಕರಿಸುವಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದೀಗ ಶುಭಾರಂಭಗೊಳ್ಳಲಿದೆ. ಕೊರೋನಾ ಮಹಾಮಾರಿಯಿಂದ ನಿಶ್ಶಬ್ದವಾಗಿದ್ದ ನಮ್ಮ ಈ ಸಂಸ್ಥೆ ಇವತ್ತು ಮಕ್ಕಳ ಕಲರವದಿಂದ ಹಬ್ಬದ ವಾತಾವರಣವನ್ನು ಮೂಡಿಸಿದೆ. 2 ಶೈಕ್ಷಣಿಕ ಸಾಲುಗಳಲ್ಲಿ ಈ ಒಂದು ಸಮಾರಂಭವನ್ನು ಆಯೋಜಿಸುವಂತಹ ಅವಕಾಶ ನಮ್ಮ ಕೈ ತಪ್ಪಿತ್ತು. ಈಗ ಮತ್ತೊಮ್ಮೆ ಈ ಮಹಾಮಾರಿಯಿಂದ ಬದುಕುಳಿದು ಇಂತಹ ಸರಳ ಸುಂದರ ಸಮಾರಂಭಕ್ಕೆ ಸಾಕ್ಷಿಯಾಗುವಂತಹ ಸುಯೋಗ ನಮ್ಮ ನಿಮ್ಮೆಲ್ಲರದಾಗಿದೆ. ಇದಕ್ಕೆ ನಾವು ಮೊದಲಿಗೆ ಆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಇದೀಗ ಭಾರತಾಂಬೆಯ ಚರಣಗಳಿಗೆ ವಂದೇ ಮಾತರಂ ಎಂದು ವಂದಿಸುತ್ತಾ ಈ ಒಂದು ಸಮಾರಂಭವನ್ನು ವಿದ್ಯುಕ್ತವಾಗಿ ಆರಂಭಿಸಲಿದ್ದಾರೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯರು. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರ ಜ್ಯೋತ್ಸ್ನಾಂ ಪುಲಕಿತಯಾಮಿನಿ ಪುಲ್ಲಕುಸುಮಿತಾ ದ್ರುಮದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ವಿದ್ಯಾರ್ಥಿನಿಯರಿಗೆ ನಮ್ಮ ಪ್ರೀತಿಯ ಗೌರವಪೂರ್ವಕವಾದ ಕರೆಗೆ ಓಗೊಟ್ಟು ಆಗಮಿಸಿರುವಂತಹ ಅತಿಥಿ ಗಣ್ಯರನ್ನು ನೆರೆದಿರುವ ಸರ್ವರನ್ನು ಸ್ವಾಗತಿಸುವುದು ನಮ್ಮ ಸತ್ ಸಂಪ್ರದಾಯ. ಇದರಂತೆ ಸ್ವಾಗತ ಭಾಷಣಕ್ಕೆ ಧ್ವನಿಯಾಗಲಿದ್ದಾರೆ ನಮ್ಮ ಸಂಸ್ಥೆಯ ಹಿರಿಯ ಉಪನ್ಯಾಸಕರಾದ ಶ್ರೀ ಅಂಬಪ್ರಸಾದ್ ಸರ್ ಇವರು. ಆನ್ಲೈನ್ ಕ್ಲಾಸ್ ಆಮೇಲೆ ಪಾಠ ಪ್ರವಚನದಲ್ಲಿ 2 ವರ್ಷ ಕಳೆದು ಹೋಗಿತ್ತು. ಪುನೊಮ್ಮೆ ವಿದ್ಯಾರ್ಥಿಗಳ ಕಳೆಯಲ್ಲಿ ಅಂದರೆ ವಿದ್ಯಾರ್ಥಿಗಳ ಶಿಕ್ಷಣ ಎನ್ನುವುದು ಬರೀ 4 ಗೋಡೆಗಳ ನಡೆಯುವಂಥ ಪಾಠ ಪುಸ್ತಕಗಳ ಪ್ರವಚನ ಮಾತ್ರವಲ್ಲದೆ ಅವರ ಸರ್ವಾಂಗೀಣ ಅಭಿವೃದ್ಧಿಗೆ ಮುಖ್ಯವಾಗಿ ಬೇಕಾದದ್ದು ಎಲ್ಲವೂ. ಕೆಲವರು ಆಟದಲ್ಲಿ, ಕೆಲವರು ನಾಟಕದಲ್ಲಿ, ಕೆಲವರು ಸಂಗೀತದಲ್ಲಿ, ಹೀಗೆ ಬೇರೆ ಬೇರೆ ಕಲೆಗಳನ್ನು ಅವರ ಸಾಮರ್ಥ್ಯಗಳು ಟ್ಯಾಲೆಂಟ್ಸ್ ಅವರ ಹತ್ರ ಬೇರೆ ಬೇರೆ ಸಾಮರ್ಥ್ಯಗಳು ಮತ್ತು ಅರ್ಹತೆಗಳಿರ್ತವೆ. ಆ ಎಲ್ಲ ಇವುಗಳನ್ನು ಸಾಮರ್ಥ್ಯ ಗುರುತಿಸುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಕಾಲೇಜಿನ ವಾರ್ಷಿಕೋತ್ಸವ. ಅದರೊಂದಿಗೆ ಭಾಳ ಮುಖ್ಯವಾಗಿ ನೂತನ ಕಟ್ಟಡಗಳ ಒಂದು ಉದ್ಘಾಟನಾ ಕಾರ್ಯಕ್ರಮ ಕೂಡ ಇವತ್ತು ನಡೀಲಿಕ್ಕಿದೆ. ಈಗಾಗಲೇ ಈ ನೂತನ ಕಟ್ಟಡಗಳ ಉದ್ಘಾಟನೆ ಮತ್ತು ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕೆ ನಮ್ಮೊಂದಿಗೆ ಸೇರಿಕೊಳ್ಳಲಿಕ್ಕಿದ್ದಾರೆ ನಮ್ಮ ಸಂಸ್ಥೆಯ SBCಯ ಮತ್ತು ಕಾಲೇಜ್ ಅಭಿವೃದ್ಧಿ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀಯುತ UT ಖಾದರ್ ಅವರನ್ನು ನಾನು ಮೊದಲಾಗಿ ತಮ್ಮ ಪರವಾಗಿ ಸ್ವಾಗತಿಸಿದ್ದೇನೆ. ಅವರು ಮಂಗಳೂರು ವಿಧಾನಸಭೆಯ ಶಾಸಕರಾಗಿದ್ದು ಹಿಂದಿನ ಕರ್ನಾಟಕ ಘನ ಸರ್ಕಾರದಲ್ಲಿ ಆರೋಗ್ಯ ಮತ್ತು ಆಹಾರ ಸಚಿವರಾಗಿದ್ದರು. ಪ್ರಸ್ತುತ ಕರ್ನಾಟಕ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕರಾಗಿ ನಮ್ಮ ಈ ಒಂದು ಕ್ಷೇತ್ರಕ್ಕೆ ಕಳೆಯನ್ನು ತಂದಿದ್ದಾರೆ. ಮೊದಲಾಗಿ ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿಯಲ್ಲಿ ಪ್ರಥಮ ಇದರಲ್ಲಿ ಅವರು 1000 ಪ್ರಶ್ನೆಗಳನ್ನು ಕೇಳಿದರು ಫಸ್ಟ್ ಅವರು ಶಾಸಕರಾಗಿದ್ದಾಗ. ಹೀಗಾಗಿ ಪುನೊಮ್ಮೆ ಅವರಿಗೆ ಸ್ವಾಗತ ಮಾಡಲಿಕ್ಕಿದ್ದೆ. ಆದರೆ ಅವರ ಅನುಪಸ್ಥಿತಿಯಲ್ಲಿ ನಾನು ನನ್ನ ಕರ್ತವ್ಯ ಅಂತೇಳಿ ನಾನು ಅವರನ್ನು ಸ್ವಾಗತಿಸಿದ್ದೇನೆ. ಕ್ಲಾಪ್ಸ್ ಗೋ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರು ಶ್ರೀಯುತ ಗಣೇಶ್ ನಾಯಕ್ರವರು. ಬಹಳ ಸಜ್ಜನ ಮತ್ತು ಎಲ್ಲ ನಮ್ಮ ಕೆಲಸಗಳಿಗೆ ಪ್ರತಿಯೊಂದು ಕಾರ್ಯಕ್ರಮ NSS ಆಗಲಿ ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಇರುವವರು, ನಮಗೆ ಬೆಂಬಲ ಕೊಡುವವರು. ಭಾಳ ಬೇಗನೆ 9 ಗಂಟೆಗೆ ಇಲ್ಲಿದ್ದರು. ಶ್ರೀಯುತರನ್ನು ನಾನು ನಮ್ಮ ಕಾಲೇಜಿನ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅದೇ ರೀತಿ ಪ್ರೌಢಶಾಲೆ ವಿಭಾಗದ ಪ್ರಾಂಶುಪಾಲ ಮತ್ತು ಉಪಪ್ರಾಂಶುಪಾಲ ಪರವಾಗಿ
ಮತ್ತೆಲ್ಲ ಉಪನ್ಯಾಸ ಮತ್ತು ಶಿಕ್ಷಕರ ಬಂಧುಗಳ ಪರವಾಗಿ ನಾನು ಮತ್ತು ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಸರಳಾ ಮೇಡಮ್ ಹೂವನ್ನು ಕೊಟ್ಟು ಸ್ವಾಗತಿಸಬೇಕು ಅಂತ ಅಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇದರ SBC ಅಧ್ಯಕ್ಷರಾಗಿದ್ದು ನಮಗೆ ಆಮೇಲೆ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು, ಬಂಟ್ವಾಳ ತಾಲೂಕು ಪಂಚಾಯತ್ನ ಮಾಜಿ ನಿಕಟಪೂರ್ವ ಅಧ್ಯಕ್ಷರಾಗಿದ್ದಂತಹ ಶ್ರೀಯುತ ಚಂದ್ರಸ್ ಕರ್ಕೇರ್ ಅವರು. ಶಿಸ್ತಿಗೆ ಮತ್ತೊಂದು ಹೆಸರು, ಯಾವಾಗಲೂ ಅವ್ರು ಹೇಳ್ತಾರೆ ಶಿಸ್ತಿನಿಂದ ಇದ್ದರೆ ವಿದ್ಯಾರ್ಥಿಗಳು ಯಾವುದು ಸಾಧನೆಯನ್ನು ಮಾಡ್ಬೋದು ಅಂತ. ಶಿಸ್ತಿಲ್ಲದ ಜೀವನ ಹಡಗಿಗೆ ಕ್ಯಾಪ್ಟನ್ ಇಲ್ಲದ ಒಬ್ಬ ಮುಖ್ಯಸ್ಥ ಇಲ್ಲದ್ರೆ, ಕ್ಯಾಪ್ಟನ್ ಇಲ್ಲದ್ರೆ ಹಡಗು ಮುಳುಗ್ತದೆ, ಹಾಗೆ ಶಿಸ್ತಿಲ್ಲದ್ರೆ ನಮ್ಮ ಜೀವನ ಮುಳುಗುತ್ತದೆ ಎನ್ನುವಂಥ ಧ್ಯೇಯವಾಕ್ಯವನ್ನು ಅವರು ಯಾರು ಇಟ್ಟುಕೊಂಡಿದ್ರು. ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಅವರು ಬಂದು ನಮ್ಮನ್ನು ಬೆಂಬಲಿಸ್ತಾರೆ ಮತ್ತು ನಮಗೆ ಪ್ರೋತ್ಸಾಹವನ್ನು ಕೊಡುವವರು ಶ್ರೀಯುತರನ್ನು ನಮ್ಮ ಕಾಲೇಜಿನ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ, ನೂತನ ಕಟ್ಟಡಗಳ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ಬಹಳ ಹರ್ಷಪಡುತ್ತೇನೆ. ಅವರನ್ನು ನಮ್ಮೆಲ್ಲ ಕಾಲೇಜಿನ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಫ್ರಾನ್ಸಿಸ್ ಮ್ಯಾನೇಜರ್ಸ್ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಬಹಳ ಉತ್ಸಾಹದ ಚಿಲುಮೆ ಆಗಿದ್ದು ಈ ಬಾರಿ ಪ್ರೌಢಶಾಲಾ ವಿಭಾಗದ ಉಮರ್ ಫಜೀರ್ನವರ ನಂತರ, ದಿವಂಗತ ಉಮರ್ ಫಜೀರ್ ನಂತರ ಅವರ ಸ್ಥಾನವನ್ನು ತುಂಬಿದವರು ಇಬ್ರಾಹಿಂ ನಡುಬದವರು. ಅವರು ಈಗ ಕಳೆದ ಸಾರಿ ನಾವು ತಾಲೂಕು ಮಟ್ಟದ ಒಂದು ಕ್ರೀಡಾಕೂಟವನ್ನು ಸಂಘಟಿಸುವಲ್ಲಿ ಎಲ್ಲರಿದ್ದಾರೆ. ಆದರೆ ಅದರಲ್ಲಿ ಒಂದು ಮುಂಚೂಣಿಯಲ್ಲಿ ಕೆಲಸ ಮಾಡಿದಂಥ ಚಂದ್ರಸ್ ಕರ್ಕೇರ್ರೊಂದಿಗೆ ಅವರು ಕೂಡ ಎಲ್ಲ ಕೆಲಸವನ್ನು ನಿಭಾಯಿಸಿದವರು. ನಮ್ಮ ಪದವಿ ಪೂರ್ವ ಕಾಲೇಜಿನ ಅಭಿವೃದ್ಧಿ ಸಮಿತಿ ಸದಸ್ಯರು ಕೂಡ. ಮತ್ತು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಮಾಸ್ಟರ್ ಏನಾಗಬೇಕು ಅಂತ ಅಥವಾ ಸರ್ ಏನಾಗಬೇಕು ಅಂತ ಕೇಳ್ತಾರೆ ಅವರು ಯಾವಾಗಲೂ. ತನು ಮನ ಧನಗಳಿಂದ ನಮ್ಮನ್ನು ಪ್ರೋತ್ಸಾಹಿಸುವವರು. ಅವರನ್ನು ನಮ್ಮ ಕಾಲೇಜಿನ ಹಿರಿಯ ಇವರು ಇಂಗ್ಲೀಷು ವಿಭಾಗದ ಈಗಾಗಲೇ ಬಂದಂಥ ರೇಖಾ ಮೇಡಮ್ ಅವರು, ಇಂಗ್ಲೀಷ್ ಉಪನ್ಯಾಸದ ರೇಖಾ ಮೇಡಮ್ ಹೂವನ್ನು ಕೊಟ್ಟು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಿದ್ರು. ಪ್ರಶಾಂತ್ ಕಾಜ್ ಅವರು ನಮ್ಮಲ್ಲೇ ಇದ್ದವರು, ಆದರೆ ಡಿಗ್ರಿ ಕಾಲೇಜ್ ಆಗುವಾಗ ಅವರು ಅಲ್ಲಿಗೆ ಹೋದರು. ನಮ್ಮ ಎಲ್ಲ ಸಂಸ್ಥೆಯ ಪದವಿ ಪೂರ್ವ ಕಾಲೇಜಲ್ಲಿ ಇದ್ದವರು. ಅವರು ಕೂಡ ಹಾಗೆ ನಗುಮುಖದ ವ್ಯಕ್ತಿ, ನೇರ ನಡೆನುಡಿಯ ಮತ್ತು ಏನಾಗಬೇಕು ಯಾವುದಾದ್ರೂ ಹೆದರಬೇಡಿ ಸರ್, ನಾವಿದ್ದೇವೆ, ಯಾವುದೇ ಸಂಘಟನೆಗೆ ಯಾವುದೇ ತೊಂದರೆ ಬಂದರೂ ಕೂಡ ಕಾಜೆಯವರು ಹೀಗಾಗಿ ಅಂತ ಹೇಳಿದ್ರೆ ಅವರು ನಮ್ಮೊಂದಿಗೆ ಕೆಲಸ ಮಾಡಿದವರು, ನಮಗೆ ಬೆನ್ನೆಲುಬಾಗಿ ನಿಂತವರು. ಪ್ರತಿಯೊಂದು ಕಾರ್ಯಕ್ರಮ ಕೂಡ ಅತ್ಯಂತ ಶಿಸ್ತುಬದ್ಧವಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ಮತ್ತು ಕಾರ್ಯಕ್ರಮ ಕಳೆಯನ್ನು ತುಂಬುವವರು. ಅವರನ್ನು ನಮ್ಮ ಕಾಲೇಜಿನ ಪರವಾಗಿ, ನಮ್ಮ ಅಭಿವೃದ್ಧಿ ಸಮಿತಿ ಮತ್ತು ಪ್ರೌಢಶಾಲಾ ವಿಭಾಗದ STMs ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವವಾಗಿ ಸ್ವಾಗತಿಸಿದ್ದೇನೆ. ನಿಕಟಪೂರ್ವ ಬಂಟ್ವಾಳ ತಾಲೂಕು ಪಂಚಾಯತ್ ಮತ್ತು ಕುರ್ನಾಡು ಕ್ಷೇತ್ರದ ತಾಲೂಕು ಪಂಚಾಯತ್ ಸದಸ್ಯರಾದಂಥ ಶ್ರೀಯುತ ನವೀನ್ ಪಾದಲ್ಪಾಡಿ ಅವರು ಬಹಳ ಯುವ ನಾಯಕ. ಅವರು ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ನಮಗೆ ಇಲ್ಲಿ ಯಾವುದೇ ರಾಜಕೀಯ ಇಲ್ಲದೆ ನಮ್ಮಲ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅವರು ನಮಗೆ ಬೆಂಬಲ ಕೊಡುವಂಥವ್ರು. ಅವರನ್ನು ಮತ್ತು ಕಳೆದ ಸಾರಿ ಕೂಡ ಹಾಗೆ ಅವರು ತಾಲೂಕು ಪಂಚಾಯತ್ ನಮಗೆ ಆಗುವಂಥ ಕೆಲವೊಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಅವರು ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಂದ ಕಾಣಿಸಿಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ನಮ್ಮೊಂದಿಗಿದ್ದಾರೆ. ಅವರನ್ನು ನಮ್ಮ ಕಾಲೇಜಿನ ಪರವಾಗಿ ಹಾಗೆ ಪ್ರೌಢಶಾಲೆ ಪರವಾಗಿ ಮತ್ತೆಲ್ಲ ಉಪನ್ಯಾಸಕ ಬಂಧುಗಳು, ಅದೇ ರೀತಿಯಲ್ಲಿ ಎಲ್ಲ ಶಿಕ್ಷಕ ಬಂಧುಗಳು ಮತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತಿಸಿದ್ದಾರೆ. ಶ್ರೀಯುತ ಶೀನಶೆಟ್ಟಿ ಅವರು ಮೊನ್ನೆ ಕೂಡ ಸ್ಪೋರ್ಟ್ಸ್ ಡೇಗೆ ಬಂದಿದ್ದರು ಭಾಳ ಅರ್ಲಿಯಾಗಿ. ಆದರೆ ಸ್ವಲ್ಪ ನಮ್ಮ ಕಾರ್ಯಕ್ರಮ ಡಿಲೇ ಆಯಿತು. ಆದರೆ ಅವರು ತಮ್ಮದೇ ಕಾರಣದಿಂದ, ಅನಿವಾರ್ಯ ಕಾರಣಗಳಿಂದ ನಮಗೆ ಬಿಟ್ಟು ಹೋಗಿದ್ದರು. ಆದರೆ ಮತ್ತೆ ಮುಂದುವರಿಸಿದ್ದೇವೆ ನಾವು ತನು ಮನ ಧನಗಳಿಂದ. ಈ ಶಾಲೆಯಲ್ಲಿ ಸುಮಾರು 25-26 ವರ್ಷ ಕೆಲಸ ಮಾಡಿದವರು. ಬಂಟ್ವಾಳದಿಂದ ಇಲ್ಲಿಗೆ ಬಂದವರು. ನಮಗೆ ಬಂಟ್ವಾಳದ ನಂಟು ಅದು ಅಲ್ಲಿಂದ ಇಲ್ಲಿವರೆಗೆ ಉಂಟು. ಆದ್ದರಿಂದ ಶೀನಶೆಟ್ಟಿ ಅವರು ನನಗೆ ಅಲ್ಲಿಂದ ಅಲ್ಲ, ನಮಗೆ ಬಂಟ್ವಾಳದಿಂದ ನಂಟು. ನಂದು ಪಾಣೆಮಂಗಳೂರು, ಅವರು ಬಂಟ್ವಾಳದವರು. ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಬಂದವರು. ಇಲ್ಲಿ ಕುರ್ನಾಡ್ನ ಸರ್ಕಾರಿ ಪದವಿ ಪೂರ್ವ ಕುರ್ನಾಡ್ನ ಪ್ರೌಢಶಾಲೆ ವಿಭಾಗದಲ್ಲಿ ಸುದೀರ್ಘವಾಗಿ ದೈಹಿಕ ಶಿಕ್ಷಕರಾಗಿ ಇವತ್ತು ಕೂಡ ಬಹಳ ಮಸ್ತಾಗಿ 75 ವರ್ಷದ ಒಬ್ಬ ತರುಣರಾಗಿದ್ದಾರೆ ಅವರು. ಅವರನ್ನು ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸಲಿಕ್ಕೆ ಬಹಳ ಹರ್ಷ ಪಡ್ತೇನೆ. ಅವರಿಗೆ ಜಲಜಾಕ್ಷಿ ಮೇಡಮ್, ರಮೇಶ್ ಶೇಣ್ ಅವರು ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಬೆನ್ನು ತಟ್ಟುವವರು ಮತ್ತು ಒಂದು ಸ್ಪೋರ್ಟ್ಸ್ ಮ್ಯಾನ್ ಕೂಡ ಅವರು. ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ನಮ್ಮೊಂದಿಗೆ ಬಂದು ಅವರ ತಮಗಾಗಿ ಸಮಯವನ್ನು ಮೀಸಲಿಡುವವರು. ಅವರನ್ನು ನಮ್ಮೆಲ್ಲರ ಪರವಾಗಿ ಸ್ವಾಗತಿಸಲು ಬಹಳ ಸಂತೋಷ ಪಡ್ತೇನೆ ಮತ್ತು ಅಭಿಮಾನ ಪಡ್ತೇನೆ. ನಮ್ಮ ಕಾಲೇಜಿನ ಪರವಾಗಿ ಅಬ್ದುಲ್ ನಾಸಿರ್ ಅವರು ಯುವ ನಾಯಕ ಮತ್ತು ನಮ್ಮ ಕಾಲೇಜಿನ ಇಲ್ಲಿ ಎದುರಿನ ರೋಡ್ ಆಗಲಿ ಹೊಸತಾದಾಗೋದ್ರಲ್ಲೆಲ್ಲ ಅವರ ಪಾತ್ರ ದೊಡ್ಡದಿದೆ. ಮತ್ತು ಕಳೆದ ಸಾರಿ ಕೂಡ ಆಗಿ ಅದೇ ರೀತಿಯಲ್ಲಿ ಮೊನ್ನೆ ಸ್ಪೋರ್ಟ್ಸ್ ಆಗಲೂ ಹಾಗೆ ಒಬ್ಬ ವಿದ್ಯಾರ್ಥಿನಿಗೆ ತೊಂದರೆ ಆದ ಕೂಡಲೇ ಆ್ಯಂಬುಲೆನ್ಸ್ ರೆಡಿ ಮಾಡಿ ಮರುದಿವಸ ಅದರ ಒಂದು ಒಳ್ಳೆಯ ಅಭಿಪ್ರಾಯ ನಮಗೆ ಸಿಕ್ಕಿ ಬಂತು. ಮತ್ತು ಬಂಟ್ವಾಳದಲ್ಲಿ ನಾನು ಮೊನ್ನೆ ಕೊಡಂಗಿಗೆ ಹೋದ ಕೂಡ ಅದರ ಒಂದು ಪ್ರತಿಧ್ವನಿ ಸಿಕ್ಕಿತ್ತು. ನಾನು 25 ವರ್ಷದ ಕಾರ್ಯಕ್ರಮಕ್ಕೆ ಹೋಗಿದ್ದು.
ಅಲ್ಲಿ ಹೇಳಿದರು, ನಮ್ಮಲ್ಲಿ ಮುಡಿಪಲ್ಲಿ ಆ್ಯಂಬುಲೆನ್ಸ್ ರೆಡಿ ಮಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದಂಥ ಒಂದು ಕ್ರೀಡಾಕೂಟ ಇದ್ದರೆ ಅದು ಮುಡಿಪು ಕಾಲೇಜಿನಲ್ಲಿ ಆಗಿದೆ, ಅಥವಾ ಮುಡಿಪು ಪ್ರೌಢಶಾಲಾ ವಿಭಾಗದಲ್ಲಿ. ಇದು ಕ್ರೆಡಿಟ್ ಎಲ್ಲರಿಗೂ ಹೋಗಬೇಕು. ಇದರ ಒಂದು ನೇತೃತ್ವವನ್ನು ವಹಿಸಿಕೊಂಡು ಆ ವಿದ್ಯಾರ್ಥಿಯನ್ನು ಕೊಂಡೋಗಿ ಅದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಬೆನ್ನು ತಟ್ಟುವ ಮತ್ತು ನಮ್ಮೊಂದಿಗಿರುವ ಅತ್ಯಂತ ಚೈತನ್ಯದ ಚಿಲುಮೆ, ಯುವ ಉದ್ಯಮಿ, ಅದೇ ರೀತಿ ನಮ್ಮೊಂದಿಗಿರುವಂಥ ಯುವ ನಾಯಕರಾದಂಥ ಶ್ರೀಯುತ ಅಬ್ದುಲ್ ನಾಸಿರ್ ಎಂ ನಡುಪದವ್ ಅವರು ಕಾಲೇಜಿನ ಪ್ರೌಢಶಾಲೆ ನಮ್ಮ ಲ್ಯಾಬ್ಗಳಿಗೆ ಕೂಡ ಕೆಲವೊಂದು ಅನುದಾನವನ್ನು ತಂದು ಫರ್ನಿಚರ್ಗಳನ್ನು ಒದಗಿಸಿದ್ದಾರೆ. ಜೀವಶಾಸ್ತ್ರ, ಆಮೇಲೆ ರಸಾಯನಶಾಸ್ತ್ರ ಮತ್ತು ಭೌತಶಾಸ್ತ್ರ, ಇದಕ್ಕೆ 3 ಕೊಠಡಿಗಳು. ಇವರನ್ನು ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸಲಿಕ್ಕೆ ಬಹಳ ಹರ್ಷಪಡ್ತೇನೆ. ಇವರಿಗೆ ಹಿರಿಯರಾದಂಥ ಮೂಸೆಗುಂಜಿ ಅವರು ನಮ್ಮೊಂದಿಗಿದ್ದಾರೆ. ನಮ್ಮ ಪದವಿ ಪೂರ್ವ ಅಭಿವೃದ್ಧಿ ಸಮಿತಿಯ ಪದವಿ ಪೂರ್ವ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಸದಸ್ಯರು ಭಾಳ ಹಿಂದಿನಿಂದ ನಮ್ಮೊಂದಿಗಿದ್ದವರು. ಪ್ರತಿಯೊಂದು ಕಾರ್ಯಕ್ರಮಗಳು ಸಮಯಕ್ಕೆ ಸರಿಯಾಗಿ ಬಂದು ನಮ್ಮನ್ನು ಆಶೀರ್ವದಿಸುವಂಥ ಮೂಸೆಗುಂಜಿಯವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮೆಲ್ಲ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಜೂಲಿಯಾನ ಮೇಡಮ್ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಲು ಕೇಳುತ್ತೇನೆ. ಶ್ರೀಮತಿ ಶಮೀಮಾ ಅವರು ಹೊಸ ಮುಖ ಆದರೂ ಕೂಡ ಒಂದು ಶಿಕ್ಷಣದ ಬಗ್ಗೆ ಭಾಳ ಅಭಿಮಾನವುಳ್ಳವರು, ಬಾಳೆಪೋಣಿ ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ದವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ನಮ್ಮೆಲ್ಲರ ಪರವಾಗಿ ಸ್ವಾಗತಿಸಲಿಕ್ಕೆ ಭಾಳ ಇಷ್ಟಪಡ್ತೇನೆ. ಅವರಿಗೆ ಫಾತಿಮಾ ಮೇಡಮ್ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕು ಹೇಳ್ತೇನೆ. ಕ್ಲಾಪ್ಸ್ ಗೋ. ಹಿಂದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದರು, ಕರ್ನಾಟಕದಲ್ಲಿ ನಮ್ಮ ಸದಸ್ಯರಾಗಿದ್ದರು. ನಮ್ಮ ಕಾಲೇಜಿನ ಎಲ್ಲ ಚಟುವಟಿಕೆಗಳಿಗೆ ಅವರು ತಮ್ಮ ಎಡೆಬಿಡದ ಕಾರ್ಯಕ್ರಮ ಇದ್ದರೂ ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ನಮ್ಮ ಕಾಲೇಜಿನ ಪರವಾಗಿ ಸ್ವಾಗತಿಸಿದ್ದೇನೆ. ಅವರಿಗೆ ಹೂವನ್ನು ಕೊಟ್ಟು ವೀಣಾ ಮೇಡಮ್ ಅವರು ಹೂವನ್ನು ಕೊಟ್ಟು ಸ್ವಾಗತಿಸುವುದು ಕೇಳುತ್ತೇನೆ. ಲೆಟ್ಸ್ ಗೋ. ಇನ್ನೊಬ್ಬರು ನಮ್ಮೊಂದಿಗೆ ಇರುವವರು, ಯಾವಾಗ ಸಿಗುವವರು, ಸೂಪಿಗುಂಜಿ ಅವರು ಕುರ್ನಾಡು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿದ್ದರು ಮತ್ತು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಅವರು ಬರುವವರು. ಶ್ರೀಯುತ ಸೂಪಿಗುಂಜಿ ಅವರು ನಮ್ಮ ಪರವಾಗಿ ಕೊಡಿ. ಭವ್ಯ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಿಕೊಳ್ತೀವಿ. ರೈಮನ್ ಸರ್. ಇನ್ನು ಅಬ್ದುಲ್ ಜಲ್ಲಿ ಅವರು ಅಬುಬಕರ್ ಜಲ್ಲಿ ಅವರು, ಇವರು ನಮ್ಮೊಂದಿಗೆ ಯಾವಾಗಲೂ ಪಾದರಸದ ವ್ಯಕ್ತಿತ್ವ. ಮೊನ್ನೆ ಕಾರ್ಯಕ್ರಮ ಆಗುವಾಗ ಅವರ ಒಂದು ದೊಡ್ಡ ಕೊಡುಗೆ ಇತ್ತು. ಅವರನ್ನು ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸಲಿಕ್ಕೆ ಇಷ್ಟಪಡ್ತೇನೆ. ಕಾವ್ಯ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕು ಕೇಳ್ಕೊಳ್ತೇನೆ. ಕ್ಲಾಪ್ಸ್ ಗೋ. ರವಿ ಇಂಜಿನಿಯರ್ ಅವರು ನಮ್ಮ ಬಂಟ್ವಾಳದ ಈ ಒಂದು ಕಟ್ಟಡ ಕಟ್ಟಲಿಕ್ಕೆ, ಮುಖ್ಯವಾಗಿ ನಮ್ಮ ನೂತನ ವಿಜ್ಞಾನ ವಿಭಾಗದ ಕಟ್ಟಡ ಎಲ್ಲವನ್ನು ಮಾಡಲಿಕ್ಕೆ ಅವರ ಪಾತ್ರ ದೊಡ್ಡದಿದೆ. ಅವರನ್ನು ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿ ಮತ್ತು ಪ್ರೌಢಶಾಲಾ ವಿಭಾಗದ SDMC ಪರವಾಗಿ ಸ್ವಾಗತಿಸಿದ್ದಾರೆ. ಅವರಿಗೆ ದಿವ್ಯಾ ಮೇಡಮ್ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಿಕೊಳ್ಳುತ್ತಾರೆ. ಇನ್ನೊಬ್ಬರು 92 ಲಕ್ಷದ ಒಂದು ಬಿಲ್ಡಿಂಗನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಕುഞ്ഞിക്കോയ ತಂಗಳವರು ನಮ್ಮೊಂದಿಗಿದ್ದಾರೆ. ಮಂಜೇಶ್ವರದವರು ಆಚೆ ಅವರು. ಆದರೆ ನಮ್ಮ ಕಟ್ಟಡ ಮಾಡುವಾಗ ಅವರು ಪ್ರತಿಯೊಂದನ್ನು ಅವರು ಮಾಡಿದ್ದಾರೆ. ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ ಈ ಕಾರ್ಯಕ್ರಮದಲ್ಲಿ. ಹಾಗೆ ಹಮೀದ್ ನದೀಮ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಬಿಲ್ಡಿಂಗನ್ನು ಎದುರಿನ ಬಿಲ್ಡಿಂಗ್ ಅಲ್ಲ ಸರ್, ಇದು ಈ 2 ಬಿಲ್ಡಿಂಗ್ ಈ ಸೈಡ್ ಇದು 2 ಕೊಠಡಿಗಳ ನಿರ್ಮಾಣ ಮಾಡಿದ್ದಾರೆ. ಅವರ ಕಾಂಟ್ರಾಕ್ಟ್ ಗುತ್ತಿಗೆದಾರರು. ಅವರನ್ನು ನಮ್ಮ ಕಾಲೇಜಿನ ಪರವಾಗಿ ಸ್ವಾಗತಿಸಿದ್ದೇನೆ. ಸ್ವಾಗತಿಸುವವರು ಹೂವನ್ನು ಕೊಟ್ಟು ಸ್ವಾಗತಿಸ. ಶ್ವೇತಾ ಅವರಿಗೆ ಧನ್ಯವಾದ. ಶ್ವೇತಾ ಅವರಿಗೆ ಕೂಡ. ನೆಕ್ಸ್ಟ್ ಕೈಲಾಸ್ ಬಾಬು ಉಮರ್ ಇದಕ್ಕೆ ಅನುದಾನ ತಂದವರು ಚಂದಾಸ್ ಕರ್ಕೇರ್ ಅವರು, ನಮ್ಗೆ ಗೊತ್ತಾಗಿದೆ. ಎದುರಿನ 4 ಬಿಲ್ಡಿಂಗ್, 4 ಪಂಚಾಯತಲ್ಲಿರುವ ಕೊನೆಯದಾಗಿ. ಆದರೆ ಉಮರ್ ಬಜೀರ್ ಅವರು ಮತ್ತು ಇವರು ಒಟ್ಟು ಸೇರಿ ಒಂದು ಹಿಂದಿನ ಒಂದು ರೂಪುರೇಷೆ ಉಳಿಬೇಕು, ಪರಂಪರೆ ಉಳಿಬೇಕಾದ ರೀತಿಯಲ್ಲಿ ಎದುರಿನ ಬಿಲ್ಡಿಂಗ್ 4 ಮಳೆ ಹಾನಿಯಿಂದ ಆದಂಥ ದುರಸ್ತಿಗಾಗಿ ಬಂದ 4 ಕೊಠಡಿಗೆ ಅನುದಾನ. ಇದನ್ನು ಮಾಡಿದವರು ಗುತ್ತಿಗೆದಾರರು ಕೈಲಾಶ್ ಬಾಬ್. ಬಂದಿದ್ದಾರ? ಕೈಲಾಶ್ ಬಾಬ್ ಆನ್ ದ ವೇ. ಈಸಿಯರ್ ಬಂದರೆ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾನೆ. ಬರ್ತಾ ಇದ್ದಾರೆ. ಕ್ಲಾಪ್ಸ್ ಗೋ. ಕೈಲಾಶ್ ಬಾಬಾ ಅವರಿಗೆ, ಅಂದರೆ ಎದುರಿನ ಪರಂಪರೆ, ಅದು 1968ರಲ್ಲಿ. ಗಳು ಶ್ರೀಮತಿ ಮೀನಾಕ್ಷಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಸತೀಶ್ ಅವರು ಚಿತ್ರಕಲಾ ಅಧ್ಯಾಪಕರು ಇದ್ದಾರೆ ಇಲ್ಲಿ.
ಇಲ್ಲಾಂದರೆ ನಮ್ಮ ಬಂದ್ದಾರೆ, ಅವರು ಹೂವನ್ನು ಕೊಟ್ಟು ಸ್ವಾಗತಿಸಿಕೊಳ್ಳುತ್ತಿದ್ದೇನೆ. ಇನ್ನೊಬ್ಬರು ನಮ್ಮಲ್ಲಿ STMC ಮೆಂಬರ್ ಧನಲಕ್ಷ್ಮಿ ಅವರು ಇದ್ದಾರೆ. STMC ಹೈಸ್ಕೂಲ್ನ ಮೆಂಬರ್ ಅವರು. ಜಯಕುಮಾರಿ ಅವರು ಪ್ರೌಢಶಾಲಾ ಶಿಕ್ಷಕ ಜಯಕುಮಾರ್ ಹೂವನ್ನು ಕೂಡ ಸ್ವಾಗತಿಸಿಕೊಳ್ಳುತ್ತಿದ್ದಾರೆ. ಅದೇ ರೀತಿಯಲ್ಲಿ ಕಾಲೇಜಿನ ಎಲ್ಲ ಕಾರ್ಯಕ್ರಮಗಳಿಗೆ ಮುಖ್ಯವಾಗಿರುವವರು ಕಾಲೇಜಿನ ಪ್ರಾಂಶುಪಾಲರಾದಂಥ ಶ್ರೀಮತಿ ಪರಮೇಶ್ವರ್ HR ಅವರು. ಅವರನ್ನು ನಮ್ಮೆಲ್ಲರ ಪರವಾಗಿ ನಾವು ಸ್ವಾಗತ ಇಷ್ಟಪಡ್ತೇವೆ. ಅವರಿಗೆ ಸ್ಟೂಡೆಂಟ್ ಇದರ ಪರದಿಂದ ಅನನ್ಯ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಿಕೊಳ್ತಿದ್ದೆ. ಹಾಗೆ ಫ್ರಾನ್ಸಿಸ್ ಸರ್ ನಮ್ಮೊಂದಿಗಿದ್ದಾರೆ. ಅವರು ಪ್ರತಿಯೊಂದು ಕಾರ್ಯಕ್ರಮಗಳ ರೂಪುರೇಷೆ ನೋಡುತ್ತಾ ಒಂದು ರೀತಿಯ ಚಲದಂಕ ಮಲ್ಲ ಅವರು ಎಲ್ಲ ಕಾರ್ಯಕ್ರಮವನ್ನು ಅವರು ಕಣ್ಣಾರೈಸ್ತಾರೆ. ನಿನ್ನೆ ನೋಡಿದ್ದೇನೆ ನಾನು, ಮೊನ್ನೆ ನೋಡಿದ್ದೇನೆ. 2-3 ದಿನ ನಾವು ಲೇಟ್ ಅವರಿಗೆ ಎಲ್ಲ ಕಾರ್ಯಕ್ರಮ, ಇವತ್ತು ಕೂಡ ಬೆಳಿಗ್ಗೆ. ಅದರಿಂದ ಮೊನ್ನೆ ಕ್ರೀಡಾಕೂಟ ಸಂಘಟಿಸುವಲ್ಲಿ ಕೂಡ ಅವರ ಅಭೂತಪೂರ್ವವಾದ ಪಾತ್ರ ಇದೆ. ಅವರಿಗನ್ನು ಸ್ವಾಗತಿಸಲಿಕ್ಕೆ ಮುನೈಜ ಹೈಸ್ಕೂಲಿಂದ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕು. ಇನ್ನು ಮಾಧ್ಯಮ ಮಿತ್ರರಿದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿನಿಯರನ್ನು ನಾನು ಸ್ವಾಗತಿಸ್ತಿದ್ದೇನೆ. ಅದೇ ರೀತಿಯಲ್ಲಿ ಕಳೆದ ವರ್ಷ ಬಹುಮಾನ ಪಡೆದಂಥ ಅಭೂತಪೂರ್ವ ಪರೀಕ್ಷೆಗಳಲ್ಲಿ ಸಾಧನೆ ಮಾಡಿದ ಸಾಧಕರಿದ್ದಾರೆ, ಅವರನ್ನು ಇಲ್ಲಿ ನಾನು ಸ್ವಾಗತಿಸಿದ್ದೇನೆ. ಅದೇ ರೀತಿಯಲ್ಲಿ ಪೋಷಕ ಮಿತ್ರರಿದ್ದಾರೆ, ಪೋಷಕರು ಹೆತ್ತವರೆಲ್ಲ ಬಂದರೆ ಅವರೆಲ್ಲರೂ ಸ್ವಾಗತಿಸ್ತಾ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಸಹಕಾರ ನೀಡಿದ ಎಲ್ಲರೂ ಇಲ್ಲಿದ್ದಾರೆ, ಅವರೆಲ್ಲರನ್ನು ಸ್ವಾಗತಿಸ್ತಾ ಪುನೊಮ್ಮೆ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೆಯಲಿ ನಿಮ್ಮೆಲ್ಲ ಸಹಕಾರ ಕೋರುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಂದಿನ ಶೈಲಿಯಂತೆ ಸರಳ ಸುಂದರ ಮನದಾಳದ ಈ ಶೈಕ್ಷಣಿಕ ಸಾಲಿನಲ್ಲಿ ನಮ್ಮ ಸಂಸ್ಥೆಯ ಹೆಮ್ಮೆಯ ಸಾಧನೆಗಳು, ಆಗುಹೋಗುಗಳು, ನಮ್ಮ ಕುಂದುಕೊರತೆಗಳು ಇದನ್ನೆಲ್ಲ ಒಳಗೊಂಡ ವರದಿಯನ್ನು ತಮ್ಮ ಮುಂದಿಡಲಿದ್ದಾರೆ ನಮ್ಮ ನೆಚ್ಚಿನ ಪ್ರಾಚಾರ್ಯರಾದ ಶ್ರೀಮತಿ ಪರಮೇಶ್ವರಿ HR ಇವರು. ಮೇಡಮ್ ಪ್ಲೀಸ್. ಟಿಪ್ಪು ಇಲ್ಲಿನ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಈ ಭಾಗದ ಜನನಾಯಕರು ಶ್ರೀಯುತ UT ಖಾದರ್ ಇವರನ್ನು ಸ್ವಾಗತಿಸುತ್ತಿದ್ದೇನೆ. ಸ್ವಲ್ಪ ಸಮಯದಲ್ಲೇ ಅವರು ನಮ್ಮನ್ನ ಸೇರಿಕೊಳ್ಳಿದ್ದಾರೆ. ಸಂಸ್ಥೆಯ ಹಿತೈಷಿಗಳು, ದಾನಿಗಳು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರು ಇವರನ್ನು ಕೂಡ ಅವರ ಈಗದ ಅನುಪಸ್ಥಿತಿಯಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಬಂದು ಹೋದ್ರವರು. ಶ್ರೀಯುತ ಗಣೇಶ್ ನಾಯಕ್, ಶ್ರೀಯುತ ಇಬ್ರಾಹಿಂ ನಡುಪದವು, ಶ್ರೀಯುತ ಚಂದ್ರಹಾಸ್ ಕರ್ಕೇರ, ಶ್ರೀಯುತ ಕಾಜವ ಅವರು, ಶ್ರೀಯುತ ನವೀನ್ ಪಾದಲ್ಪಾಡಿ, ಶ್ರೀಯುತ ಮೂಸಾ ಕೊನ್ನಿ, ಶ್ರೀಯುತ ನಾಸೀರ್ ಅವರು, ಶ್ರೀಯುತ ಶೀನಾ ಶೆಟ್ಟಿ ಅವರು, ಶ್ರೀಮಾನ್ ರಮೇಶ ಶೆಣವ ಅವರು, ಶಮೀಮಾ ಮೇಡಮ್, ಅಬ್ದುಲ್ ಜಲ್ಲಿ ಸರ್ ಸೂಫಿ ಕುഞ്ഞಿ ಅವರು, ಶ್ರೀಯುತ ಜುಬೇರ್ ಅವರು, ಸಂಸ್ಥೆಯ ಉಪ ಪ್ರಾಂಶುಪಾಲರಾದ ಫ್ರಾನ್ಸಿಸ್ ಸರ್, ಶ್ರೀಯುತ ಕೈಲಾಶ್ ಬಾಬು ಅವರು, ಶ್ರೀಯುತ ತಂಗಳ್ ಅವರು, ಶ್ರೀಮಾನ್ ರವಿ ಅಭಿಯಂತರರು, ಶ್ರೀಯುತ ನಾದೀಮ್ ಅವರು, ಮೀನಾಕ್ಷಿ ಮೇಡಮ್, ಧನಲಕ್ಷ್ಮಿ ಮೇಡಮ್ ಎಲ್ಲರನ್ನೂ ಸಂಸ್ಥೆಗೆ ಹಾಗೂ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ 22-23ನೇ ಶೈಕ್ಷಣಿಕ ಸಾಲಿನ ಕಾಲೇಜಿನ ಚಟುವಟಿಕೆಗಳ ಸಿಂಹಾವಲೋಕನ ಈ ಸಂಕ್ಷಿಪ್ತ ವಾರ್ಷಿಕ ವರದಿಯನ್ನು ತಮ್ಮ ಮುಂದಿಡಲು ಹರ್ಷಿಸುತ್ತೇನೆ. ಸುತ್ತಲಿನ ಪರಿಸರದಲ್ಲಿ ಉತ್ತಮವಾದ ಸರ್ಕಾರಿ ವಿದ್ಯಾಸಂಸ್ಥೆ ಎಂದು ಹೆಸರಾಗಿರುವ ನಮ್ಮ ಸಂಸ್ಥೆಯಲ್ಲಿ ಪ್ರವೇಶ ಪಡೆಯಲು ಬಹು ಆಕಾಂಕ್ಷಿಗಳ ಅರ್ಜಿ ಸಲ್ಲಿಕೆಯಾಗಿತ್ತು. ಇಲಾಖಾ ನಿಯಮಾನುಸಾರ ಸೀಟು ಹಂಚಿಕೆಯಾಗಿ ಒಟ್ಟು 243 ವಿದ್ಯಾರ್ಥಿಗಳು ಪ್ರಥಮ PUCಗೆ ಪ್ರವೇಶ ಪಡೆದಿರುತ್ತಾರೆ. ಇವರಲ್ಲಿ 128 ಹುಡುಗರು ಹಾಗೂ 115 ಹುಡುಗಿಯರು. ವಿಜ್ಞಾನ ವಿಭಾಗಕ್ಕೆ 39, ವಾಣಿಜ್ಯ ವಿಭಾಗಕ್ಕೆ 143, ಕಲಾ ವಿಭಾಗಕ್ಕೆ 61 ವಿದ್ಯಾರ್ಥಿಗಳು ಪ್ರವೇಶ ಪಡೆದಿರುತ್ತಾರೆ.
ದ್ವಿತೀಯ PUCಯಲ್ಲಿ ಒಟ್ಟು 271 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ಇವರಲ್ಲಿ 138 ವಿದ್ಯಾರ್ಥಿಗಳು ಹಾಗೂ 134 ವಿದ್ಯಾರ್ಥಿನಿಯರಿದ್ದಾರೆ. ಕಲಾ ವಿಭಾಗದಲ್ಲಿ 81, ವಾಣಿಜ್ಯ ವಿಭಾಗದಲ್ಲಿ 156, ವಿಜ್ಞಾನ ವಿಭಾಗದಲ್ಲಿ 34 ವಿದ್ಯಾರ್ಥಿಗಳಿದ್ದಾರೆ. ಕಾಲೇಜಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 22-23ನೇ ಸಾಲಿನಲ್ಲಿ 513 ಆಗಿದೆ. ವಿದ್ಯಾದಾನದೊಂದಿಗೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗೆ ಪಣತೊಟ್ಟಿರುವ 12 ಮಂದಿ ಖಾಯಂ ಉಪನ್ಯಾಸಕರು, 5 ಅತಿಥಿ ಉಪನ್ಯಾಸಕರ ಮಾನವ ಸಂಪನ್ಮೂಲ ವೃಂದ ಈ ಸಂಸ್ಥೆಯ ಹೆಮ್ಮೆಯ ಆಸ್ತಿ. ಸರಕಾರಿ ಪದವಿ ಪೂರ್ವ ಕಾಲೇಜು ಕುಂಬ್ರದಿಂದ ಶ್ರೀಯುತ ಸುಲೇಮಾನ್ ಗಣಿತಶಾಸ್ತ್ರ ಉಪನ್ಯಾಸಕರು, ಸರಕಾರಿ ಪದವಿ ಪೂರ್ವ ಕಾಲೇಜು ಬೆಂಜನ ಪದವಿನಿಂದ ಶ್ರೀ ಲೋಕೇಶ್ ಭೌತಶಾಸ್ತ್ರ ಉಪನ್ಯಾಸಕರು, ಶ್ರೀಮತಿ ರೇಖಾ ಬಿ ಸರಕಾರಿ ಪದವಿ ಪೂರ್ವ ಕಾಲೇಜು ವಗ್ಗದಿಂದ ಖಾಲಿ ಇದ್ದ ನಮ್ಮ ಕಾಲೇಜಿನ ಗಣಿತ, ಭೌತಶಾಸ್ತ್ರ, ಆಂಗ್ಲ ಭಾಷೆ ಹುದ್ದೆಗಳಿಗೆ ಭರ್ತಿಯಾಗುವುದರೊಂದಿಗೆ ಆ ನ್ಯೂನ್ಯತೆ ಸರಿದೂಗಿದೆ. ಪ್ರಸಕ್ತ 1 ಕನ್ನಡ ಹುದ್ದೆ ಹಾಗೂ 1 ಇತಿಹಾಸ ಉಪನ್ಯಾಸಕರ ಹುದ್ದೆಗಳು ಖಾಲಿ ಇವೆ. 21-22ನೇ ಶೈಕ್ಷಣಿಕ ಸಾಲಿನ ದ್ವಿತೀಯ PUC ವಿದ್ಯಾರ್ಥಿಗಳು 70% ತೇರ್ಗಡೆ ಫಲಿತಾಂಶ ದಾಖಲಿಸಿದ್ದಾರೆ. ವಾಣಿಜ್ಯ ವಿಭಾಗದ ಕುಮಾರಿ ನಫೀಸಾ ಫಹಾಮಿಯಾ 3 ವಿಷಯಗಳಲ್ಲಿ 100 ಅಂಕಗಳನ್ನು 600ರಲ್ಲಿ ಒಟ್ಟು 584 ಅಂಕಗಳನ್ನು ಗಳಿಸಿ ಸಂಸ್ಥೆಗೆ ಕೀರ್ತಿ ತಂದಿರುತ್ತಾರೆ. ಇನ್ನೋರ್ವ ವಿದ್ಯಾರ್ಥಿನಿ ಮಿಶ್ರಿಯಾ ಬಿ ಅಕೌಂಟೆನ್ಸಿಯಲ್ಲಿ 100ಕ್ಕೆ 100 ಅಂಕ ಪಡೆದು ಸಂಸ್ಥೆಯ ಕೀರ್ತಿ ಹೆಚ್ಚಿಸಿದ್ದಾರೆ. ಮತ್ತೋರ್ವ ವಿದ್ಯಾರ್ಥಿನಿ ಕೆ ದೀಕ್ಷಿತ ವಿಜ್ಞಾನ ವಿಭಾಗ ಗಣಿತಶಾಸ್ತ್ರ ವಿಷಯದಲ್ಲಿ 100 ಅಂಕ ಪಡೆದು ಕೀರ್ತಿಗೆ ಪಾತ್ರರಾಗಿದ್ದಾರೆ. ಮಿಶ್ರಿಯಾ 661ರಲ್ಲಿ 600, ಚೈತ್ರ 540 600ರಲ್ಲಿ, ದೀಕ್ಷಿತ 600ರಲ್ಲಿ 568, ಶಫೀಕಾ 566, ಶಫೀಕ್ ಅಹಮದ್ 510, ಶಮೀಸಾ 557, ಖತೀಜುಲ್ಲಾ ಹಸ್ನ 523 ಅಂಕ ಪಡೆದಿರುವ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳ ಈ ಸಾಧನೆಗೆ ಕಾರಣರಾದ ಸಂಸ್ಥೆಯ ಎಲ್ಲ ಉಪನ್ಯಾಸಕರನ್ನು ಅಭಿನಂದಿಸುತ್ತಾ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಕ್ರೀಡಾ ಚಟುವಟಿಕೆಗಳಲ್ಲೂ ನಮ್ಮ ವಿದ್ಯಾರ್ಥಿಗಳು ಹಿಂದುಳಿದಿಲ್ಲ. ಕಾಲೇಜು ಹಂತದಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿ ತಾಲೂಕು ಮಟ್ಟದಲ್ಲೂ ವಿಜೇತರಾದವರ ವಿವರ ಈ ಕೆಳಗಿನಂತಿದೆ. ಮೊಹಮ್ಮದ್ ನಿಯಾಸ್ 100 ಮೀಟರ್ ಹಾಗೂ 300 ಮೀಟರ್ ಓಟಗಳಲ್ಲಿ ತಾಲೂಕು ಮಟ್ಟದಲ್ಲಿ ಕಂಚಿನ ಪದಕ ಗಳಿಸಿರುತ್ತಾನೆ. ಮಂಜುನಾಥ್ 1500 ಮೀಟರ್ ಓಟದಲ್ಲಿ ಕಂಚಿನ ಪದಕ ತಾಲೂಕು ಮಟ್ಟದಲ್ಲಿ ತನ್ನದಾಗಿಸಿಕೊಂಡಿದ್ದಾನೆ. ಹರ್ಷದೀಪ್ ಶಾರ್ಟ್ ಪುಟ್ ಎಸೆದು ಗೋಲ್ಡ್ ತನ್ನ ಪಾಲಾಗಿಸಿದ್ದಾನೆ. ಶಶಿಕುಮಾರ್ ಜಾವ್ಲಿನ್ನಲ್ಲಿ ಚಿನ್ನದ ಪದಕ ಪಡೆದಿದ್ದಾನೆ. ಮೊಹಮ್ಮದ್ ನಿಯಾಜ್ ಹೈ ಜಂಪ್ ಮಾಡಿ ಸ್ವರ್ಣ ಪದಕ ತನ್ನದಾಗಿಸಿಕೊಂಡಿದ್ದಾನೆ. ಹಾಗೂ ಡಿಸೆಂಬರ್ 7ರಂದು ನಡೆಯುವ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಈ ವಿದ್ಯಾರ್ಥಿಗಳು ಆಡಲಿದ್ದಾರೆ. ತಂಡ ಆಟಗಳಲ್ಲಿ ನಮ್ಮ ವಿದ್ಯಾರ್ಥಿಗಳ ಸಾಧನೆ ಈ ಕೆಳಗಿನಂತಿದೆ. ಖೋ ಖೋ ಆಟದಲ್ಲಿ ತಾಲೂಕು ಮಟ್ಟದಲ್ಲಿ ವಿದ್ಯಾರ್ಥಿ ತಂಡ ಹಾಗೂ ವಿದ್ಯಾರ್ಥಿನಿಯರ ತಂಡ ದ್ವಿತೀಯ ಸ್ಥಾನ ಪಡೆದಿದೆ. ನಮ್ಮ ಕಾಲೇಜು ಈ ಸ್ಪರ್ಧೆಯನ್ನು ಆತಿಥೇಯ ಸಂಸ್ಥೆಯಾಗಿ ನೂತನ ಕ್ರೀಡಾಂಗಣದಲ್ಲಿ ಆಯೋಜಿಸಿತ್ತು. ಕ್ರೀಡಾಂಗಣ ನವೀಕರಣಗೊಂಡಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ವಿದ್ಯಾರ್ಥಿನಿಯರ ವಾಲಿಬಾಲ್ ತಂಡ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವತಿಯಿಂದ ಹಾಗೂ ವಾಲಿಬಾಲ್ ಅಸೋಸಿಯೇಷನ್ ವತಿಯಿಂದ ಜರುಗಿದ 2 ಸ್ಪರ್ಧೆಗಳಲ್ಲೂ ಪ್ರಥಮ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ತಮ್ಮ ಆಸಕ್ತಿಯನ್ನು ಬೆಳೆಸಿಕೊಂಡಿರುವ ತಂಡ
ಡಾಕ್ಟರ್ ಲತಾ GS ಇವರ ಮಾರ್ಗದರ್ಶನದಲ್ಲಿ ಶ್ರೀಮತಿ ದಿವ್ಯಾಶ್ರೀ ಇವರ ಸಹಕಾರದೊಂದಿಗೆ ದಿನಾಂಕ 3/11/22ರಂದು ಸಂತ ಅಲೋಶಿಯಸ್ ಕಾಲೇಜಿನಲ್ಲಿ ನಡೆದ ಹೊಸ ಹೊಸರ್ ಎಂಬ ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದರು. ದಿನಾಂಕ 9/11/22ರಂದು ತಲಪಾಡಿಯ ಶಾರದಾ ವಿದ್ಯಾಲಯದಲ್ಲಿ ಸಾಂಸ್ಕೃತಿಕ ವೈವಿಧ್ಯ ಸ್ಪರ್ಧೆಗಳಲ್ಲಿ ಡಾಕ್ಟರ್ ಲತಾ GS ಇವರ ಮಾರ್ಗದರ್ಶನದಲ್ಲಿ ಭಾಗವಹಿಸಿದರು. ದಿನಾಂಕ 12/11/22ರಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ವತಿಯಿಂದ SDM PU ಕಾಲೇಜ್ ಉಜಿರೆ ಸಹಯೋಗದೊಂದಿಗೆ ಅದೇ ಕಾಲೇಜಿನಲ್ಲಿ ನಡೆದ ಸಾಂಸ್ಕೃತಿಕ ಹಬ್ಬದಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿದರು. ಜಾಕಿರ್ ಉಸ್ಮಾನ್ ಇವರು 19-20ನೇ ಸಾಲಿನಲ್ಲಿ ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ವಿದ್ಯಾರ್ಥಿಯಾಗಿದ್ದು 20-21ರಲ್ಲಿ ವೈದ್ಯಕೀಯ ಸೀಟು ಪಡೆದು ಬೌರಿಂಗ್ ಸರಕಾರಿ ವೈದ್ಯಕೀಯ ಕಾಲೇಜು ಬೆಂಗಳೂರು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಎಂದು ತಿಳಿಸಲು ನನಗೆ ತುಂಬಾ ಹೆಮ್ಮೆ ಎನಿಸುತ್ತದೆ. ಕಲಾ ವಿಭಾಗದ ಗುಡದಪ್ಪ ಇವರಿಗೆ ಸಮಾಜ ಕಲ್ಯಾಣ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ವತಿಯಿಂದ ಲ್ಯಾಪ್ಟಾಪ್ ಬಹುಮಾನವಾಗಿ ದೊರಕಿರುತ್ತದೆ. PUCಯಲ್ಲಿ ಅಧಿಕ ಅಂಕ ಪಡೆದಿರುವುದಕ್ಕಾಗಿ ಈ ಬಹುಮಾನ ತನ್ನದಾಗಿಸಿಕೊಂಡು ಗುಡದಪ್ಪ ಇವರು ಪದವಿ ಶಿಕ್ಷಣ ಮುಂದುವರಿಸುತ್ತಿದ್ದಾರೆ. ನಮ್ಮ ಸಂಸ್ಥೆಯ ELC ಕ್ಲಬ್ ಅಂದರೆ ಚುನಾವಣಾ ಸಾಕ್ಷರತಾ ಕ್ಲಬ್ ವತಿಯಿಂದ ವರ್ಷಾದ್ಯಂತ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀಮತಿ ಶರಣ್ಯ ರೈಡಿ ಈ ಕ್ಲಬ್ನ ನೋಡಲ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ರಾಷ್ಟ್ರೀಯ ಏಕತಾ ದಿನಾಚರಣೆ, ಸಂವಿಧಾನ ಪೀಠಿಕೆಯ ಅರಿವಿನ ಪ್ರತಿಜ್ಞೆ ದಿನಾಂಕ 14/11/22ರಂದು ಯುವ ಸಂಸತ್ನಲ್ಲಿ ಪಾಲ್ಗೊಳ್ಳುವಿಕೆ ನಮ್ಮ ಸ್ವೀಪ್ ಕ್ಲಬ್ನ ಸಾಧನೆಗಳು. ಕಳೆದ ವಾರ KSRP ವತಿಯಿಂದ ಮಹಿಳಾ ಸಬಲೀಕರಣ ಅನ್ನುವ ವಿಷಯವಾಗಿ ವಿಚಾರ ಸಂಕಿರಣವನ್ನು ಮೊಹಮ್ಮದ್ ಆರೀಸ್ ಮತ್ತು ಡೆಫಿಯಾ ಮೇಡಮ್ ನಡೆಸಿಕೊಟ್ಟರು. ಇದು ಕೂಡ NSS ಮತ್ತು ಸ್ವೀಪ್ ತಂಡ ಜಂಟಿಯಾಗಿ ಆಯೋಜಿಸಿತ್ತು. ಭಾರತ ಚುನಾವಣಾ ಆಯೋಗದ ಪ್ರತಿನಿಧಿಗಳು ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಸಂಸ್ಥೆಯ ಇಲೆಕ್ಟೋರಲ್ ಲಿಟರಸಿ ಕ್ಲಬ್ ಸದಸ್ಯ ವಿದ್ಯಾರ್ಥಿಗಳನ್ನು ಸಂದರ್ಶಿಸಿ ವಿಚಾರ ವಿನಿಮಯ ಮಾಡಿದಾಗ ವಿದ್ಯಾರ್ಥಿಗಳಿಂದ ದೊರಕಿದ ಪ್ರತಿಕ್ರಿಯೆ ಪ್ರಶಂಸನೀಯವೆಂದು ಅಭಿಪ್ರಾಯ ವ್ಯಕ್ತವಾಗಿದೆ. ನೋಡಲ್ ಅಧಿಕಾರಿಯಾಗಿ ಶ್ರೀಮತಿ ಶರಣ್ಯ ರೈ ಅವರ ಕಾರ್ಯವು ಶ್ಲಾಘನೀಯವಾಗಿದೆ. ಕಲಿಕೆ, ಕ್ರೀಡೆ, ಕಲೆಯಂತೆಯೇ ಸೇವೆಯಲ್ಲೂ ನಾ ಮುಂದು ಎಂದು 50 ವಿದ್ಯಾರ್ಥಿಗಳ ತಂಡ ನಮ್ಮ NSS ಸ್ವಯಂ ಸೇವಕರಾಗಿ ದುಡಿಯುತ್ತಿದ್ದಾರೆ. ಡಾಕ್ಟರ್ ಅಶ್ವಿನ್ ತೇಜಸ್ವಿಯವರು ಯೋಜನಾಧಿಕಾರಿಯಾಗಿ ವರ್ಷಾರಂಭದಿಂದಲೂ ವಿವಿಧ ಚಟುವಟಿಕೆಗಳನ್ನು ನಿಯಮಿತವಾಗಿ ನಡೆಸಿಕೊಂಡು ಬರುತ್ತಾ ಇದ್ದಾರೆ. ಜುಲೈ 7 ಕಾಲೇಜು ಪರಿಸರದಲ್ಲಿ ಕೃಷಿ ಇಲಾಖೆ ಮಂಗಳೂರು ಇವರಿಂದ ಸರಬರಾಜಾದ 250 ಸಸ್ಯಗಳನ್ನು ನೆಡುವುದರ ಮೂಲಕ ಆರಂಭಗೊಂಡಿತು. ಆಗಸ್ಟ್ 13ರಂದು ಮುಡಿಪು ಪರಿಸರದಲ್ಲಿ ಸುಮಾರು 150 ಮನೆಗಳಿಗೆ ತ್ರಿವರ್ಣ ಧ್ವಜ ಹಂಚುವುದರೊಂದಿಗೆ ಮನೆ ಮನೆ ರಾಷ್ಟ್ರಧ್ವಜ ಅಭಿಯಾನವನ್ನು ಅತಿ ಸುಂದರವಾಗಿ, ಅಚ್ಚುಕಟ್ಟಾಗಿ, ಶಿಸ್ತುಬದ್ಧವಾಗಿ ರಾಷ್ಟ್ರಾಭಿಮಾನವನ್ನು, ರಾಷ್ಟ್ರೈಕ್ಯತೆಯನ್ನು ಪರಿಸರದಲ್ಲೆಲ್ಲ ಜಾಗೃತಗೊಳಿಸಿದರು. ಆಗಸ್ಟ್ 15 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ವಿದ್ಯಾರ್ಥಿಗಳಿಗೆ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಿ ಆ ದಿನ ಬಹುಮಾನ ವಿತರಿಸಲಾಯಿತು. ಆಗಸ್ಟ್ 19 ಸದ್ಭಾವನಾ ದಿನಾಚರಣೆ ನಡೆಯಿತು. ಸೆಪ್ಟೆಂಬರ್ 9ರಂದು ಡಾಕ್ಟರ್ ಅರುಣ್ ತೇಜಸ್ ಸೆಂಟರ್ ಫಾರ್ ಇಂಟಿಗ್ರೇಟೆಡ್ ಮೆಡಿಸಿನ್ ಆ್ಯಂಡ್ ರಿಸರ್ಚ್ CIMR ನಿಟ್ಟೆ ಇವರು ಆಹಾರ ಪದ್ಧತಿ ಮತ್ತು ಆರೋಗ್ಯ ಎಂಬ ವಿಷಯದ ಉಪನ್ಯಾಸ ನೀಡಿದರು. ಸೆಪ್ಟೆಂಬರ್ 12ರಿಂದ 19ರವರೆಗೆ ಯೋಗ ಸಪ್ತಾಹವನ್ನು
ಆಚರಿಸಲಾಯಿತು. ಡಾಕ್ಟರ್ ಆದಿತ್ಯ ಕೃಷ್ಣ ಸಂಪನ್ಮೂಲ ವ್ಯಕ್ತಿಯಾಗಿ ಇವರು ಸಹಾಯಕ ಪ್ರಾಧ್ಯಾಪಕರು, ಮಾನವ ಪ್ರಜ್ಞೆ ಮತ್ತು ಯೋಗ ವಿಜ್ಞಾನ ವಿಭಾಗ, ಮಂಗಳೂರು ವಿಶ್ವವಿದ್ಯಾನಿಲಯ ಯೋಗ ಸಪ್ತಾಹವನ್ನು ನಡೆಸಿಕೊಟ್ಟರು. ಸೆಪ್ಟೆಂಬರ್ 27ರಿಂದ ಅಕ್ಟೋಬರ್ 3ರವರೆಗೆ ಸೋಮೇಶ್ವರದ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ವಾರ್ಷಿಕ ವಿಶೇಷ ಶಿಬಿರವನ್ನು NSS ವತಿಯಿಂದ ಆಯೋಜಿಸಲಾಗಿತ್ತು. ಅದರ ಅಂಗವಾಗಿಯೇ ಸೆಪ್ಟೆಂಬರ್ 29ರಂದು ಸಾಗರ್ ಸ್ವಚ್ಛತಾ ಅಭಿಯಾನವನ್ನು ಅಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತಿನ ಸಹಯೋಗದೊಂದಿಗೆ ನಡೆಸಿಕೊಳ್ಳಲಾಯಿತು. ಅಕ್ಟೋಬರ್ 2ರಂದು ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಅಕ್ಟೋಬರ್ 31ರಂದು ಏಕತಾ ದಿವಸ್ ಆಚರಣೆ, ರಾಷ್ಟ್ರೀಯ ಐಕ್ಯತೆಯ ಪ್ರತಿಜ್ಞೆ ಸ್ವೀಕಾರ ಪಡೆಯಲಾಯಿತು. ಅಕ್ಟೋಬರ್ 28ರಂದು ಕೋಟಿ ಕಂಠ ಗಾಯನದ ಮೂಲಕ ಕನ್ನಡ ನಾಡು ನುಡಿಯ 2000 ವರ್ಷಗಳ ಇತಿಹಾಸದ ಅರಿವು, ಶ್ರೇಷ್ಠ ಕವಿಗಳ ಪರಿಚಯ ಹಾಗೂ ಅವರ ರಚನೆಗಳನ್ನು ಹಾಡಿ ಸಂಭ್ರಮಿಸಿದೆವು. ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಅತ್ಯಂತ ಅರ್ಥಗರ್ಭಿತವಾಗಿ ಆಚರಿಸಲ್ಪಟ್ಟಿತು. ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯನ್ನು ಉಪನ್ಯಾಸಕರು, ಪ್ರಾಂಶುಪಾಲರು ಮಕ್ಕಳಾಗಿ ಆಚರಿಸಿದೆವು. ನವೆಂಬರ್ 29ರಂದು ಕಾಲೇಜಿನ ವಾರ್ಷಿಕ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ವಾರ್ಷಿಕ ಕ್ರೀಡಾಕೂಟದ ಎಲ್ಲ ಬಹುಮಾನಗಳನ್ನು ಶ್ರೀಯುತ ಶೀನಾ ಶೆಟ್ಟಿಯವರು ಪ್ರಾಯೋಜಿಸುವುದರೊಂದಿಗೆ ಸಂಸ್ಥೆಯ ಆರ್ಥಿಕ ಹೊಣೆಯನ್ನು ಸ್ವಲ್ಪ ಮಟ್ಟಿಗೆ ತಗ್ಗಿಸಿದರು. ನಿಯಮಿತವಾಗಿ ಕಾಲಕಾಲಕ್ಕೆ ಕಾಲೇಜು ಪರಿಸರದ ಸ್ವಚ್ಛತಾ ಕಾರ್ಯವನ್ನು ಎಲ್ಲ ಉಪನ್ಯಾಸಕರ ಮಾರ್ಗದರ್ಶನದಲ್ಲಿ NSS ತಂಡ ಸೇವಾ ಮನೋಭಾವದಿಂದ ನಡೆಸಿಕೊಡುತ್ತಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ವಿಜ್ಞಾನ್ ಜ್ಯೋತಿ ನಮ್ಮ ಸಂಸ್ಥೆಯ 5 ವಿದ್ಯಾರ್ಥಿನಿಯರು 21, 22ನೇ ಹಾಗೂ 22, 23ನೇ ಸಾಲಿನಲ್ಲಿ ಆಯ್ಕೆಯಾಗಿ ವಿದ್ಯಾರ್ಥಿ ವೇತನ, ವಿಜ್ಞಾನದ ರೆಫರೆನ್ಸ್ ಬುಕ್ಸ್, ವೃತ್ತಿಪರ ಕೋರ್ಸ್ಗಳಿಗಾಗಿ ಪ್ರವೇಶ ಪರೀಕ್ಷೆಯ ಸ್ಟಡಿ ಮೆಟೀರಿಯಲ್ ಸೌಲಭ್ಯಗಳಿಗೆ ಭಾಜನರಾಗಿದ್ದಾರೆ. ಸಭೆಯ ಮುಂದಿನ ಸಾಲಿನಲ್ಲಿ ಆಸೀನರಾಗಿದ್ದಾರೆ ಅವರು. ಒಮ್ಮೆ ಆಯ್ಕೆಯಾದ ಈ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ಸೌಲಭ್ಯ ಅವರು ವಿಜ್ಞಾನ ವಿಷಯದಲ್ಲಿ ವಿದ್ಯಾಭ್ಯಾಸ ಮುಂದುವರಿಸುವವರೆಗೆ ನಿರಂತರವಾಗಿ ದೊರಕುತ್ತದೆ. ಇದೇ ಯೋಜನೆಯ ಅಂಗವಾಗಿ ವಿದ್ಯಾರ್ಥಿನಿಯರು ಸುರತ್ಕಲ್ NITKಗೆ ಭೇಟಿ ನೀಡಿದ್ದು ತಜ್ಞರಿಂದ, ವಿಜ್ಞಾನಿಗಳಿಂದ ತಮ್ಮ ಕುತೂಹಲಗಳಿಗೆ, ಸಂದೇಹಗಳಿಗೆ ಹೆಚ್ಚಿನ ಮಾಹಿತಿ ಪಡೆದಿರುತ್ತಾರೆ. ದಿನಾಂಕ 3/12/22 ಶನಿವಾರ ಮುಖ್ಯ ಕ್ರೀಡಾ ಸಾಂಸ್ಕೃತಿಕ ಚಟುವಟಿಕೆಗಳ ವಾರ್ಷಿಕ ಸಮಾರೋಪ ಸಂಭ್ರಮದೊಂದಿಗೆ ಪ್ರತಿಭಾ ಪುರಸ್ಕಾರ, ನೂತನವಾಗಿ ಸೇರ್ಪಡೆಯಾದ ಮೂಲಭೂತ ಸೌಕರ್ಯಗಳ ಉದ್ಘಾಟನೆ ಸಮಾರಂಭ ನಡೆಯುತ್ತದೆ. 2007ರಲ್ಲೇ ಆರಂಭವಾಗಿದ್ದ ವಿಜ್ಞಾನ ವಿಭಾಗಕ್ಕೆ ಸುಸಜ್ಜಿತ ಪ್ರಯೋಗಾಲಯಗಳ ಕೊರತೆಯು ಶಾಸಕರ ತೀವ್ರ ಆಸಕ್ತಿ ಹಾಗೂ ಮುತುವರ್ಜಿಯಿಂದ 2021ರಲ್ಲಿ ಕಾಮಗಾರಿ ಹಾಗೂ 22ರಲ್ಲಿ ಆಧುನೀಕರಣ ಪೂರ್ಣಗೊಳ್ಳುವುದರೊಂದಿಗೆ ಕೊರತೆ ನೀಗಿದೆ. ವಿವಿಧ ಅನುದಾನಗಳ ಅಡಿಯಲ್ಲಿ 6 ಕೋಣೆಯ ನೂತನ ಶೌಚಾಲಯ ವಿದ್ಯಾರ್ಥಿಗಳ ಉಪಯೋಗಕ್ಕೆ ತಯಾರಾಗಿದೆ. 21-22ನೇ ಸಾಲಿನಲ್ಲಿ ಅಧಿಕ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಪ್ರವೇಶವಾದಾಗ ಪೀಠೋಪಕರಣದಂತಹ ಅತಿ ಮೂಲಭೂತ ಸೌಲಭ್ಯದ ಕೊರತೆಯನ್ನು ನಾವು ಎದುರಿಸಿದಾಗ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರು ಇವರ CSR ಫಂಡ್ ಅನುದಾನದಿಂದ ಸುಮಾರು 2 ಲಕ್ಷ ವೆಚ್ಚದಲ್ಲಿ, ನಿಖರವಾಗಿ 2 ಲಕ್ಷ ವೆಚ್ಚದಲ್ಲಿ ಪೀಠೋಪಕರಣಗಳನ್ನು ಸಂಸ್ಥೆಗೆ ಒದಗಿಸಿ ತರಲಾಯಿತು.
ನೂತನ ಕಟ್ಟಡ RIDF ಅನುದಾನದಿಂದ, ಪ್ರಯೋಗಾಲಯಗಳ ಉನ್ನತೀಕರಣ ಶಾಸಕರ ಅತೀವ ಆಸಕ್ತಿಯಿಂದ, ಇಲಾಖೆಯಿಂದ ಕೊಡಮಾಡಿದ ಅನುದಾನದಿಂದ ನಿರ್ಮಾಣಗೊಂಡಿತು. ಶೌಚಾಲಯ ಕೂಡ ಎಂದು ವರದಿ ಮಾಡಲು ಸಂತೋಷ ಪಡುತ್ತಾ ಅನುದಾನ ಒದಗಿಸುವಲ್ಲಿ ಸಹಕರಿಸಿದ ಶಾಸಕರು, ಸುಂದರವಾಗಿ ನಿರ್ಮಾಣ ಮಾಡಿದ ಗುತ್ತಿಗೆದಾರರು, ಶ್ರಮಿಕರು ಎಲ್ಲರಿಗೂ ಸಹೃದಯ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಫಲಾನುಭವಿಗಳಾದ ವಿಜ್ಞಾನ ಉಪನ್ಯಾಸಕರು ಹಾಗೂ ವಿಜ್ಞಾನ ವಿದ್ಯಾರ್ಥಿಗಳ ಸಂಭ್ರಮದಲ್ಲಿ ಸಿಂಹಪಾಲು ನನ್ನದೂ ಆಗಿದೆ. ಅಧಿಕ ವಿದ್ಯಾರ್ಥಿ ಸಂಖ್ಯೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳು, ಸೇವಾ ಮನೋಭಾವದ ತಜ್ಞ ಉಪನ್ಯಾಸಕರನ್ನು ಹೊಂದಿ ಮಾನವ ಸಂಪನ್ಮೂಲದಲ್ಲಿ ಶ್ರೀಮಂತವಾಗಿರುವ ನಮ್ಮ ಸಂಸ್ಥೆ ಕೆಲವೊಂದು ಮೂಲಭೂತ ಅವಶ್ಯಕತೆಯ ಕೊರತೆಯನ್ನು ಅನುಭವಿಸುತ್ತಿದೆ. ಅಲಭ್ಯತೆ ಇರುವ ಅಂಶಗಳು: ಸುಭದ್ರ ಸಂಪೂರ್ಣ ಕಾಲೇಜು ಆವರಣ, 550 ವಿದ್ಯಾರ್ಥಿಗಳಿಗೆ ಆಸನ ವ್ಯವಸ್ಥೆ ಕಲ್ಪಿಸಬಹುದಾದ ಸಭಾಂಗಣ, ವಿದ್ಯಾರ್ಥಿಗಳು ಬೆಳಗ್ಗಿನ ಪ್ರಾರ್ಥನೆಗೆ ಒಗ್ಗೂಡಿ ನಿಲ್ಲಬಹುದಾದ ಕಾಲೇಜಿನ ಒಳ ಆವರಣಕ್ಕೆ ಮೇಲ್ಛಾವಣಿ ಹಾಗೂ ನೆಲಕ್ಕೆ ಇಂಟರ್ಲಾಕ್ ಟೈಲ್ಸ್ ಹಾಸು ವ್ಯವಸ್ಥೆ ಆಗಬೇಕಿದೆ. ಒಂದು ಹಳೆ ಕಟ್ಟಡ ಇದೆ, ಹಂಚಿನಿಂದ ಮೇಲ್ಛಾವಣಿ ಹೊಂದಿರುವಂಥದ್ದು. ಮಳೆ ಹಾನಿಯಾಗಿರುವ ಈ ಹಳೆಯ ಕಟ್ಟಡದ ರಿಪೇರಿ ಅಥವಾ ಆ ಸ್ಥಳದಲ್ಲಿ ನೂತನ ಕಟ್ಟಡ. ಈ ಮೊದಲಿನಂತೆ ಸಂಸ್ಥೆಯ ಏಳಿಗೆಯ ಆಸಕ್ತಿಯಿಂದ ಮಾನ್ಯ ಶಾಸಕರು ಹಾಗೂ ಎಲ್ಲ ಶಿಕ್ಷಣ ಪ್ರೇಮಿಗಳು ಸಂಸ್ಥೆಯ ಅಭಿವೃದ್ಧಿಯ ರೂವಾರಿಗಳು ಮೇಲೆ ಉಲ್ಲೇಖಿಸಿದ ಮೂಲಭೂತ ಸೌಕರ್ಯಗಳ ಪೂರೈಕೆಗೆ ಸಹಕಾರ ನೀಡಬೇಕೆಂದು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇನೆ. ಮೇಡಮ್, ತಮ್ಮ ಸವಿವರವಾದ ವರದಿಗೆ ಇದೀಗ ಪ್ರೌಢಶಾಲಾ ವಿಭಾಗದ ವರದಿ ವಾಚನ ಸಂಸ್ಥೆಯ ಉಪಪ್ರಾಂಶುಪಾಲರಾದ ಶ್ರೀ ಫ್ರಾನ್ಸಿಸ್ ಲ್ಯಾನ್ಸಿ ಮೆನೇಜಸ್ ಇವರಿಂದ. 2022ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ದಿನಾಚರಣೆಯ ಸಮಾರಂಭದ ಅಧ್ಯಕ್ಷರೇ ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿ 22-23ನೇ ಸಾಲಿನ ಶೈಕ್ಷಣಿಕ ಸಾಲಿನ ಶಾಲಾ ವರದಿಯನ್ನು ತಮ್ಮ ಮುಂದೆ ವಾಚಿಸಲು ನಾನು ಹರ್ಷಪಡ್ತಾ ಇದ್ದೇನೆ. 1958ನೇ ಇಸ್ವಿಯಲ್ಲಿ ಪ್ರಾರಂಭವಾದ ಈ ವಿದ್ಯಾ ದೇಗುಲವು ಅದೆಷ್ಟೋ ಮಂದಿ ವಿದ್ಯಾರ್ಥಿಗಳನ್ನು ಆದರ್ಶ ನಾಗರಿಕರಾಗಿ ವಿದ್ಯಾಭ್ಯಾಸ ನೀಡಿದ ಗರಿಮೆಯನ್ನು ಹೊಂದಿದೆ. ಈ ಶಾಲೆಯನ್ನು ಪ್ರಾರಂಭಿಸಲು ಸ್ಥಳವನ್ನು ದಾನ ನೀಡಿರುವ ಹಾಗೂ ಶಾಲಾ ಕಟ್ಟಡ ನಿರ್ಮಿಸಿ ಸಹಕರಿಸಿದ ಎಲ್ಲರನ್ನು ಮತ್ತು ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾದ ಹಾಗೂ ವರ್ಗಾವಣೆಯಾದ ಎಲ್ಲ ಶಿಕ್ಷಕೇತರ ಬಂಧುಗಳ ಸೇವೆಯನ್ನು ಸ್ಮರಿಸಿಕೊಂಡು ಅವರು ತೋರಿರುವ ಮಾರ್ಗದಲ್ಲಿ ಮುನ್ನಡೆಯುತ್ತಾ ಇದ್ದೇವೆ. ಶಾಲಾ ಮೇಲುಸ್ತುವಾರಿ ಮತ್ತು ಅಭಿವೃದ್ಧಿ ಸಮಿತಿ ಪ್ರಸ್ತುತವಿರುವ SDMC ಸಮಿತಿ 2021ನೇ ಮಾರ್ಚ್ ತಿಂಗಳಲ್ಲಿ ಪೋಷಕರಿಂದ ಆಯ್ಕೆಗೊಂಡು 9 ಸದಸ್ಯರನ್ನು ಒಳಗೊಂಡಿದೆ. ನಮ್ಮ SDMC ಸಮಿತಿಗೆ ದಕ್ಷ, ಪ್ರಾಮಾಣಿಕ, ಸರಳ ಸಜ್ಜನಿಕೆ ವ್ಯಕ್ತಿಯಾದ ಶ್ರೀಯುತ ಇಬ್ರಾಹಿಂ ನಡುಪದ ಇವರನ್ನು ಕಾರ್ಯಾಧ್ಯಕ್ಷರನ್ನಾಗಿ ಮಾನ್ಯ ಶಾಸಕರು ನೇಮಿಸಿದ ಶಾಲೆಯ ಅಭಿವೃದ್ಧಿಗಾಗಿ ಸದಾ ಶ್ರಮಿಸುತ್ತಾ ಉತ್ತಮ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಅವರೊಂದಿಗೆ ಸಮಿತಿಯ ಸದಸ್ಯರು ಸಹಕಾರ ನೀಡಿ ನಾವು ಮುನ್ನಡೆಯಲು ಹಾಗೂ ಅಗತ್ಯವಾದ ನಿರ್ಣಯವನ್ನು ತೆಗೆದುಕೊಳ್ಳಲು ಸಹಾಯಕವಾಗಿದೆ. ಇವರೆಲ್ಲರಿಗೂ ನಾವು ಆಭಾರಿಯಾಗಿದ್ದೇವೆ. ದಾಖಲಾತಿ 2021-22ನೇ ಸಾಲಿನಲ್ಲಿ 8ನೇ ತರಗತಿಯಲ್ಲಿ 98 ವಿದ್ಯಾರ್ಥಿಗಳು, 9ನೇ ತರಗತಿಯಲ್ಲಿ 191 ವಿದ್ಯಾರ್ಥಿಗಳು, 10ನೇ ತರಗತಿಯಲ್ಲಿ 188 ವಿದ್ಯಾರ್ಥಿಗಳು, ಹೀಗೆ ಒಟ್ಟಾರೆಯಾಗಿ 478 ವಿದ್ಯಾರ್ಥಿಗಳು ದಾಖಲಾತಿ ಹೊಂದಿ ವ್ಯಾಸಂಗ ಮಾಡುತ್ತಿದ್ದು ಒಟ್ಟು 10 ವಿಭಾಗಗಳಲ್ಲಿ ಪಾಠ ಪ್ರವಚನ ನಡೆಯುತ್ತವೆ. 8, 9 ಮತ್ತು 10ನೇ ತರಗತಿಯಲ್ಲಿ ತಲಾ ಒಂದೊಂದು ವಿಭಾಗ ಇಂಗ್ಲಿಷ್ ಮಾಧ್ಯಮವಿದ್ದು ಒಟ್ಟು 142 ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. 8ರಿಂದ 10ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ 7 ವಿಭಾಗಗಳಿದ್ದು ಒಟ್ಟು 336 ವಿದ್ಯಾರ್ಥಿಗಳು ದಾಖಲಾತಿ ಹೊಂದಿದ್ದಾರೆ. ಬೋಧಕ ಹಾಗೂ ಬೋಧಕೇತರ ವರ್ಗ ನಮ್ಮ ಸಂಸ್ಥೆಯಲ್ಲಿ ಒಟ್ಟು 18 ಬೋಧಕ ಹಾಗೂ 3 ಬೋಧಕೇತರ ಹುದ್ದೆಗಳು ಮಂಜೂರಾತಿ ಇದ್ದು ಒಟ್ಟು 12 ಬೋಧಕ ವರ್ಗದವರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ.
ಉಪಪ್ರಾಂಶುಪಾಲರ ಹುದ್ದೆ ತೆರವಾಗಿದ್ದು ಪ್ರಭಾರ ನೆಲೆಯಲ್ಲಿ ನಾನು ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನನ್ನ ಜೊತೆಯಲ್ಲಿ ಒಟ್ಟು 11 ಮಂದಿ ಸಹ ಶಿಕ್ಷಕ ವೃಂದದವರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಶ್ರೀಮತಿ ಜೂಲಿಯಟ್ ಲೋನಾ ಡೆಸಾ, ಶ್ರೀಮತಿ ಸುಜಾತಾ ಆರ್ ನಾಯ್ಕ್, ಶ್ರೀಮತಿ ಮಮತಾ MC, ಶ್ರೀಮತಿ ಜಲಜಾಕ್ಷಿ ಕಾರಂತಯ್ಯು, ಶ್ರೀ ಅರವಿಂದ ಕೆ, ಶ್ರೀಮತಿ ಸೈಬಿ ಮ್ಯಾಥ್ಯೂ, ಶ್ರೀ ಸತೀಶ್, ಶ್ರೀ ವಿಠಲ್ ನಾಯ್ಕ ಎಸ್, ಶ್ರೀ ಅಬ್ದುಲ್ ರಹಿಮಾನ್, ಶ್ರೀ ಜಯಕುಮಾರಿ ಎಂ, ಶ್ರೀಮತಿ ಸ್ವಪ್ನ ಇವರೆಲ್ಲರೂ ವಿದ್ಯಾರ್ಥಿಗಳ ಬೌದ್ಧಿಕ ಹಾಗೂ ಸರ್ವತೋಮುಖ ಅಭಿವೃದ್ಧಿಗಾಗಿ ಸದಾ ಶ್ರಮಿಸುತ್ತಿದ್ದಾರೆ. ಖಾಲಿರುವ 5 ಹುದ್ದೆಗಳಿಗೆ ಕುಮಾರಿ ಕಾವ್ಯ, ಶ್ರೀಮತಿ ಬಿಂದ್ಯಾ, ಕುಮಾರಿ ಭವ್ಯ, ಕುಮಾರಿ ಶ್ವೇತಾ, ಕುಮಾರಿ ದೀಕ್ಷಿತಾ ಇವರ ಅತಿಥಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇದಲ್ಲದೆ ನಮ್ಮಲ್ಲಿ 9 ಮಂದಿ B.Ed ಪ್ರಶಿಕ್ಷಣಾರ್ಥಿಗಳು ಸೇವೆ ಸಲ್ಲಿಸುತ್ತಿದ್ದಾರೆ. ಇವರೆಲ್ಲರಿಗೂ ಅಭಿನಂದನೆಗಳು. ನಮ್ಮ ಶಾಲೆಯು ಅತ್ಯಧಿಕ ಸಂಖ್ಯೆಯ ವಿದ್ಯಾರ್ಥಿನಿ ಹೊಂದಿರುವುದರಿಂದ ಕಚೇರಿಯ ಕೆಲಸವನ್ನು ಉತ್ತಮವಾಗಿ ನಿಭಾಯಿಸಲು ಸಹಕರಿಸುತ್ತಿರುವ ಶ್ರೀಮತಿ ವಿಲಾಸಿನಿ COK ಇವರ ಸೇವೆಯನ್ನು ಸ್ಮರಿಸುತ್ತೇವೆ. ಇವರಿಗೆ ಸಹಾಯಕರಾಗಿ ಶ್ರೀಮತಿ ಉಷಾ ಡಾಟಾ ಎಂಟ್ರಿ ಇವರ ಸೇವೆ ಹಾಗೂ ಶಾಲಾ ಸ್ವಚ್ಛತೆಯನ್ನು ಕಾಪಾಡಲು ಶ್ರಮಿಸುವ ಶ್ರೀಮತಿ ಸರಿತಾ ಇವರ ಸೇವೆಯನ್ನು ಸ್ಮರಿಸುತ್ತೇವೆ. ಇದೇ ರೀತಿ ವಿದ್ಯಾರ್ಥಿಗಳಿಗೆ ಬಿಸಿಯೂಟವನ್ನು ತಯಾರಿಸಿ ನೀಡುತ್ತಿರುವ ಶ್ರೀಮತಿ ಸಂಪಾವತಿ, ಶ್ರೀಮತಿ ಜಯಂತಿ, ಶ್ರೀಮತಿ ಪುಷ್ಪ, ಶ್ರೀಮತಿ ರೇವತಿ, ಶ್ರೀಮತಿ ತೇಜಾಕ್ಷಿ ಇವರ ಸೇವೆಯನ್ನು ಸ್ಮರಿಸುತ್ತೇವೆ. ಪಾಠ ಪ್ರವಚನಗಳು ಹಾಗೂ ಪರೀಕ್ಷಾ ಫಲಿತಾಂಶ 2022ನೇ ಸಾಲಿನಲ್ಲಿ 2 ರೂಪನಾತ್ಮಕ ಪರೀಕ್ಷೆಗಳು ಹಾಗೂ 1 ಸಂಕಲನಾತ್ಮಕ ಪರೀಕ್ಷೆಗಳು ನಡೆದಿದ್ದು, ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ದಿನಾಂಕ 30/11/22 ನಡೆದ ಸಮುದಾಯದತ್ತ ಶಾಲಾ ಕಾರ್ಯಕ್ರಮದಲ್ಲಿ ನೀಡಲಾಗಿದೆ. 21-22ನೇ SSLC ಪರೀಕ್ಷೆಯಲ್ಲಿ ಒಟ್ಟು 184 ವಿದ್ಯಾರ್ಥಿಗಳು ಹಾಜರಾಗಿದ್ದು, ಇಂಗ್ಲಿಷ್ ಮಾಧ್ಯಮದ 32 ವಿದ್ಯಾರ್ಥಿಗಳಲ್ಲಿ 26 ಮಂದಿ ಉತ್ತೀರ್ಣರಾಗಿ 82% ಫಲಿತಾಂಶ ಬಂದಿರುತ್ತದೆ. ಇವರಲ್ಲಿ ಪ್ರಜ್ವಲ್ ಎಂಬ ವಿದ್ಯಾರ್ಥಿಯು 594 ಅಂಕ ಗಳಿಸಿ ಶಾಲೆಗೆ ಪ್ರಥಮ ಸ್ಥಾನಿಯಾಗಿದ್ದಾನೆ ಹಾಗೂ ದ್ವಿತೀಯ ಭಾಷೆ ಇಂಗ್ಲಿಷ್ನಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿದ್ದಾನೆ. ವಿದ್ಯಾರ್ಥಿನಿಯರಾದ ಸಾನಿಯಾ ನೆಪಿಸಾ ಹಾಗೂ ನೆಪಿಶೋತ್ತಲ್ ಮಿಶ್ರಿ ಎಂಬ 2 ವಿದ್ಯಾರ್ಥಿನಿಗಳು ಪ್ರಥಮ ಭಾಷೆ ಕನ್ನಡದಲ್ಲಿ 125ಕ್ಕೆ 125 ಅಂಕಗಳನ್ನು ಗಳಿಸಿದ್ದಾರೆ ಹಾಗೂ ಸ್ವಾನ್ಯ ಪೂಜಾರಿ ಎಂಬ ವಿದ್ಯಾರ್ಥಿನಿ ತ್ರಿಸಿ ಭಾಷೆ ಹಿಂದಿಯಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿ ಶಾಲೆಗೆ ಕೀರ್ತಿಯನ್ನು ತಂದಿರ್ತಾರೆ. ಈ ಎಲ್ಲ ವಿದ್ಯಾರ್ಥಿಗಳ ಜೊತೆಯಲ್ಲಿ ಒಟ್ಟಾರೆ 12 ಮಂದಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರ್ತಾರೆ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ ಹಾಗೂ ಇವತ್ತು ಅವರೆಲ್ಲ ಸನ್ಮಾನವನ್ನು ಪಡೆಯಲಿದ್ದಾರೆ. ಇವರಿಗೆ ಉನ್ನತ ಶ್ರೇಣಿ ಪಡೆಯಲು ಮಾರ್ಗದರ್ಶನ ಮಾಡಿದ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೂ ಅಭಿನಂದನೆಗಳು. ಇದೇ ರೀತಿ ಕರ್ನಾಟಕ ಪರೀಕ್ಷಾ ಮಂಡಳಿಯಿಂದ ನಡೆಸಲ್ಪಟ್ಟ ಚಿತ್ರಕಲಾ ಗ್ರೇಡ್ ಪರೀಕ್ಷೆಯಲ್ಲಿ 25 ಮಂದಿ ಉತ್ತಮ ಅಂಕಗಳೊಂದಿಗೆ ತೇರ್ಗಡೆಯಾಗಿದ್ದಾರೆ. ನಮ್ಮ ಶಾಲೆಯ 5 ಮಂದಿ ವಿದ್ಯಾರ್ಥಿಗಳು ಇವರಿಗೆ ಮಾರ್ಗದರ್ಶನ ಮಾಡಿದ ಚಿತ್ರಕಲಾ ಶಿಕ್ಷಕರಿಗೆ ಅಭಿನಂದನೆಗಳು. ನಮ್ಮ ಶಾಲೆಯ 5 ಮಂದಿ ವಿದ್ಯಾರ್ಥಿಗಳು NMM ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದು, ಪ್ರತಿಯೊಬ್ಬರಿಗೂ ವಾರ್ಷಿಕವಾಗಿ 12,000 ರೂಪಾಯಿ ಸ್ಕಾಲರ್ಶಿಪ್ ದೊರೆಯುತ್ತದೆ. 2021ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿದ ಹೆಚ್ಚಿನ ಎಲ್ಲ ವಿದ್ಯಾರ್ಥಿಗಳು ಮೈನಾರಿಟಿ ಸ್ಕಾಲರ್ಶಿಪ್ ಅನ್ನು ಪಡೆದಿರ್ತಾರೆ. ನಮ್ಮ ಸಂಸ್ಥೆಯಲ್ಲಿ ಟಾಲ್ಪ್ ವತಿಯಿಂದ 10 ಡೆಸ್ಕ್ಟಾಪ್ ಕಂಪ್ಯೂಟರ್ಗಳು ಸರಬರಾಜಿದ್ದು, ಸುಸಜ್ಜಿತವಾದ ಕಂಪ್ಯೂಟರ್ ಕೊಠಡಿಯಲ್ಲಿ ಕಲಿಕೆ ನಡೆಯುತ್ತದೆ. ಎಲ್ಲ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಇದಲ್ಲದೆ ದ ಲರ್ನಿಂಗ್ ಫೌಂಡೇಶನ್ನವರು 38 ಇಂಚಿನ LG ಟಿವಿಯನ್ನು ನೀಡಿದ್ದು, ಈ ಮೂಲಕವೂ ಕಲಿಕೆಯು ನಡೆಸಲು ಅನುಕೂಲವಾಗುತ್ತದೆ. ಹೆಣ್ಣು ಮಕ್ಕಳಿಗೆ ವೈಯಕ್ತಿಕ ಸ್ವಚ್ಛತೆ, ಕಸ ವಿಲೇವಾರಿಯ ಬಗ್ಗೆ ಪುತ್ತೂರಿನ ನುರಿತ ತರಬೇತುದಾರರಿಂದ ಮಾಹಿತಿಯನ್ನು ನೀಡಲಾಗಿದೆ. ಶಾಲೆಯಲ್ಲಿ ಪೃಥ್ವಿ ಹೆಸರಿನ ಈಕೋ ಕ್ಲಬ್ ಇದ್ದು, ವಿದ್ಯಾರ್ಥಿಗಳಲ್ಲಿ ಸ್ವಚ್ಛತೆ, ಪರಿಸರ ಸಂರಕ್ಷಣೆ, ಹಸಿರುವನ ನಿರ್ಮಾಣ ಮುಂತಾದ ಬಗ್ಗೆ ಮಾಹಿತಿಯನ್ನು ನೀಡಿ ಪರಿಸರದ ಬಗ್ಗೆ ಕಾಳಜಿ ಇರುವಂತೆ ಮಾಡಿದೆ. ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಪರಿಸರ ಸಂರಕ್ಷಣೆ ಬಗ್ಗೆ ಉಪನ್ಯಾಸವನ್ನು ನೀಡಲಾಗಿದೆ. ಶ್ರೀ ಅರವಿಂದ್ ಕೆ ಇವರು ಇದರ ನೋಡಲ್ ಶಿಕ್ಷಕರಾಗಿದ್ದಾರೆ. ಶಾಲಾ ಆವರಣದಲ್ಲಿ 25 ತೆಂಗಿನ ಸಸಿಗಳು ಹಾಗೂ ಅಡಿಕೆ ಸಸಿಗಳನ್ನು ನೆಟ್ಟು ಅವುಗಳಿಗೆ ಡ್ರಿಪ್ ಇರಿಗೇಷನ್ ಮೂಲಕ ನೀರನ್ನು ಹಾಕುವ ವ್ಯವಸ್ಥೆ ಮಾಡಲಾಗಿದೆ. ಕುರ್ನಾಡ್ ಗ್ರಾಮ ಪಂಚಾಯತ್ ವತಿಯಿಂದ ಪೌಷ್ಟಿಕವನದ ನಿರ್ಮಾಣ ಹಾಗೂ ತೇಗದ ಸಸಿಗಳನ್ನು ನೆಡುವುದರ ಮೂಲಕ ಅವರು ನಮ್ಮ ಸುತ್ತಲೂ ಹಸಿರು ಬೆಳೆಸಲು ಸಹಕರಿಸಿದ್ದಾರೆ. ಶಾಲೆಯಲ್ಲಿ ELC ಕ್ಲಬ್ ಇದ್ದು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಇತ್ತೀಚೆಗೆ ರಾಜ್ಯ ಚುನಾವಣಾ ಆಯೋಗದ 9 ಮಂದಿ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಪ್ರಗತಿಯನ್ನು ಪರಿಶೀಲಿಸಿ ಅಭಿನಂದನೆಯನ್ನು ನೀಡಿದ್ದಾರೆ. ಮಮತಾ MC ಇವರು ಇದರ ನೋಡಲ್ ಶಿಕ್ಷಕಿಯಾಗಿ ಸೇವೆಯನ್ನು ನೀಡುತ್ತಿದ್ದಾರೆ. ಶಾಲೆಯಲ್ಲಿ ಈ ಬಾರಿ ಸುಮಾರು 25 ವಿದ್ಯಾರ್ಥಿಗಳಿಗೆ ಯಕ್ಷಗಾನ ತರಬೇತಿಯನ್ನು ಶಾಲೆಯಲ್ಲಿ ವಿದ್ಯಾರ್ಥಿ ಶಿಕ್ಷಕರಾದ ಶ್ರೀ ಅರವಿಂದ್ ಇವರು ನೀಡಿದ್ದು, ನಿನ್ನೆಯ ದಿನ ಈ ವಿದ್ಯಾರ್ಥಿಗಳು ಮಹಿಷಾಸುರ ಮರ್ದಿನಿ ಎಂಬ ಪ್ರಸಂಗವನ್ನು ಇದೇ ವೇದಿಕೆಯ ಮೇಲೆ ಅತ್ಯುತ್ತಮವಾಗಿ ಪ್ರದರ್ಶಿಸಿದ್ದಾರೆ.
ಮೂಲಭೂತ ಸೌಕರ್ಯ. ಶಾಲೆಯಲ್ಲಿ ಪಾಠ ಪ್ರವಚನ ಮಾಡಲು ಅಗತ್ಯವಿರುವ ತರಗತಿ ಕೊಠಡಿಗಳು ಹಾಗೂ ಪೀಠೋಪಕರಣಗಳು ಲಭ್ಯವಿದೆ. ಶಾಲೆಯು ಪ್ರಾರಂಭವಾಗಿ 60 ವರ್ಷ ಕಳೆದಿದ್ದು ಹಳೆಯ ಕಟ್ಟಡ ದುರಸ್ತಿ ಮತ್ತು ಹೊಸ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. 2019-20 ಸಾಲಿನಲ್ಲಿ ಒಟ್ಟು 35 ಲಕ್ಷ ವೆಚ್ಚದಲ್ಲಿ 4 ಕೊಠಡಿಗಳ ದುರಸ್ತಿ ಕಾರ್ಯ ಮಾಡಲು ಅನುದಾನ ಬಂದಿದ್ದು, ಇದರಿಂದ 4 ಕೊಠಡಿಗಳ ಪೂರ್ಣ ದುರಸ್ತಿಯನ್ನು ಹಾಗೂ ಪುನರ್ ನಿರ್ಮಾಣ ಮಾಡಲಾಗಿರುತ್ತದೆ. ಅದೇ ರೀತಿ 2019-20 ಆರ್ಥಿಕ ಸಾಲಿನಲ್ಲಿ ನಮಗೆ 2 ಅಲ್ಲಿದ್ದಾರೆ. ನಮ್ಮ ಇವತ್ತಿನ ಈ ಒಂದು ಶಾಲಾ ವಾರ್ಷಿಕೋತ್ಸವ ಹಾಗೂ ಕೊಠಡಿ ಉದ್ಘಾಟನೆ ಸಮಾರಂಭಕ್ಕೆ ನಮ್ಮ ನೆಚ್ಚಿನ ಶಾಸಕರು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶ್ರೀಯುತ UT ಖಾದರ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರದ ವಿಧಾನಸಭೆಯ ವಿರೋಧ ಪಕ್ಷದ ವಿಪಕ್ಷ ನಾಯಕರು, ಅದೇ ರೀತಿ ನಮ್ಮ ಸಂಸ್ಥೆಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಹಾಗೆ ಕರ್ನಾಟಕ ಸರ್ಕಾರದ ಹಿಂದಿನ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿ, ಆಹಾರ ಸಚಿವರಾಗಿ ಬಹಳ ಅಭೂತಪೂರ್ವವಾದಂಥ ಕೆಲಸ ಮಾಡಿದವರು ನಮ್ಮೊಂದಿಗೆ ಇದ್ದಾರೆ. 1000 ಪ್ರಶ್ನೆಗಳ ಸರದಾರ ಅಂತೇಳಿ ಫಸ್ಟ್ ಅವರು ಆಯ್ಕೆಯಾದಾಗ ವಿಧಾನಸಭೆಯಲ್ಲಿ ಅವರಿಗೆ ಹೆಸರು ಬಂದಿತ್ತು. ನಮ್ಮ ಎಡಬಿಡದ ಕಾರ್ಯಕ್ರಮ ಇದ್ದರೂ ಕೂಡ ಶ್ರೀಯುತ UT ಖಾದರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಅಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರು, ಅಧ್ಯಕ್ಷರು ಮತ್ತು ಸದಸ್ಯರ ಪರವಾಗಿ, ಪ್ರೌಢಶಾಲಾ ವಿಭಾಗದ SDMCಯ ಎಲ್ಲ ಸದಸ್ಯರು, ಅಧ್ಯಕ್ಷರು ಮತ್ತು ಸದಸ್ಯರ ಪರವಾಗಿ, ಪ್ರೌಢಶಾಲಾ ಶಿಕ್ಷಕರು ಮತ್ತು ಪದವಿ ಪೂರ್ವ ಉಪನ್ಯಾಸಕರು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಅವರಿಗೆ ನಮ್ಮ ಫ್ರಾನ್ಸಿಸ್ ಅವರು ಮತ್ತೆ ಒಟ್ಟಿಗೆ ನಡುಬೋದು ಅವರು ಬುಕ್ಕೆಯನ್ನು ಕೊಟ್ಟು ಸ್ವಾಗತಿಸಬೇಕು ಅಂತ ಕೇಳ್ತೇವೆ. ಕ್ಲಾಪ್ಸ್ ಗೋ. ಈ ಎಲ್ಲ ಸಿವಿಲ್ ಕಾಮಗಾರಿಗಳಿಗೆ ಅನುದಾನ ಒದಗಿಸುವ ನಮ್ಮ ನೆಚ್ಚಿನ ಶಾಸಕರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ತಮ್ಮೆಲ್ಲರ ಪರವಾಗಿ ಸಮರ್ಪಿಸುತ್ತಿದ್ದೇನೆ. ಹಾಗೂ ಶ್ರಮಿಸಿದ ದಾಖಾ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಶ್ರೀಮತಿ ಮಮತಾ ಗಟ್ಟಿ ಇವರನ್ನು ಹಾಗೂ ಬಂಟ್ವಾಳ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶ್ರೀ ಚಂದ್ರಸ್ ಕರ್ಕೆರೆ ಇವರನ್ನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸುತ್ತೇನೆ. 2019-20 ಸಾಲಿನಲ್ಲಿ ನಮಗೆ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ವತಿಯಿಂದ 2 ಕೊಠಡಿಗಳನ್ನು ಒಟ್ಟು ಸೇರಿಸಿ ಸಭಾವನ ನಿರ್ಮಿಸಲು ಇದರಿಂದ ಸಾಧ್ಯವಾಯಿತು. ನಮ್ಮ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ವಿಶಾಲವಾದ ಆಟದ ಮೈದಾನದ ಅಗತ್ಯವಿದ್ದು ಅದರ ಕಾಮಗಾರಿಯನ್ನು ಅತ್ಯುತ್ತಮ ರೀತಿಯಲ್ಲಿ ನಡೆಸಲು ನಮಗೆ ಅನುದಾನ ಒದಗಿಸಿಕೊಟ್ಟ ಮಾನ್ಯ ಶಾಸಕರಿಗೆ ನಾವು ಅಭಿನಂದಿಸುತ್ತೇವೆ. ಇದೇ ಮೈದಾನದಲ್ಲಿ ಅಕ್ಟೋಬರ್ ತಿಂಗಳ 28 ಮತ್ತು 29 ತಾರೀಕಿನಂದು ನಡೆದ ಮಂಚಿಯ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ನಮ್ಮ ಶಾಲಾ ವಿದ್ಯಾರ್ಥಿಗಳು ಬಾಲಕ ಹಾಗೂ ಬಾಲಕಿಯರ ಸಮಗ್ರ ಪ್ರಶಸ್ತಿಯನ್ನು ಪಡೆಯಲು ಸಾಧ್ಯವಾಯಿತು. ಅವರಿಗೆ ವಿಜೇತರಿಗೆ ಅಭಿನಂದನೆಗಳು ಹಾಗೂ ಅವರಿಗೆ ತರಬೇತಿಯನ್ನು ನೀಡಿದ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ ವಿಠಲ್ ನಾಯಕ್ ಎಸ್ ಹಾಗೂ ಶ್ರೀ ಅಬ್ದುಲ್ ರಹಮಾನ್ ಎಂಬುವರಿಗೆ ಅಭಿನಂದನೆಗಳು. ಅದೇ ಮೈದಾನದಲ್ಲಿ ಕಳೆದ 8 ಮತ್ತು 9ನೇ ರಂದು ಬಂಟ್ವಾಳ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಈ ಕ್ರೀಡಾಕೂಟದ ಯಶಸ್ಸಿಗೆ ಮಾರ್ಗದರ್ಶನ ಹಾಗೂ ಸಹಕಾರ ನೀಡಿದ ಮಾನ್ಯ ಶಾಸಕರಿಗೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ಮಮತಾ ಗಟ್ಟಿ ಅವರಿಗೆ, ಶ್ರೀ ಸಂತೋಷ್ ಕುಮಾರ್ ಬೋಳಿಯಾರ್ ಇವರಿಗೆ, ತಾಲೂಕು ಪಂಚಾಯತ್ ಬಂಟ್ವಾಳದ ಮಾಜಿ ಅಧ್ಯಕ್ಷರಾದ ಚಂದ್ರಸ್ ಕರ್ಕೆರೆ ಇವರಿಗೆ, ಪದವಿ ಕಾಲೇಜಿನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಪ್ರಶಾಂತ್ ಕಾಜವ ಹಾಗೂ ಎಲ್ಲ ಸದಸ್ಯರಿಗೆ, ಪದವಿ ಪೂರ್ವ ಕಾಲೇಜಿನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ, ನಮ್ಮ SDMCಯ ಕಾರ್ಯಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ, ಧನ ಸಹಾಯ ಪ್ರೋತ್ಸಾಹಿಸಿದ ಕರ್ನಾಟಕ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ನೆರೆಹೊರೆಯ 4 ಗ್ರಾಮ ಪಂಚಾಯತ್ ಅಧ್ಯಕ್ಷರು, PDOಗಳಿಗೆ ಹಾಗೂ ನಮ್ಮ ಪರಿಸರದ ಸಹಕಾರಿ ಸಂಘಗಳ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ, ಊರಿನ ಮಹಾದಾನಿಗಳಿಗೆ, ನಮ್ಮ ಸಂಸ್ಥೆಯ ಎಲ್ಲ ಅಧ್ಯಾಪಕ ವೃಂದ, ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಕೃತಜ್ಞತೆ ಈ ಸಂದರ್ಭದಲ್ಲಿ ನಾನು ಸಮರ್ಪಿಸುತ್ತೇನೆ. ಈ ಕ್ರೀಡಾಕೂಟದ ಯಶಸ್ಸು ಖಂಡಿತವಾಗಿಯೂ ತಮಗೆಲ್ಲರಿಗೂ ಸೇರಿದ್ದಾಗಿದೆ. ಕೊನೆಯದಾಗಿ ನಮ್ಮ ಸಂಸ್ಥೆಯ ಪ್ರಗತಿಗಾಗಿ ಸದಾ ಪ್ರೋತ್ಸಾಹಿಸಿ ಮಾರ್ಗದರ್ಶನ ನೀಡುವ ನಮ್ಮ ನೆಚ್ಚಿನ ಶಾಸಕರಿಗೆ, ನಮ್ಮೆಲ್ಲ ಕೆಲಸಗಾರ ಸಹಕಾರ ನೀಡುತ್ತಿರುವ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಮಮತಾ ಗಟ್ಟಿ, ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರು ಚಂದ್ರಸ್ ಕರ್ಕೆರೆ ಅವರಿಗೆ, ಪದವಿ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಪ್ರಶಾಂತ್ ಕಾಜ್ ಅವರಿಗೆ, SDMC ಕಾರ್ಯಾಧ್ಯಕ್ಷರು ಇಬ್ರಾಹಿಂ ನಡುಪದೇವ್, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ನವೀನ್ ಪಾದಲ್ಪಾಡಿ ಹಾಗೂ ಎಲ್ಲ SDM ಸದಸ್ಯರಿಗೆ, ಕಾಲೇಜು ಅಭಿವೃದ್ಧಿ ಸದಸ್ಯರಿಗೆ, ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ, ಬೋಧಕ ವೃಂದ ಹಾಗೂ ಬೋಧಕೇತರ ವೃಂದದವರಿಗೆ ನಮಿಸಿ ನನ್ನ ವರದಿಗೆ ಚುಕ್ಕೆ ನೀಡುತ್ತಿದ್ದೇನೆ. ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್ ತಮ್ಮ ವರದಿಗಾಗಿ. ಇದೀಗ ನಮ್ಮಿ ಸಮಾರಂಭ ದೀಪ ಪ್ರಜ್ವಲನದ ಮೂಲಕ ಉದ್ಘಾಟಿಸಲಿದ್ದಾರೆ ಶ್ರೀ UT ಖಾದರ್, ಮಾನ್ಯ ಶಾಸಕರು ಮತ್ತು ಮಾಜಿ ಸಚಿವರು ಹಾಗೂ ಕರ್ನಾಟಕ ವಿಧಾನಸಭಾ ವಿರೋಧ ಪಕ್ಷದ ಉಪನಾಯಕ.
ಹಚ್ಚಿ ಅಜ್ಞಾನವ ಓಡಿಸೋಣ, ಮನದಲ್ಲಿ ಪ್ರೀತಿಯ ದೀಪವ ಹಚ್ಚಿ ಸಂತಸ ಹರಡೋಣ ಎನ್ನುತ್ತಾ ಜ್ಞಾನದ ದೀಪ ಈಗ ಉರಿತಾ ಇದೆ. ಇದರ ಬೆಳಕು ಸದಾ ನಿಮ್ಮೆಲ್ಲರ ಜೀವನದಲ್ಲಿ ಪ್ರಜ್ವಲಿಸಲಿ ಅಂತ ಹಾರೈಸ್ತಾ, ದೀಪ ಪ್ರಜ್ವಲನದ ಮೂಲಕ ನಮ್ಮ ಈ ಸರಳ ಸುಂದರ ಸಮಾರಂಭವನ್ನು ಉದ್ಘಾಟಿಸಿದ ಮಾನ್ಯ ಶಾಸಕರಿಗೆ ಹಾಗೂ ಎಲ್ಲ ಗಣ್ಯರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಮಿ ಸಂಸ್ಥೆಯ ಮೇಲೆ ಅಭಿಮಾನವಿಟ್ಟು ತಮ್ಮ ಎಲ್ಲ ಕಾರ್ಯಕ್ರಮಗಳ ಮಧ್ಯೆಯೂ ಕೂಡ ಬಿಡುವು ಮಾಡಿಕೊಂಡು ಇಲ್ಲಿ ಆಗಮಿಸಿದ ಮತ್ತು ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾನ್ಯ ಶಾಸಕರನ್ನು ಇದೀಗ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸರ್, ನಿಮ್ಮ ಶುಭ ನುಡಿಗಳು ಇದೀಗ ನಮಗಾಗಿ. ಸರ್ಕಾರಿ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜ್ ಮುಡಿಪು ಕುರ್ನಾಡ್ ಇದರ ಪ್ರತಿಭಾ ದಿನಾಚರಣೆ ಹಾಗೂ ನೂತನ ಕಟ್ಟಡ ಮತ್ತು ಲ್ಯಾಬಿನ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮದ ಸಭಾ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನನ್ನ ಸನ್ಮಿತ್ರರು, ಕುರ್ನಾಳ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಅಂತ ಗೌರವಾಂತ ಗಣೇಶ್ ನಾಯ್ಕ್ ಅವರೇ, ಪದವಿ ಪೂರ್ವ ಕಾಲೇಜ್ ಶಾಲಾ ಸಮಿತಿಯ ಅಧ್ಯಕ್ಷರು ಸನ್ಮಿತ್ರ ಅಂತ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾಗಿದ್ದ ಚಂದ್ರಾಸ್ ಕರ್ಕೇರವರೇ, ಹೈಸ್ಕೂಲಿನ ಶಾಲಾ ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಇಬ್ರಾಹಿಂ ನಡ್ಪದೂರವರೇ, ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತವಂತಹ ಇವ್ರನ್ನ ಅತ್ಯಂತ ಹಿರಿಯರು, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಧುರೀಣರಾಗಿರುವಂಥ ಗೌರವದಂತಹ ರಮೇಶ್ ಶೆನವರವರೇ, ಗೌರವವಂತ ಶೀನಾ ಶೆಟ್ಟರವರೇ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಅಂತ ನವೀನ್ ಅವರೇ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೂಸಾಕನವರೇ, ಮಾಜಿ ಗ್ರಾಮ ಸದಸ್ಯರು ಈ ಒಂದು ಶಾಲೆ ಯತೀಶಾಗಂತ ನಾಸಿರ್ ನಡುಪೋದ್ರವರೇ, ನಮ್ಮ ಅತ್ಯಂತ ಹಿರಿಯರು ಗೌರವಿತರಾಗಿರುವಂತಹ ಪದ್ಮನಾಭ್ ನರಿಂಗಾಣ್ರವರೇ, ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ಶಮೀಮಾರವರೇ, ಅದೇ ನಮ್ಮ ಅಬುಬಕ್ಕ ಜಲ್ಲೀರವರೇ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಫಿ ಕುಂಜಿರವರೇ, ಗ್ರಾಮ ಪಂಚಾಯತ್ ಸದಸ್ಯರು ಮಾಜಿ ಅಧ್ಯಕ್ಷ ಜುಬೇರ್ ಅವರೇ, ಈ ಕಾಲೇಜಿನ ಪ್ರಾಂಶುಪಾಲರು, ನಿಮ್ಮ ಬಗ್ಗೆ ವಿಶೇಷವಾದ ಆಸಕ್ತಿ ವಹಿಸಿರುವಂಥ ಪರಮೇಶ್ವರ್ ಅವರೇ, ಅದೇ ರೀತಿ ನಮ್ಮ ಹೈಸ್ಕೂಲ್ನ ಮುಖ್ಯ ಶಿಕ್ಷಕರಾದ ಫ್ರಾನ್ಸಿಸ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ನಮ್ಮ ಇನ್ನಿತರ ಶಿಕ್ಷಕ ಮತ್ತು ಸಿಬ್ಬಂದಿ ವರ್ಗದವರೇ, ಎಲ್ಲ ನಮ್ಮ ಗುತ್ತಿಗೆದಾರರೇ, ಎಲ್ಲ ಕಾಂಟ್ರಾಕ್ಟ್ರ ಗುತ್ತಿಗೆ ಇಂಜಿನಿಯರ್ ರವಿ ಅವರು ಮತ್ತು ಎಲ್ಲ ಈ ಒಂದು ಹೈಸ್ಕೂಲ್ ಮತ್ತು ಕಾಲೇಜಿನ ಶಾಲಾ ಸಮಿತಿಯ ಅಧ್ಯಕ್ಷ ಸದಸ್ಯರೇ, ಮುಖ್ಯ ಶಿಕ್ಷಕ ಮತ್ತು ಶಿಕ್ಷಕ ವೃಂದದವರೇ, ಇಲ್ಲಿಯ ಸಿಬ್ಬಂದಿಗಳೇ, ಇಬ್ಬರು ನಮ್ಮ SDMC ಸದಸ್ಯರು, ಶಾಲಾ ಮೀನಾಕ್ಷಿ ಮತ್ತು ಧನಲಕ್ಷ್ಮಿ ನಮ್ಮ ಹೈಸ್ಕೂಲಿನ ಶಾಲಾ ಸಮಿತಿಯ ಸದಸ್ಯ ಅಂತ ಧನಲಕ್ಷ್ಮಿ ಮತ್ತು ಮೀನಾಕ್ಷಿರವರೇ, ಮುಂದಿರುವ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಅವರ ಪೋಷಕ ವರ್ಗದವರೇ ಹಾಗೂ ಈ ಒಂದು ಸಂಸ್ಥೆಯ ಹಿತೈಷಿಗಳೇ, ಅತ್ಯಂತ ಸಂತೋಷವಾಗ್ತದೆ ಕುರ್ನಾಡು ಸರ್ಕಾರಿ ಶಿಕ್ಷಣ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಹಂತ ಹಂತವಾಗಿ ಬಹುಶಃ ಈ ಒಂದು ಶಿಕ್ಷಣ ಸಂಸ್ಥೆ ದಕ್ಷಿಣ ಕನ್ನಡ ಮತ್ತು ಕರಾವಳಿ ಮತ್ತು ಕರ್ನಾಟಕದಲ್ಲೇ ಒಂದು ಮಾದರಿಯಾದ ಶಿಕ್ಷಣ ಸಂಸ್ಥೆಯಾಗಿ ಸರ್ಕಾರಿ ಶಿಕ್ಷಣವಾಗಿ ಪರಿವರ್ತನೆ ಆಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾವು ಬಹುಶಃ ಇದನ್ನು ಪ್ರಾರಂಭ ಮಾಡಿದಂಥ ನಮ್ಮ ಹಿರಿಯರು ಯಾರಿದನ್ನು ಅವ್ರು ಪ್ರಾರಂಭ ಮಾಡಿದ್ದಾರೆ, ಅವರ ಕನಸೇನುಂಟು ಅದನ್ನು ಆಲೋಚನೆ ಮಾಡಿಕೊಂಡು ಅವತ್ತು ಶ್ರಮಪಟ್ಟು ಇದನ್ನು ಸ್ಥಾಪನೆ ಮಾಡಿದಂತಹ, ತದನಂತರ ಇದಕ್ಕೆ ಅಭಿವೃದ್ಧಿಗೆ ಶ್ರಮಿಸಿದಂತಹ ಪ್ರತಿಯೊಂದು ಊರಿನ ಗಣ್ಯ ಅತಿಥಿಗಳನ್ನು, ಜನಪ್ರತಿನಿಧಿಗಳನ್ನು ಎಲ್ಲರೂ ಕೂಡ ನಾವಿವತ್ತು ಸ್ಮರಿಸಲಿಕ್ಕೆ ನಾವಿವತ್ತು ಇಚ್ಛಿಸ್ತೇವೆ. ಏನು ನಮ್ಮ ಅತ್ಯಂತ ಹಿರಿಯರು ಇದಕ್ಕೊಂದು ಹಾಕಿಕೊಟ್ಟಂಥ ಹೆಜ್ಜೆ ಇದೆಯಾ, ಅದನ್ನು ಇನ್ನಷ್ಟು ವೇಗದಲ್ಲಿ ಮುಂದೆ ತೆಕ್ಕೊಂಡು ಹೋಗೋ ಜವಾಬ್ದಾರಿ ಅದು ನನ್ನ ಇವತ್ತು ಜವಾಬ್ದಾರಿ. 2008ರಲ್ಲಿ ನಾನು ಈ ಒಂದು ಕ್ಷೇತ್ರಕ್ಕೆ ಶಾಸಕನಾಗಿ ಪ್ರಪ್ರಥಮ ಬಾರಿ ಬಂದಾಗ 2008ರ ಮುಂಚೆ ನನಗೆ ಈ ಕ್ಷೇತ್ರ ಇರಲಿಲ್ಲ, ಬರೀ ನಂದು ಅಲ್ಲಿಗೆ ಕಟ್ಟಾಗ್ತಿತ್ತು, ಕೊಣಾಜೆ ನಂದು ಲಾಸ್ಟ್. 2008ರಲ್ಲಿ ನಾನು ಈ ಕ್ಷೇತ್ರಕ್ಕೆ ಶಾಸಕನ ಹೊಸದಾಗಿ ಬಂದಂಥ ಸಂದರ್ಭದಲ್ಲಿ ಚಂದ್ರಾಸ್ ಕರ್ಕೇರ್ ಮತ್ತು ಬಂದು ಹೇಳಿದರು, ಅಲ್ಲಿ ಸ್ಕೂಲ್ ಮತ್ತು ಕಾಲೇಜಿನಲ್ಲಿ PUCಯಲ್ಲಿ ಸೀಟ್ ಕೊಡೋದಿಲ್ಲಂತೆ, ಕೂತ್ಕೊಳ್ಳಿಕ್ಕೆ
ಜಾಗ ಇಲ್ಲಂತೆ, ಅದಕ್ಕೆ ಅವನು ಹಿಂದೆ ಕಳಿಸ್ತಿದ್ದಾರೆ ಅಂತ ಮಾತನ್ನು ಹೇಳಿದರು. ನಾನು ಅವತ್ತು ಹೇಳಿದೆ, ಸರ್ಕಾರಿ ಶಾಲೆಯಲ್ಲಿ ಮತ್ತು ಕಾಲೇಜಿನಲ್ಲಿ ನಾವೇನಾದರೂ ವಿದ್ಯಾರ್ಥಿಗೆ ಸೀಟ್ ಇಲ್ಲ ಅಂತ ಹೇಳಿದರೆ ಅವ್ರಿಗೆ ಬೇರೆ ಯಾವುದೇ ಕಾಲೇಜಲ್ಲಿ ಕೂಡ ಸೀಟ್ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಅವರ ಶಿಕ್ಷಣ ಕಡಿತಗೊಳಿಸಿ ಮತ್ತೆ ಅವರು ಕೆಲಸಕ್ಕೆ ಎಲ್ಲಿ ಹೋಗ್ತಾರೆ ಮತ್ತು ಶಿಕ್ಷಣ ವಂಚಿತರಾಗ್ತಾರೆ. ಆದ ಕಾರಣ ನಾನು ಪ್ರಿನ್ಸಿಪಾಲ್ಗೆ ನಾನು ಈ ಪ್ರಶ್ನೆ ಬಂದು ಹೇಳಿದೆವು, ಯಾವುದೇ ಕಷ್ಟ ಆದರೂ ಕೂಡ, ಯಾವುದೇ ಸಮಸ್ಯೆ ಆದರೂ ಕೂಡ, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಸೀಟ್ ಇಲ್ಲ ಅಂತ, ಜಾಗ ಇಲ್ಲ ಅಂತ ನೀವು ಹಿಂದೆ ಕಳಿಸುವಂಥ ಅಗತ್ಯ ಇಲ್ಲ. ನೀವು ಕಳಿಸ್ಕೊಡಬಾರ್ದು. ನಿಮ್ಗೆ ಏನು ಆಗಬೇಕು ಅದು ನೀವು ನಮಗೆ ಹೇಳಿ, ಅದನ್ನು ನಾವು ಮಾಡಿಕೊಡ್ತೇವೆ ಅಂತ ಹೇಳಿದಾಗ ನಮಗೆ ಕಟ್ಟಡದ ಮತ್ತು ಕೊಠಡಿಯ ಕೊರತೆ ಅಂತ ಹೇಳಿದಾಗ ತಕ್ಷಣ ಅನುದಾನ ಬಿಡುಗಡೆ ಮಾಡಿ ಮುಂಚೆ ಆ ಕೊಠಡಿಯನ್ನು 2-3 ಕೋಟಿ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ ಬಹುಶಃ ಅವತ್ತಿನ ಇವತ್ತು ಇಷ್ಟು ಮಕ್ಕಳು ಬರುವಂತಾಗಿದೆ. ತದನಂತರ ಬೇಕಾದಂತೆಲ್ಲ ಕಟ್ಟಡದ ಹಂತವಾಗಿ ಇವತ್ತು ನಿರ್ವಹಿಸಿಕೊಂಡು ಇವತ್ತು PU ಕಾಲೇಜು ಮಾತ್ರ ಅಲ್ಲ, ಡಿಗ್ರಿ ಕಾಲೇಜು ಕೂಡ ಒಂದು ಮಾದರಿ ಕಾಲೇಜನ್ನು ಇವತ್ತು ಕಟ್ಟಿ ಈ ಪ್ರದೇಶದ ಸರ್ವರಿಗೂ ಕೂಡ ಅತ್ಯುತ್ತಮವಾದ ಶಿಕ್ಷಣ ಕೊಡದ ಶಿಕ್ಷಕರು ಕೂಡ ನೇಮಿಸಿಕೊಂಡು ಒಂದು ಉತ್ತಮವಾದ ಶಿಕ್ಷಣ ಸಂಸ್ಥೆ ಇವತ್ತು ನಡೀತದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಹೆಮ್ಮೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ನಮಗೆ ಈ ಶಾಲೆಗಳಲ್ಲಿ ಮತ್ತು ಕಾಲೇಜಿನಲ್ಲಿ ಕಟ್ಟಡದ ಕೊರತೆ ಕಡಿಮೆ, ಕಟ್ಟಡದ ಕೊರತೆ ಇಲ್ಲ. ಈಗ ನಮ್ಮ ಮೇಲಿನಿಂದ ಅಂತ ಹೇಳಿದರೆ ಈ ಹಳತಾದ ಕಟ್ಟಡಕ್ಕೆ ಹೊಸ ರೂಪ ಕೊಡಬೇಕೆಂಬ ಆಲೋಚನೆ ನಾವು ಇವತ್ತು ಆ ಹಂತಕ್ಕೆ ಬಂದಿದ್ದೀವಿ. ಕಟ್ಟಡದ ಕೊರತೆ ನಮಗೆ ಇಲ್ಲ. ಯಾವ ಒಂದು ಕಾಲದಲ್ಲಿ ನಮಗೆ ಕಟ್ಟಡದ ಕೊರತೆ ಇತ್ತು ಅದನ್ನೆಲ್ಲ ಇವತ್ತು ಬಗೆಹರಿಸಿಕೊಂಡು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿ ಇವತ್ತು ಇದ್ದಂಥ ಹಳೆ ಕಟ್ಟಡಕ್ಕೆ ಹೊಸ ರೂಪ ಕೊಡುವಂಥ ಕೆಲಸ ಏನು ಆಗಬೇಕಂತ ನಾವು ಇವತ್ತು ಆಲೋಚನೆ ಮಾಡಿದಾಗ ಪ್ರಥಮವಾಗಿ ಆ ಫ್ರಂಟಿನ ಒಂದು ಭಾಗ ಇತ್ತು ಶಿಥಿಲಗೊಂಡಿತ್ತು. ಇದನ್ನು ಮತ್ತೆ ಒಂದು ಗಟ್ಟಿಯಾಗಿ ಮಾಡುವಂತಹ ಸುಸ್ಥಿತಿಗೆ ತರುವಂಥ ಕೆಲಸ ಮಾಡಿ ಆ ಫ್ರಂಟಿನ ಎಂಟೈರ್ ಬ್ಲಾಕನ್ನು ಮರು ವಿನ್ಯಾಸಗೊಳಿಸಿಕೊಂಡು ನಿಮ್ಮ ಸ್ಟೆಪ್ಪಿಂದ ಎಂಟ್ರೆನ್ಸಿಂದ ಎಲ್ಲ ಕೂಡ ಒಂದು ಮಾದರಿಯಾಗಿ ಆ ಹಳೆಯ ಒಂದು ನಮ್ಮ ಪ್ರಾಚೀನ ಕಾಲದ ಇದು ಹಿಸ್ಟಾರಿಕಲ್ ಆರ್ಕಿಟೆಕ್ಟ್ನ ಇಟ್ಟುಕೊಂಡು ಬಹುಶಃ ಅದಕ್ಕೆ ನಾವು 35 ಲಕ್ಷ ರೂಪಾಯಿಯ ಆ ಒಂದು ಸಂಪೂರ್ಣವಾಗಿ ದುರಸ್ತಿ ಮಾಡೋದ ಕೆಲಸ ಆಯಿತು. ನಮಗೆ ಕಟ್ಟಡ ತೆಗೆದು ಬಹುಶಃ ಅದು ಹೊಸ ಕಟ್ಬೋದು, ದೊಡ್ಡ ಪ್ರಶ್ನೆ ಇಲ್ಲ. 35 ಲಕ್ಷ ದುಡ್ಡಿತ್ತು. ಆದರೆ ಹಿಂದಿನವ್ರು ಪ್ರಾರಂಭ ಮಾಡಿದಂಥ ಗುರುತಿನ ಸಂಕೇತ ಬಹುಶಃ ಇದರಲ್ಲಿ ಶಾಶ್ವತವಾಗಿ ನಿಲ್ಲಬೇಕು. ಈ ಸುತ್ತಮುತ್ತಲ ಎಲ್ಲ ಬಿಲ್ಡಿಂಗ್ ತೆಗೆದರೂ ಕೂಡ ಆ ಮುಂದಿನ ಬಿಲ್ಡಿಂಗನ್ನಷ್ಟು ಬೇಗದಲ್ಲಿಕ್ಕೆ ಹೋಗೋದಿಲ್ಲ. ಅದು ಹಿಂದಿನದೇ ಆ ಒಂದು ಸಂಕೇತ ಇರಬೇಕಂತ ಹೇಳಿಕೊಂಡು ಅದನ್ನು ಬಹುಶಃ ಉಳಿಸಿ ಅದನ್ನು ಸಂಪೂರ್ಣವಾಗಿ ಬಹುಶಃ ಅದು ರಿಪೇರ್ ಮಾಡೋದು ಕೆಲಸ ಇರ್ತಾಯಿತ್ತು. ಪ್ರಿನ್ಸಿಪಾಲ್ ರೂಮಿಂದ ಹಿಡಿದು ಸ್ಟಾಫ್ ರೂಮಿಂದ ಹಿಡಿದು ಆಫೀಸ್ ಯಾವುದೆಲ್ಲ ಬರ್ತದೆ. ತದನಂತರ ನಮಗೆ ಅನುದಾನ ಬಂದಂಥ ಸಂದರ್ಭದಲ್ಲಿ ಬಹುಶಃ ಇಲ್ಲಿರುವಂಥ ಒಂದು ಹಂತದ ಇವತ್ತು ಕಟ್ಟಡವನ್ನು ಈ ಸೈಡಿಂದ ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಈ ಸೈಡಿಂದ ಪ್ರಾರಂಭ ಮಾಡುವ ಉದ್ದೇಶ ಏನಂತ ಹೇಳಿದರೆ ಮುಂದಿನ ದಿನಕ್ಕೆ ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ಈ ಎರಡೂ ಬದಿಯ ಕೊಠಡಿಗಳನ್ನು ಕೂಡ ನೂತನವಾದ ಕೊಠಡಿಗೆ ರಚನೆ ಮಾಡಿ ಇಲ್ಲಿ ಯಾರೆಲ್ಲ ಕಲಿತಿದ್ದಾರೆ ನಗರ ಮಟ್ಟದಲ್ಲಿ ಮತ್ತು ಖಾಸಗಿಯಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಅದನ್ನೆಲ್ಲ ಕೂಡ ಜನಸಾಮಾನ್ಯ ಮಕ್ಕಳು ಕಲಿಯುವಂಥ ಸರ್ಕಾರಿ ಕ್ಷೇತ್ರದಲ್ಲಿ ಕೂಡ ಕೊಡಬೇಕೆಂಬ ಇಚ್ಛೆಯಿಂದ ನಾವು ಈ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡು ಬರ್ತಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೆಕೆಂಡ್ PUC ಕೂಡ ಅನುದಾನ ಬಂದಾಗ ಅದಕ್ಕೂ ಕೂಡ ಇವತ್ತು ಅನುದಾನ ಇಟ್ಟುಕೊಂಡು ಅಲ್ಲಿ ಕೂಡ ಕ್ಲಾಸ್ ರೂಮ್ ಕೊರತಾಗಬಾರ್ದು ಹೇಳಿ ಅಲ್ಲಿ ಕೂಡ ಸುಮಾರು 70 ಲಕ್ಷ ರೂಪಾಯಿ ಯೋಜನೆ ಇವತ್ತು ಕ್ಲಾಸ್ ರೂಮ್ ಕಟ್ಟಿ ಇವತ್ತು ಉದ್ಘಾಟನೆ ಇವತ್ತು ಆಗಲಿಕ್ಕಿದೆ. ನಮಗೆ ಇಲ್ಲಿ ಲ್ಯಾಬಿನ ಕೊರತೆ ಇದೆ ಅಂತೇಳಿ ನಾವು ಮೀಟಿಂಗಲ್ಲಿ ಟೀಚರು ಹೇಳಿದರು. ನಮಗೆ ಲ್ಯಾಬಿನ ಕೊರತೆ ಇದೆ, ನಮಗೆ ಇವತ್ತು ಸಮಸ್ಯೆ ಆಗ್ತದೆ ಅಂತ ಹೇಳಿದಾಗ ಬಹುಶಃ ಡಿಗ್ರಿ ಕಾಲೇಜ್ನವರು PU ಇಲ್ಲಿ ಮಿಕ್ಸ್ ಆಗಬಾರ್ದು ಅಂತ ಹೇಳಿಕೊಂಡು ಡಿಗ್ರಿ ಕಾಲೇಜಿಗೆ ಬೇರೆ ಸೈನ್ಸ್ ಲ್ಯಾಬ್ ಮತ್ತು ನಿಮ್ಮ PUC ಕಾಲೇಜಿಗೆ ಸಪ್ರೇಟ್ ಸೈನ್ಸ್ ಲ್ಯಾಬ್ ಕೂಡ ಕಳೆದ 1 ವರ್ಷದಲ್ಲಿ ಇದು ಕಟ್ಟಿದ್ದಿದ್ರೆ ಒಂದು ಸಂಸ್ಥೆಯಲ್ಲಿ ಐತಿಹಾಸಿಕ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಡೀ ರಾಜ್ಯದ ನೀವು ಎಲ್ಲಿ ಹೋಗಿ ಹುಡುಕಿಕೊಳ್ಳಿ, ಪ್ರೈಮರಿ ಮತ್ತು ಹೈಸ್ಕೂಲ್ಗೆ ಮತ್ತು ಕಾಲೇಜಿಗೆ ಒಂದೇ ವರ್ಷದಲ್ಲಿ ಲ್ಯಾಬ್ ಮಾಡಿದಂಥ ದಿವಸ ಎಲ್ಲಿಯೂ ಕೂಡ ಇವತ್ತು ಇಲ್ಲ. ಆ ಲ್ಯಾಬ್ ಮಾಡೋ ಕೂಡ ನಾನು ನಾಸರ್ ಹತ್ರ ಹೇಳಿದೆ, ನನಗೆ ಅತ್ಯುತ್ತಮವಾದ ಲ್ಯಾಬ್ ಆಗಬೇಕು. ನೀವು ನಗರದ ಬೇರೆ ಬೇರೆ ಕಾಲೇಜಿಗೆ ಹೋಗಿ ಅಲ್ಲಿರುವಂಥ ಮಾದರಿಯಾದ ಲ್ಯಾಬ್ ಏನಿದೆ ಅದೇ ಲ್ಯಾಬ್ ನಮ್ಮ ಮಕ್ಕಳಿಗೆ ಸಿಕ್ಕಬೇಕಂತ ಹೇಳಿಕೊಂಡು ಬಹುಶಃ ಇವತ್ತು ನನಗೆ ಅತ್ಯಂತ ಹೆಮ್ಮೆ ಆಗ್ತದೆ. ಮಂಗಳೂರಿನ ಅತ್ಯಂತ ಹೆಸರಾಂತ ಕಾಲೇಜ್, 100 ವರ್ಷದಿಂದ ಅಲ್ಲಿ ಬಹುಶಃ ಇವತ್ತು ಹೆಸರಾದಿರುವಂಥ ಕಾಲೇಜ್, ಆ ಕಾಲೇಜ್ ಸೈಂಟ್ ಅಲೋಷಿಯಸ್ ಕಾಲೇಜಿನ ಲ್ಯಾಬನ್ನೇ ನಾವು ಕಾಪಿ ಮಾಡಿ ಸೈಂಟ್ ಅಲೋಷಿಯಸ್ಗೆ ಅಂತ ಉತ್ತಮವಾದ ಲ್ಯಾಬನ್ನು ಬಹುಶಃ ನಿಮ್ಮಲ್ಲಿ ನಾವು ಇವತ್ತು ನಿರ್ಮಾಣ ಮಾಡಿದ್ರೆ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತದೆ. ಇವತ್ತು ನಾವು ಡಿಗ್ರಿ ಕಾಲೇಜಿಗೆ ಲ್ಯಾಬ್ ಹಾಕ್ಬೇಕಂತ ಹೇಳಿದಾಗ ನಾನು ಬಹುಶಃ ಅಲ್ಲಿ ಜಲ್ಲೆ ಕಡೆದು ಹೇಳಿದೆ, ಇಂಜಿನಿಯರಿಂಗ್ ಕಾಲೇಜ್ ಬೇರೆ ಇಂಜಿನಿಯರಿಂಗ್ ಕಾಲೇಜಿನ ಉತ್ತಮವಾದ ಲ್ಯಾಬ್ ಇದೆ, ನೀವು ಆ ಲ್ಯಾಬ್ ನೋಡಿಕೊಂಡು ಬನ್ನಿ ಅಂತ ಹೇಳಿಕೊಂಡು ಬ್ಯಾರಿಸ್ ಇಂಜಿನಿಯರಿಂಗ್ ಕಾಲೇಜು ಲ್ಯಾಬನ್ನೇ ಕಂಪ್ಯೂಟರ್ ಲ್ಯಾಬನ್ನೇ ಬಹುಶಃ ನಾವು ಇವತ್ತು ಇಲ್ಲಿ ಲ್ಯಾಬ್ ಇವತ್ತು ಪರಿವರ್ತನೆ ಮಾಡಿದ ಕೆಲಸ ಇವತ್ತು ಆಗಿದೆ. ಆದಾಗ ನಮ್ಮೆಲ್ಲ ನಮ್ಮ ಜನಪದ ಎಲ್ಲ ಮತ್ತು ಸಾಮಾಜಿಕ ಕೆಲಸ ಅಂತ ಹೇಳಿದ್ರೆ
ಶೈಕ್ಷಣಿಕ ಕ್ಷೇತ್ರಕ್ಕೆ ಬೇಕಾಗುವಂಥ ಉತ್ತಮವಾದ ವ್ಯವಸ್ಥೆ ಮಾಡಿ ಕೊಡೋದು ಇವತ್ತು ನಮ್ಮ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಮ್ಮ ಶಿಕ್ಷಕ ವರ್ಗದವರು ನಿಮ್ಮ ಸ್ವಂತ ಮಕ್ಕಳಾಗಿ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಒಂದು ಸಂತೋಷದಿಂದ ನಿಮಗೆ ಶಿಕ್ಷಣ ಜೊತೆಯಲ್ಲಿ ಪ್ರತಿಭೆ ಕಾರಂಜಿ ಮತ್ತು ಇನ್ನಿತರ ಸ್ಪೋರ್ಟ್ಸ್ ಕಲ್ಚರ್ ಆಕ್ಟಿವಿಟೀಸ್ ಹಮ್ಮಿಕೊಳ್ಳುವ ಉದ್ದೇಶ ಅಂತ ಹೇಳಿದರೆ, ಅವರ ಮಕ್ಕಳಾಗಿ ನಮ್ಮ ಮಕ್ಕಳಾಗಿ ಕೂಡ ನೀವು ಕೂಡ ಅತ್ಯುತ್ತಮವಾದ ಶಿಕ್ಷಣ ಮತ್ತು ವ್ಯಕ್ತಿತ್ವ ರೂಪಿಸಿಕೊಂಡು ಮೇಲೆ ಬರಬೇಕು. ಈ ಒಂದು ಕ್ಯಾಂಪಸ್ಸನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ನೀವು ನಿಮ್ಮ ತಂದೆ ತಾಯಂದ್ರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಿಯ ಆಸ್ತಿ ಸಂಪತ್ತು ಜೊತೆಯಲ್ಲಿ ಈ ಸಮಾಜದ ಮತ್ತು ದೇಶ ಸಂಪತ್ತಾಗಿ ಮಾರ್ಪಡಬೇಕು ಉದ್ದೇಶದಿಂದ ಇಷ್ಟೊಂದು ಆಸಕ್ತಿಯಿಂದ ಬಹುಶಃ ಅವರು ನಿಮಗೆ ಆ ಶಿಕ್ಷಣಕ್ಕೆ ಒತ್ತು ಕೊಡೋದ ಕೆಲಸ ಮಾಡಿದ್ದಾರೆ. ಈಗ ಜವಾಬ್ದಾರಿ ಅದು ನಿಮ್ಮ ಜವಾಬ್ದಾರಿ. ಇದರ ಎಲ್ಲ ಸದಾವಕಾಶನ ಪಡೆದುಕೊಂಡು ಉತ್ತಮವಾದ ಶಿಕ್ಷಣ ಪಡೆದು ತಾವು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಕೆಲಸ ಪ್ರತಿಯೊಬ್ಬರಿಂದ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನೆಲ್ಲ ಪ್ರೀತಿಯ ವಿದ್ಯೆ ಹೇಳೋದಿಷ್ಟೇ, ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲೇ ಸಾಯ್ಬೇಕಂತ ನಿಮಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಮತ್ತು ಕಷ್ಟದನ್ನೆಲ್ಲ ಮೆಟ್ಟಿ ಮೀರಿ ನಿಮ್ಮ ತಂದೆ ತಾಯಂದಿರಿಗೆ ನೆಮ್ಮದಿಯ ಜೀವನ ಮತ್ತು ನಿಮಗೆ ಸ್ವಾಭಿಮಾನದ ಬದುಕು ಬೇಕಾದರೆ ಅದು ಯಾರು ಜನಪ್ರತಿನಿಧಿಗಳು ಕೂಡ ಬಹುಶಃ ನಿಮ್ಮ ಶೈಕ್ಷಣಿಕ ಕ್ಷೇತ್ರ ಮಾತ್ರ ಇವತ್ತು ಅದಕ್ಕೆ ಕ್ರಾಂತಿಕಾರಿ ಹೆಜ್ಜೆ ಆಗ್ತಾ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಶಿಕ್ಷಣ ಪಡೆದ್ರೆ ನೀವು ಎಲ್ಲಿ ಹೋಗಿ ಮುಟ್ತೀರಂತ ಯಾರು ಕೂಡ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಸಮಾಜದಲ್ಲಿ, ನಮ್ಮ ಸರ್ಕಾರದಲ್ಲಿ, ಇವತ್ತು ವಿದೇಶದಲ್ಲಿ ದೊಡ್ಡ ದೊಡ್ಡ ಕೆಲಸದಲ್ಲಿ ಯಾರಿದ್ದಾರೆ ಅಂತ ಹೇಳಿದರೆ ಜನಸಾಮಾನ್ಯರ ಮಕ್ಕಳು ಮತ್ತು ಸರ್ಕಾರಿ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿನಿಯರೇ ಇವತ್ತು ಅತ್ಯಂತ ಯಶಸ್ವಿಯಾಗಿ ಹೊರತು ಶ್ರೀಮಂತರ ಮಕ್ಕಳು ಪೇಟೆಯಲ್ಲಿ ಕಲಿತ ಶಾಲೆಗೆ ಅಷ್ಟು ದೊಡ್ಡ ಜನ ಆಗಲಿಕ್ಕೆ ಆಗಲಿಲ್ಲ. ಇದು ನಾವು ಇವತ್ತು ಇತಿಹಾಸನ ನೋಡಿಕೊಂಡು ನಾನು ಬಹುಶಃ ಬೇರೆ ಬೇರೆ ಕಡೆ ಸಿಕ್ಕಿದ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ನಾನು ಕೇಳುವಾಗ ಬಹುಶಃ ನಾವು ಸರ್ಕಾರಿ ಶಾಲೆ ಕಲಿತಂದ ಹೆಸರು ನಮಗೆ ಅತ್ಯಂತ ಸಂತೋಷ ಆಗ್ತಿದೆ. ನಮ್ಮ ಇವತ್ತಲ್ಲ, ಪಾವೂರಿನಲ್ಲಿ ರಾಮಕೃಷ್ಣ ಶಾಲೆಗೆ 5-6 ಕಿಲೋಮೀಟರ್ ನಡ್ಕೊಂಡು ಹೋಗಿ ಇವತ್ತು ನಾನು ಬೆಂಗಳೂರಿನಲ್ಲಿ ನಾನು ಮಿನಿಸ್ಟರ್ ಆದಾಗ ನನ್ನ ಸೆಕ್ರೆಟರಿ ಆಗಿ ಬಂದು IAS ಅಧಿಕಾರಿಗಳು ಒಂದು ಸೋದರತೆ ಕೇಳಿದೆ, ಇಲ್ಲಿ ನಾವು ಮಂಗಳೂರಿನವರಂತ ಹೇಳಿದರು. ಮಂಗಳೂರು ಕೂಡ ನಮ್ಮ ಹರೆಕೆಲದವರೇ. ಆವಾಗ 30-40 ವರ್ಷ ಹಿಂದೆ ಯಾವುದೇ ಒಂದು ರಸ್ತೆ ವ್ಯವಸ್ಥೆ ಇಲ್ಲದಂಥ ಸಂದರ್ಭದಲ್ಲಿ ಅವರು ಸರ್ಕಾರಿ ಶಾಲೆಗೆ ಹೋಗಿ ಕಲಿತು ಇವತ್ತು IAS ಅಧಿಕಾರಿ ಆಗುವ ಅತ್ಯಂತ ದೊಡ್ಡ ಮಟ್ಟದ ಅಧಿಕಾರಿ ಆಗುವುದಿದ್ರೆ ನಿಮಗೆ ಇವತ್ತೆಲ್ಲ ಸವಲತ್ತಿನೊಂದಿಗೆ ನಿಮಗೆಲ್ಲ ಸದಾವಕಾಶ ಇದೆ. ಆ ಛಲ ಮಾತ್ರ ಇವತ್ತು ಇರಬೇಕು. ಆ ಛಲವನ್ನು ತಾವು ಇಟ್ಕೊಳ್ಬೇಕು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆ ಛಲ ಬಹುಶಃ ಇವತ್ತು ಹೈಸ್ಕೂಲ್ ಮತ್ತು ಡಿಗ್ರಿ PUC ಕಾಲೇಜ್ನೆಲ್ಲ ವಿದ್ಯಾರ್ಥಿಗಳಿಗೆ ಆ ಒಂದು ಹಠ ಬರಬೇಕು. ನಾನು ಒಂದಲ್ಲೊಂದು ದಿವಸ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗ್ತೇನೆ, ನಾನು ದೊಡ್ಡ ಒಂದು ಕೀರ್ತಿ ತಂದು ಕೆಲಸ ಮಾಡ್ತೇನೆ, ನಾನು ನಮ್ಮ ತಂದೆ ತಾಯಂದ್ರೆ ಮಾತ್ರ ಅಲ್ಲ ಇಡೀ ನಮ್ಮ ಜಿಲ್ಲೆ ಮತ್ತು ರಾಜ್ಯಕ್ಕೆ ಹೆಸರು ಕೆಲಸ ಮಾಡ್ತೇನೆ ಅಂತ ಹೇಳಿ ತಾವೊಂದು ಛಲ ಹಿಡಿದಾಗ ನೀವು ಅತ್ಯಂತ ಯಶಸ್ವಿ ಆಗಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ. ಇದು ಆಗಬೇಕಾದ್ರೆ ನಿಮ್ಮ ಶಿಕ್ಷಣ ಜೊತೆ ನಿಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳೋ ಕೆಲಸ ಮಾಡಿ. ಬರೀ ನಿಮಗೆ 100% ಮಾರ್ಕ್ ಇದ್ದರೆ ಸಮಾಜದಲ್ಲಿ ಯಶಸ್ವಿ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಾಲ ಇತ್ತು, ಯಾರು ಮಾರ್ಕ್ ಜಾಸ್ತಿ ಇದ್ದಾನೆ ಅವನು ಯಶಸ್ವಿ ಆಗ್ತಾನೆ ಅಂತ ಹೇಳಿ. ಮತ್ತು ನಾವೀಗ ನೋಡುವಾಗ ಮಾರ್ಕ್ ಇದ್ದವನು ಯಶಸ್ವಿ ಅಲ್ಲ. ನಾನು ಕೇಳ್ತಿದ್ದೆ, ನನ್ನ ಕೆಲವು ಬರ್ತಾರೆ 80% ಮಾರ್ಕ್ ತಗೊಂಡು ಕೆಲಸ ಕಳಿಸೋನಿಗೆ ಕೆಲಸ ಇಲ್ಲ, 60% ಮಾರ್ಕ್ ತಗೊಂಡು ಅವನಿಗೆ ಕೆಲಸ ಕೊಡ್ತಾರೆ. ನಾನು ಕೇಳಿದೆ, ನೀವು 80% ಕೊಡಲಿಲ್ಲ, ನೀವು 60% ಯಾಕೆ ಕೊಟ್ಟಿದ್ರಿ? ಆಗ ನಮ್ಗೆ ಹೇಳ್ತಾರೆ, ಖಾದರ್ ಅವರೇ, ನಮಗೆ ಮಾರ್ಕ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಅವನ ಕಮ್ಯುನಿಕೇಷನ್ ಸ್ಕಿಲ್, ಅವನದು ಆಪ್ಟಿಟ್ಯೂಡ್ ಟೆಸ್ಟ್, ನಾನು 10 ಜನ ಕೈಯಲ್ಲಿ ಕೊಟ್ಟರೆ ಕೆಲಸ ನಿಭಾಯಿಸುವಂಥ ಅವನಿಗೆ ಶಕ್ತಿ ಇದೆಯಾ, ಅವನೊಂದು ಸಮಾಧಾನದಿಂದ ವ್ಯವಹಾರ ಮಾಡೋದು ವ್ಯವಸ್ಥೆ ಇದೆ, ಇದನ್ನೆಲ್ಲ ನೋಡಿ ಅವರಿಗೆ ಕೆಲಸ ಕೊಡೋದು ವ್ಯವಸ್ಥೆ ಇವತ್ತು ಮಾಡ್ತೇವೆ. ಆದ ಕಾರಣ ಬರೀ ನೀವು ಮಾರ್ಕಿಗೆ ಸೀಮಿತಗೊಳಿಸಿ ಅಂತಲ್ಲ, ನಿಮ್ಮೆಲ್ಲ ಪ್ರತಿಭಾ ಕಾರಣದಲ್ಲಿ ಕ್ರೀಡಾ ಚಟುವಟಿಕೆ ಸಕ್ರಿಯವಾಗಿ ತಮ್ಮ ನಾಯಕತ್ವವನ್ನು ಬೆಳೆಸಿಕೊಂಡು ಅತ್ಯುತ್ತಮವಾದ ವ್ಯಕ್ತಿತ್ವ ರೂಪಿಸಿಕೊಂಡು ದೊಡ್ಡ ಒಂದು ಹೆಜ್ಜೆ ಕ್ಯಾಂಪಸ್ನವರೆಗೆ ಬರುವಂತ ಆಗಬೇಕು. ಪ್ರೀತಿ, ವಿಶ್ವಾಸ, ಸೋದರರಿಗೆ ದೊಡ್ಡ ಮತ್ತು ಮಹತ್ವ ಕೊಡುವಂಥ ಅವಕಾಶ ಆಗಬೇಕಾಗ್ತದೆ. ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದ ಸಂಸ್ಕೃತ ಮತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸರ್ವರು ಕೂಡ ಭಾಗವಹಿಸುವಂಥ ಒಂದು ಸೋದರತೆಯನ್ನು ಹಮ್ಮಿಕೊಳ್ಳುವಂಥ ಅವಕಾಶ ಮಾಡಬೇಕಾಗ್ತದೆ. ಆವಾಗ ಮಾತ್ರ ನೀವು ದೊಡ್ಡವರಾಗ ನೀವು ಸಂಪೂರ್ಣವಾದ ವ್ಯಕ್ತಿತ್ವ ರೂಪಿಸಿಕೊಂಡು ಬರುವಂಥ ಅವಕಾಶ ಆಗ್ತದೆ. ಏನಾದರೂ ನೀವು ಬೆರೆಸುವಿಕೆ, ಒಬ್ಬರೊಬ್ಬರನ್ನು ಅರ್ಥ ಮಾಡಿಕೊಳ್ಳೋದು, ಒಬ್ಬೆಲ್ಲ ಕಾರ್ಯಕ್ರಮ ಭಾಗವಹಿಸೋದು, ಏನಾದರೂ ನಾವು ಇಲ್ಲಿ ಅವಕಾಶ ನೀವು ಪಡ್ಕೊಳ್ಳೋದಿದ್ರೆ ನೀವು ದೊಡ್ಡವರಾದಾಗ ದೊಡ್ಡ ಮಟ್ಟದ ಆ ಒಂದು ಅವಕಾಶದಿಂದ ತಾವು ವಂಚಿತರಾಗಿ ಅದನ್ನು ಮಿಸ್ ಮಾಡಿದರೆ ಅಂತ ಆಲೋಚನೆ ಆಗ್ತದೆ. ನನಗೆ ಇವತ್ತು ನನ್ನ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ನನ್ನ ಶಾಲಾ ಕಾಲೇಜಿನ ಮತ್ತು PUC ಅದೇ ನನಗೆ ಅವಕಾಶ. ಯಾಕಂತ ಹೇಳಿದರೆ ದೊಡ್ಡವರಾದ ನಂತರ ಎಲ್ಲ ಕಡೆ ನಮಗೆ ಯಾವ ರೀತಿ ಮಾಡಲಿಕ್ಕೆ ಆಗುವುದಿಲ್ಲ. ಸಣ್ಣವರಾದ ಎಲ್ಲ ಕಾರ್ಯಕ್ರಮ ಭಾಗವಹಿಸೋದು ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೇನೆ, ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಸಕ್ರಿಯವಾಗಿ ಅದು ನಮ್ಮ ಹಿಂದಿಂದಲೂ ಕೂಡ ಹಾಗೆ, ಅದು ರಾಜ್ಯಕ್ಕಿಂತ ಬಂದಂಥ ವಿಚಾರ ಅಲ್ಲ. ನಾನು ವಿದ್ಯಾರ್ಥಿ ಹೇಳಿದಿಷ್ಟೇ, ನಿಮ್ಮ ಎಲ್ಲ ಜೊತೆ ಬೆರೆತುಕೊಳ್ಳುವಂಥ ಮನೋಭಾವವನ್ನು ತಾವು ಇವತ್ತು ಹಮ್ಮಿಕೊಳ್ಳಿ. ನನ್ನ ತಂದೆ ಶಾಸಕರಾಗಿತ್ತು, ನನ್ನ ತಂದೆ ಬೈತಾ ಇದ್ದರೂ ಕೂಡ ನನ್ನ ತಾಯಿ ನನಗೀಗ ನೆನಪಾಗ ನನ್ನ ಹಿಂದಿನ ಬಾಗಿಲಿಂದ ರಾತ್ರಿ
ಯಕ್ಷಗಾನಕ್ಕೆ, ಹರಿಕಥೆಗೆ, ಸೈಕಲ್ ಬ್ಯಾಲೆನ್ಸ್ಗೆಲ್ಲ ಪಕ್ಕದ ಮನೆ ರಾಧಕ್ಕ, ಯಮ್ಮನ ಇವ್ರ ಜೊತೆ ಎಲ್ಲ ಕಳಿಸೋದು ನನ್ನನ್ನು ಕೂಡ. ಅವ್ರು ನಾವೆಲ್ಲ ಮಕ್ಕಳು ಹೋಗಿ ಅವ್ರ ಭೂತದ ಕತೆ, ಆ ಕತೆ, ಈ ಕತೆ ಅಂತ ನಮ್ಮನ್ನೆಲ್ಲ ನಾನು ಇಡೀ ಒಂದು ಸಮಾಜದ ದೊಡ್ಡ ಮಟ್ಟದ ಅರಿವು ಮತ್ತು ಪರಿಚಾರ ನಮಗೆ ಅವಕಾಶ ಇವತ್ತು ಸಿಕ್ಕುವಂಥ ಅವಕಾಶ. ಅದು ಬಹುಶಃ ಇವತ್ತು ನಮ್ಮನ್ನು ಸಮಾಜ ಎಲ್ಲರ ಮಧ್ಯೆ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ತಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ಅವಕಾಶ ಇವತ್ತು ಆಗುವಂಥದ್ದು. ಅದಕ್ಕೆ ನಾವು ಯಾರು ಕೆಲವು ಟೀಕೆ ಮಾಡ್ತಾರೆ, ಟೀಕೆ ಮಾಡಿ ಹೇಳಿದೆ, ಇದು ಟೀಕೆ ಮಾಡಿದೆಲ್ಲ ಹೋಗುವಂಥ ವ್ಯಕ್ತಿತ್ವ ಅಲ್ಲ. ಇದು ನಾನು ಮಣ್ಣಾಗುವ ವ್ಯಕ್ತಿತ್ವ ಅಲ್ಲದೆ ರಾಜ್ಯಕ್ಕೆ ಟೀಕೆಯಿಂದ ಇದೆಲ್ಲ ನನಗೆ ಹೋಗಲಿಕ್ಕೆ ಯಾವುದಲ್ಲಿ ಕೂಡ ಸಾಧ್ಯ ಇಲ್ಲ. ಇದು ಸಣ್ಣದಿಂದಲೇ ಬಹುಶಃ ನಮ್ಮ ಮನೆಯಿಂದ ಬಂದಂಥ ವ್ಯಕ್ತಿತ್ವದ ಒಂದು ರೂಪ. ಆ ವ್ಯಕ್ತಿತ್ವ ನಾವು ಯಾರು ಕೂಡ ವಂಚಿತರಾಗಬಾರ್ದು. ನೀವು ಎಲ್ಲ ಜಾತಿ ಎಲ್ಲದ ವರ್ಗೊಂದು ತಾಯಿ ಮಕ್ಕಳ ರೀತಿ ಇದ್ದುಕೊಂಡು ಪರಸ್ಪರ ತಮ್ಮ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವಂಥ ಅವಕಾಶ ಇವತ್ತು ಆಗಬೇಕಾಗ್ತದೆ. ಪರಸ್ಪರ ಇವತ್ತು ಹೋಗುವಂಥ ವಿಚಾರ ಇವತ್ತು ಅರ್ಥ ಆಗಬೇಕಾಗ್ತದೆ. ಆವಾಗ ಬಹುಶಃ ನಿಮ್ಮ ಸಮಾಜ ಸಂಸ್ಕೃತಿ ಆಚಾರ ವಿಚಾರಗಳು ಏನಿದೆಯಾ ಅದು ಭಾಳ ಸ್ಪಷ್ಟವಾಗಿ ನಮಗೆ ನೆಲೆ ನಿಂತು ಭಾಳ ಆತ್ಮವಿಶ್ವಾಸದ ಸಮಾಜ ಮುಂದಿನ ದಿನಗಳಲ್ಲಿ ಮೈಗೂಡಿಸಿಕೊಳ್ಳುವಂಥ ಅವಕಾಶ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದ್ವೇಷ ಎಂಬ ಪದವನ್ನು ನಿಮ್ಮ ಮನಸ್ಸಲ್ಲ ಹೃದಯದಿಂದ ಕಿತ್ತು ಬಿಸಾಡಬೇಕು. ದ್ವೇಷ ಎಂಬ ಪದ ಇದೆಯಲ್ಲ ಅದು ನಿಮ್ಮ ಮನಸ್ಸಿಂದ ಮಾತು ತೆಗೆಯುವುದಲ್ಲ, ನಿಮ್ಮ ಹೃದಯದಿಂದ ಕಿತ್ತು ಬಿಸಾಡುವಂಥ ಕೆಲಸ ಮಾಡಿ. ನಿಮ್ಮಷ್ಟು ಅತ್ಯಂತ ಸಂತೋಷದ ಮತ್ತು ಅತ್ಯಂತ ಯಶಸ್ವಿಯ ವ್ಯಕ್ತಿತ್ವ ಯಾರಿಗೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ತಾವು ತಾಳ್ಮೆ, ಪ್ರೀತಿ, ವಿಶ್ವಾಸ ಇದೆಲ್ಲ ಕೂಡ ನಿಮ್ಮ ಅಂಗಡಿಯಲ್ಲಿ ಸಿಕ್ಕಲಿಕ್ಕೆ ಹೋಗುವುದಿಲ್ಲ. ಇದು ನಿಮ್ಮ ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ಸಣ್ಣದಿಂದಲೇ ತಮಗೆ ಬರುವಂಥ ಕಷ್ಟಗಳನ್ನು ಎದುರಿಸಿ ಸಮಾಧಾನದಿಂದ ಎದುರಿಸಿ ಒಂದು ಹಂತಕ್ಕೆ ಬರುವಾಗ ಆ ತಾಳ್ಮೆಯ ಒಂದು ಗಟ್ಟಿತನ ತಾವು ಬಂದು ನಿಂತರೆ ಮತ್ತು ನಿಮಗೆ ಏನಾದರೂ ಕೂಡ ನಿಮ್ಮನ್ನು ಯಾರಿಂದಲೂ ಕೂಡ ನಿಮ್ಮ ಸಂತೋಷವನ್ನು ಯಾರಿಂದ ಕರೀಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನೀವು ಸಣ್ಣ ಮಕ್ಕಳು ಸಣ್ಣದಿಂದಲೇ ನಿಮ್ಮ ಕಂಟ್ರೋಲನ್ನು ನೀವು ಇಟ್ಕೊಳ್ಬೇಕು. ನಿಮ್ಮ ಕಂಟ್ರೋಲನ್ನು ಇನ್ನೊಬ್ಬರು ಇಟ್ಟುಕೊಳ್ಳೋದಲ್ಲ, ನಿಮ್ಮ ಕಂಟ್ರೋಲನ್ನು ನೀವೇ ಇಟ್ಕೊಳ್ಳುವುದು ಅಂತ ಹೇಳಿದರೆ ನಿಮ್ಮನ್ನು ಯಾರ್ದು ಹೊಗಳಿದಾಗ ನಿಮಗೆ ಖುಷಿಯಾಗುತ್ತೆ, ನಿಮ್ಮನ್ನು ತೆಗಲಿದಾಗ ನಿಮಗೆ ಕೋಪ ಬರುವುದು. ನಿಮ್ಮನ್ನೊಬ್ಬರು ಹೊಗಳಿದಾಗ ನಿಮಗೆ ಖುಷಿಯಾಗೋದು, ನಿಮ್ಮನ್ನು ತೆಗಳಿದಾಗ ಬೇಸರ ಆಗೋದಾದರೆ ಅದರ ಅರ್ಥ ಏನಂತ ಹೇಳಿದರೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ತಾ ಇಲ್ಲ, ನಿಮ್ಮನ್ನು ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅವರು ಹೇಳಿದಾಗ ಖುಷಿಯಾಗೋದು, ಅವ್ರ ಕೋಪ, ಅರೆ ಅವನು ತೆಗಲಿ ಏನು ಬೇಕಾದ್ರೆ ಆಗಲಿ, ನೀವು ನಿಮ್ಮಷ್ಟಾಗಿ ಇದ್ದುಕೊಂಡು ನಿಮ್ಮವಾದ ಆ ಒಂದು ಸ್ಥಿರವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ವ್ಯಕ್ತಿತ್ವ ಅದು ಸಣ್ಣದಿಂದಲೇ ಪ್ರಾರಂಭ ಮಾಡಿ. ಯಾರೇ ಏನೇ ಹೇಳಿದರೂ ಕೂಡ ಒಳ್ಳೆಯದನ್ನು ನಿಮ್ಮ ಕಿವಿಗೆ ತಗೊಳ್ಳಿ, ಇಲ್ಲದೆ ದೇವರು 2 ಕಿವಿ ಕೊಟ್ಟಿದ್ದಾರೆ, ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟು ಬಿಡುವಂಥ ಅವಕಾಶ ಮಾಡಿ. ಟೆನ್ಷನ್ ರಹಿತ ಮತ್ತು ಯಾವುದೇ ಒತ್ತಡ ಇಲ್ಲದೆ, ಸ್ಟ್ರೆಸ್ ಇಲ್ಲದೆ ತಮ್ಮ ಜೀವನ ಮತ್ತು ಶಿಕ್ಷಣವನ್ನು ಸಾಗಿಸಲಿ ಮುಂದೆ ಹೋಗಿ. ನಾನು ಹೇಳ್ತೇನೆ, ಏನೇ ಆಕಾಶ ಮೇಲೆ ಕೆಳಗೆ ಆದರೂ ಕೂಡ ನಾನು ಎಲ್ಲರಿಗೂ ಹೇಳ್ತೇನೆ, ಆಕಾಶ ಮೇಲೆ ಕೆಳಗೆ ಆದರೂ ಕೂಡ ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ. ಭೂಲೋಕ ಕೆಳಗೆ ಮೇಲೆ ಆಗಲಿ, ನೀವು ಟೆನ್ಷನ್ ಹೊಂದಿಕೊಳ್ಳಿಕ್ಕೆ ಹೋಗಿ ಆರಾಮ್ ಇವತ್ತಲ್ಲ ನಾಳೆದೆಲ್ಲ ಕೂಡ ಸರಿ ಆಗ್ತಾ ಬರ್ತದೆ. ಯಾಕಂತ ಹೇಳಿದರೆ ಎಲ್ಲ ರೋಗ ಬರುವುದು, ಎಲ್ಲ ರೋಗಕ್ಕೆ ಮದ್ದಿದೆ, ನಿಮ್ಮ ಟೆನ್ಷನಿಗೊಂದು ಮದ್ದಿಲ್ಲ. ಮತ್ತು ಎಲ್ಲ ರೋಗ ಬರುವುದೇ ಟೆನ್ಷನ್ನಿಂದಾಗಿ ಅಂತ ಅರ್ಥ ಮಾಡಿಕೊಳ್ಳಿ. ಆದ ಕಾರಣ ಟೆನ್ಷನ್ ನಾನು ಶಮೀಮ ಪಾಪ ಒಂದು ಕೈ ಕಟ್ಟಾಗಿ ಟೆನ್ಷನ್ ನಾನು ಹೋಗಿ ಹೇಳಿದೆ ಇದೆಲ್ಲ ಬಿಟ್ಟು ಬಿಡಿದೆ ಏನಾಗ್ತಿತ್ತು, ಇದೇನು ಟೆನ್ಷನ್ನೇ ಮಾಡಬೇಡ ಆ ಇದರಲ್ಲಿ. ಈಗ ಅವ್ರು ಟೆನ್ಷನ್ ಬಿಟ್ಟಿಗೆ ಎಲ್ಲ ಕೆಲಸದಲ್ಲಿ ಬೇರೆಯವರಿಗಿಂತ ಸಕ್ರಿಯವಾಗಿ ಮುಂದೆ ಆ ಟೆನ್ಷನ್ನೇ ಅದರಿಂದ ಅವ್ರು ಸಂತೋಷ ಇದ್ದಾರೆ. ಇದಾಗಿ ನನ್ನ ಹಾಗೆ ಆಯಿತು, ನಾವು ಜೀವ ಉಳಿದಿದ್ದೇ ಮುಖ್ಯ ಅಂತ ನಾವು ಇವತ್ತು ಆಲೋಚನೆ ವಿಚಾರ ಇವತ್ತು ಆಗಬೇಕಾಗುತ್ತೆ. ಆದ ಕಾರಣ ನೀವು ವಿದ್ಯಾರ್ಥಿ ಇದ್ರಿ, ಸಣ್ಣ ಪುಟ್ಟದ ತೆಗೆದು ಬಿಸಾಡಿ. ನಿಮ್ಮ ತಲೆಯಲ್ಲಿ ಅಂದರೆ ಯಾವುದೇ ಒತ್ತಡ ಯಾವುದು ಕೂಡ ಇವತ್ತಿಲ್ಲ. ಮನೆಯಲ್ಲಿ ಕಷ್ಟ ಇರ್ಬೋದು, ಬೇರೆ ಇರ್ಬೋದು. ನಾನು ಮತ್ತು ತಾಯಂದಿರು ಕೂಡ ನಿಮ್ಮ ಮನೆಯ ಭವಿಷ್ಯ ಹೇಗಿದೆ ಅಂತ ನೋಡಬೇಕಾದ್ರೆ, ನಿಮ್ಮ ಮನೆಯ ಭವಿಷ್ಯ ಹೇಗಿದೆ ಅಂತ ನೋಡಬೇಕಾದ್ರೆ ನಿಮ್ಮ ಮನೆಯ ಮಾಡು ನೋಡುವಂಥ ಅಗತ್ಯ ಇಲ್ಲ. ಮಾಡು ಸೋರ್ತದ, ಮಾಡು ಸರಿ ಉಂಟ ಅಂತ ನೋಡುವಂಥ ಅಗತ್ಯವೇ ಇಲ್ಲ. ನಿಮ್ಮ ಮನೆಯ ಭವಿಷ್ಯ ಹೇಗೆ ಅಂತ ನೋಡಬೇಕಾದ್ರೆ ನಿಮ್ಮ ಮನೆಯ ಮಕ್ಕಳ ಕಣ್ಣುಗಳನ್ನು ನೋಡಿ. ನಿಮ್ಮ ಮನೆಯ ಮಕ್ಕಳ ಕಣ್ಣುಗಳು ಪ್ರಕಾಶಿಸ್ತಿದ್ರೆ ಅದರ ಅರ್ಥ ನಿಮ್ಮ ಮನೆ ಕೂಡ ಮುಂದಿನ ದಿನದಲ್ಲಿ ಪ್ರಕಾಶಿಸ್ತಿದೆ. ನಿಮ್ಮ ಮನೆಯಲ್ಲಿರೋ ಮಕ್ಕಳ ಕಣ್ಣುಗಳು ಡಿಮ್ ಆಗಿದ್ದರೆ ಅದರ ಅರ್ಥ ಭವಿಷ್ಯದಲ್ಲಿ ನಿಮ್ಮ ಮನೆಯ ಭವಿಷ್ಯ ಕೂಡ ಡಿಮ್ ಆಗ್ತದೆ. ಆದ ಕಾರಣ ಹೆತ್ತವರು ಯಾರು ಕೂಡ ಮಕ್ಕಳ ಕಣ್ಣುಗಳನ್ನು ಡಿಮ್ ಆಗಲಿಕ್ಕೆ ಬಿಡಬೇಡಿ. ಅತ್ಯಂತ ಪ್ರಕಾಶಿಸುತ್ತಿರುವಲ್ಲಿ ಅತ್ಯಂತ ಆ ಒಂದು ಹೊಳಪು ಮತ್ತು ಅತ್ಯಂತ ಒಂದು ಉತ್ಸಾಹದಿಂದ ಬಹುಶಃ ಇರುವಂಥ ಒಂದು ವಿಶೇಷದ ವ್ಯಕ್ತಿತ್ವ ನಿಮಗೆಲ್ಲರಿಗೂ ನಾನು ಬರಲಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಿಮಗೆಲ್ಲರಿಗೂ ಕೂಡ ಅತ್ಯಂತ ಸಂತೋಷ ಜೀವನ ಆಗಬೇಕಾದ್ರೆ ನೀವು ಟಿ ವಿ ಮಧ್ಯದಲ್ಲಿ ಸ್ವಲ್ಪ ಕಡಿಮೆ ಮಾಡೋಣ ಕೆಲಸ ಮಾಡಿ. ನನ್ನ ಹತ್ರ ಕೇಳ್ತಾರೆ, ಅದೇನು ನಿಮಗೆ ಇಷ್ಟು ರಾಜ್ಯಕ್ಕೆ BP ಶುಗರ್ ಏನಿಲ್ಲ. ನಾನು ಟಿ ವಿಯೇ ನೋಡೋದಿಲ್ಲಲ್ಲ, ನಾನು ವಾಟ್ಸಪ್ಪಲ್ಲಿ ನೋಡಿದೆ, ನಮಗೆ ಟೆನ್ಷನೇ ಇಲ್ಲ. ನೋಡಿದ್ರೆ ಯಾರು ಕತ್ತೆ ನಾವೇ ಆಗಲಿ ಟೆನ್ಷನ್ ಮಾಡಬೇಕು, ನೀವು ನೋಡಿಕೊಂಡು. ಆದ ಕಾರಣ ನಿಮಗೇನು ಬೇಕು ಅಷ್ಟಕ್ಕೆ ಸೀಮಿತವಾಗಿ ಮುಂದೆ ಹೋಗುವಂಥ ಅವಕಾಶ ಮಾಡಿ. ಯಾವುದೇ ಒಂದು ದುಷ್ಟತೆಗೆ ಬಲಿಯಾಗದೆ ಯುವಕರು ವಿದ್ಯಾರ್ಥಿಗಳು ತಾವು ಅತ್ಯಂತ ಒಳ್ಳೆತನದಿಂದ ಹೋಗಿ
ದುಶ್ಚಟಕ್ಕೆ ಬಲಿಯಾದಂತೆ ನಾನು ಹೇಳ್ತಾ ಇದ್ದೇನೆ. ಈಗ ನಿಮಗೆಲ್ಲ ಮಿತ್ರರು ಬಂದು ಸಹಕಾರ ಕೊಡಲಿಕ್ಕೆ ತಯಾರಿದ್ದಾರೆ. ನಾಳೆ ICU ಹೋಗಿ ಮಲಗಿದ್ರೆ ನೀವು ಒಬ್ಬರೇ ಮಲಗೋದಲ್ಲದೆ ನಿಮ್ಮ ಒಬ್ಬ ಮಿತ್ರನಿಗೂ ನಿಮ್ಮ ಬರಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ಕಾಲೇಜಲ್ಲಿ ನನಗೆ ಸಿಗರೇಟ್ ಎಲ್ಲ ಕೊಡ್ತಾ ಇದ್ರು. ನಾನು ಈಗ ಹೇಳಿದೆ, ನಾನೀಗ ಹುಷಾರಿಲ್ಲ, ನೀನು ಬರ್ತೇಮ್ಮ, ನಾನಲ್ಲ ಆಸ್ಪತ್ರೆಯಲ್ಲಿ ಮಲಗಬೇಕು, ಈಗ ಕೊಡ್ತಿ ಅಂತ. ನಾವು ಯಾವುದು ಕೂಡ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಇವತ್ತು ಬಹುಶಃ ನಾವು ಅತ್ಯುತ್ತಮವಾದ ವ್ಯಕ್ತಿತ್ವ ಅಂತ ಅವಕಾಶವಾಗಿದೆ. ಆದ ಕಾರಣ ದುಶ್ಚಟದಿಂದ ದುಡ್ಡು ಖರ್ಚು ಮಾಡೋದು ಯಾರು ಕೂಡ ದೊಡ್ಡ ಜನ ಆಗಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಶಿಕ್ಷಣ, ನಿಮ್ಮ ವ್ಯಕ್ತಿತ್ವ ಮಾತ್ರ ನಿಮ್ಮನ್ನು ಮೇಲೆ ತಗೊಂಡು ಹೋಗುವಂಥ ಅವಕಾಶ ಆಗ್ತದೆ. ಅದಕ್ಕೆ ತಾವೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕ, ಅತ್ಯಂತ ಸೋದರತೆಯ, ಅತ್ಯಂತ ಸೌಹಾರ್ದತೆಯ, ಎಲ್ಲ ಜಾತಿ ಎಲ್ಲ ಮತ ವರ್ಗದನ್ನು ಒಂದೇ ತಾಯಿಯ ಮಕ್ಕಳಂತ ಹೇಳಿಕೊಂಡು ದೇವರೊಬ್ಬರೇ ಎಂಬ ಸ್ಪಷ್ಟವಾದ ನಿಲುವಿನ ಮುಖಾಂತರ ಇವತ್ತು ನಿಮ್ಮ ನಿಮ್ಮ ಧರ್ಮದ ಒಟ್ಟಿಗೆ ಧರ್ಮ ಅತ್ಯಂತ ಆಚರಿಸಿಕೊಂಡು ಧರ್ಮದ ಸಂಸ್ಕೃತಿ ಬೆರೆಸಿಕೊಂಡು ಅತ್ಯುತ್ತಮವಾಗಿ ಮುಂದೆ ಹೋಗುವಂಥ ಅವಕಾಶ ಆಗಬೇಕು. ನಾನು ಯಾವಾಗ ಧರ್ಮ ಯಾವುದೇ ಧರ್ಮದಿಂದ ದೇವರೊಬ್ಬನಂತೇಳಿ ಬಹಳ ಸ್ಪಷ್ಟದಲ್ಲಿ ಕೂಡ ಸಂಶಯ, ಯಾರಿಗೂ ಕೂಡ ಸಂಶಯ ಬೇಡ. ನಾನು ಹೇಳ್ತಾ ಇರ್ತೇನೆ. ಯಾಕೆಂತ ಹೇಳಿದರೆ ನೋಡಿ, ನಮ್ಮ ಎಲ್ಲ ಸೋದರ ನಮ್ಮ ತಾಯಂದಿರಿಗೆಲ್ಲ ನಮ್ಮನ್ನು ಹುಟ್ಟುವಾಗ ಸಾಧಾರಣ ಎಲ್ಲ ಮಗು ಹುಟ್ಟುವಾಗ 9 ತಿಂಗಳು 10 ದಿವಸ ಅಂತೇಳಿ ಬಹುಶಃ ನಮ್ಮ ಪ್ರೆಗ್ನೆಂಟ್ ಇದೆ. ಅದು ಒಂದೇ ಬೇರೆ ಬೇರೆ ಜಾತಿ ಆದರೆ ಬೇರೆ ಬೇರೆ ದೇವರಿದ್ದರೆ ಒಬ್ಬರಿಗೆ 7 ತಿಂಗಳು, ಒಬ್ಬರಿಗೆ 6 ತಿಂಗಳು, 9 ತಿಂಗಳು ಮಾಡ್ತಿದ್ರು, ಒಬ್ಬರಿಗೆ ಒಂದೇ ಸಮಾನೆ ಮಾಡ್ತಿದ್ರಾ? ಇನ್ನು ಹುಟ್ಟಿದ ನಂತರ ಎಲ್ಲ ಜಾತಿ ಧರ್ಮದ ಮಕ್ಕಳು ಕೂಡ ಕೂಗುದಲ್ಲದೆ ನೆಗಡ್ತಾರೆ. ಬೇರೆ ಬೇರೆ ಧರ್ಮ ಹೇಳ್ತಿದ್ದು, ನನ್ನ ಮಗು ಕೂಗಲಿ, ಇನ್ನೊಂದು ನೆಗಡಲಿ, ಇನ್ನೊಂದು ಮಾಡಲಿ. ಅರೆ ಏನು ಎಲ್ಲರೂ ಕೂಡ ಕೂಗುದೆ ಅಲ್ವಾ? ಇನ್ನು ಆಕಾರದಲ್ಲಿ ಎಲ್ಲರಿಗೂ ಕೂಡ 2 ಕಣ್ಣು, 2 ಕಿವಿ, ಕಣ್ಣು ಮುಂದೆ ಬೇರೆ ಬೇರೆ ದೇವತೆ ಹೇಳ್ತಿದ್ರು. ಒಂದು ಹಿಂದೆ ಇಡುವ, 2 ಕಣ್ಣು ಹಿಂದೆ ಇಡುವ, ಒಂದು ಕಿವಿ ಸೈಡಲ್ಲಿ ಇಡುವ, ಒಂದು ಮೂಗು ಮೇಲೆ ಇಡುವ, ಬೇರೆ ಬೇರೆ ಹೇಳಲಿಕ್ಕೆ ಇದಕ್ಕೆ ಸಾಧ್ಯವಿಲ್ಲಲ್ಲ. ಆಕಾರದಲ್ಲಿ ಕೂಡ ನಾವು ಎಲ್ಲ ಜಾತಿ ಧರ್ಮದವರು ಕೂಡ ಒಂದೇ ಸಮಾನತೆಯಿಂದ ಇರುವಂಥ ವಿಚಾರ ಇವತ್ತು ಆಗ್ತದೆ. ಇನ್ನು ಭಾವನಾತ್ಮಕವಾಗಿ ಮತ್ತು ಕರುಣೆ ಮುಖಾಂತರ ಮಾನವೀಯತೆ, ಯಾರಾದರೂ ನೋಡಿ ಇಲ್ಲಿ ಕಷ್ಟ ಬಿದ್ದಾಗ ನೀವೆಲ್ಲರೂ ಕೂಡ ಒಂದು ಮಾನವೀಯತೆ ಕರುಣೆ ಮುಖಾಂತರ ಒಂದೇ ರೀತಿಯಿಂದ ಸಹಾಯ ಮಾಡಲಿಕ್ಕೆ ಎಲ್ಲರೂ ಕೂಡ ಮುಂದಾಗ್ತೀರಿ. ಯಾವ ಜಾತಿ ಯಾವ ಧರ್ಮ ಯಾವುದನ್ನು ಯಾರು ಕೂಡ ನೋಡೋದಿಲ್ಲ. ಇದು ನಾವು ಕೋವಿಡ್ ಟೈಮಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಇವತ್ತು ನಾವು ನೋಡಿದ್ದೇವೆ. ಅದು ದೇವರು ಕೊಟ್ಟಂಥ ನಮ್ಮ ಭಾವನಾತ್ಮಕವಾದ ನಮ್ಮ ಪ್ರತಿಯೊಂದು ಕೊಟ್ಟಂಥ ಮನುಷ್ಯತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ. ಇಲ್ಲದೆ ದೇವರು ಒಂದೊಂದು ರೀತಿ ಒಬ್ಬೊಬ್ಬರಿಗೆ ಮಾಡ್ಬೋದು, ಈಗ ಬೇಡ ಹಾಗೆ ಅಂತೇಳಿ ಯಾರು ಕೂಡ ಇಲ್ಲ. ಆದ ಕಾರಣ ಇನ್ನು ನಾವು ತೀರಿ ಹೋದ ನಂತರ ನನ್ನನ್ನು ಯು ಟಿ ಖಾದರ್ ಅಂತ ಕರೀತಾರೆ, ಅಥವಾ ಗಣೇಶ್ ಅಂತ ಕರೀತಾರೆ. ನಾನಿಲ್ಲಿ ಯು ಟಿ ಖಾದರಾಗಿ ಮಾತಾಡ್ಬೋದು, MLA ಆಗಿ ಮಾತಾಡ್ಬೋದು, ಮಂತ್ರಿಯಾಗಿ ಮಾತಾಡ್ಬೋದು. ನಾನು ಇಲ್ಲಿಂದ ಹೋದರೆ ನನಗೆ ಹೆಚ್ಚು ಕಮ್ಮಿ ಆದರೆ ನೀವು ಯಾರಾದರೂ ಬಂದು ಯು ಟಿ ಖಾದರ್ ಎಷ್ಟು ಗಂಟೆಗೆ ಬರ್ತಾರೆ, ಮತ್ತು 10 ಗಂಟೆಗೆ ಯು ಟಿ ಕೇಳ್ತೀರಾ? ನೀವೆಲ್ಲ ಕೇಳ್ದೇನು? ಪುನಃ ಬೈದಿಂದ ಡೆಡ್ ಬಾಡಿ ಬಂದಿದೆಯಾ, ಹೆಣ ಬಂದಿದೆಯಾ, ಇದು ಕೇಳೋದಲ್ಲದೆ ಯು ಟಿ ಖಾದರ್ ಎಂಬ ಹೆಸರೇ ಕಾಣೋದಿಲ್ಲ. ಇದು ನನಗೆ ಮಾತ್ರ ಅಲ್ಲ, ವೇದಿಕೆಯಲ್ಲಿ ಎಲ್ಲ ಜಾತಿಯವರಿಗೆ ಕೂಡ, ಮತ್ತು ಇಷ್ಟೇ ದೊಡ್ಡ ಶ್ರೀಮಂತನಿಗೆ ಕೂಡ, ಎಷ್ಟು ದೊಡ್ಡ ಬಡವನಿಗೆ ಕೂಡ ಒಂದೇ ಹೆಸರಾಗ್ತದೆ. ಯಾವಾಗ ಉಸಿರು ನಿಲ್ತದೆ ಆವಾಗ ನಾವೆಲ್ಲರೂ ಕೂಡ ದೇವರ ಮುಂದೆ ಎಲ್ಲರೂ ಸಮಾನ ಅಂತೇಳಿ ಭಾಳ ಸ್ಪಷ್ಟವಾದ ಸಂದೇಶ ಕೊಡುವಂಥ ವಿಚಾರ ಇವತ್ತು ಆಗ್ತದೆ. ಅದಕ್ಕಾಗಿ ನಮಗಿದೆಲ್ಲ ಗೊತ್ತಿದ್ದು ಕೂಡ ಸಣ್ಣ ಪುಟ್ಟ ವಿಚಾರ ಇಟ್ಟುಕೊಂಡು ಸಂಶಯ ಮತ್ತು ವೈಮಂದು ಯಾರಿಗೂ ಕೂಡ ಬೇಡ. ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು, ಒಬ್ಬರೊಬ್ಬರು ಪರಿಚಯ ಮಾಡಿಕೊಂಡು, ಒಳ್ಳೆಯದನ್ನು ಮೈಗೂಡಿಸಿಕೊಂಡು ನೆಮ್ಮದಿಯ ಪ್ರೀತಿಯ ವಿಶ್ವಾಸ ಸಾಗಿಸುವಂಥ ಅವಕಾಶ ಇವತ್ತು ಮಾಡಿ. ನಾವೆಷ್ಟು ವರ್ಷ ಯಾರು ಜೀವನ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಎಲ್ಲ ಕೂಡ ಇವತ್ತು ನಾನು ಬರುವಾಗ ತಡವಾಯಿತು. ಯಾಕಂದರೆ 51 ವರ್ಷದ ಸಡನ್ನಾಗಿ ಇವತ್ತು ತೀರಿಯೋದು. ಅಲ್ಲಿ ಹೋಗಿ ನಾನು ಯಾರು ಕೂಡ ಏನು ಈಗಿನ ಗೊತ್ತಿಲ್ಲ ಏನಂತೇಳಿ. ಇದ್ದಷ್ಟು ಸಮಯ ನಾವು ಸಂತೋಷದಿಂದ ಜೀವನ ಮಾಡಿ ಅವಕಾಶ ಮಾಡಿ. ಯಾಕೆಂತ ಹೇಳಿದರೆ, ನಾನೊಬ್ಬ ಪುಸ್ತಕ ಬರೆದನು, ಬರಹಗಾರ ಬರೀತಾನೆ, ಸ್ವರ್ಗ ಇದೆ ಅಂತೇಳಿ ನಾವೆಲ್ಲ ವಿಶ್ವಾಸಿಸಿದ್ದೇವೆ. ಅದು ನಾವು ಸ್ವರ್ಗವನ್ನು ನೋಡಲಿಲ್ಲ. ಅದು ನನಗೆ ಅನಿಸ್ತದೆ ದೇವರೇ ನಮ್ಮನ್ನು ಈ ಸ್ವರ್ಗಕ್ಕೆ ಈ ಭೂಲೋಕದಲ್ಲಿ ಇವತ್ತು ಕಳಿಸಿದ್ದಾರೆ. ಆದರೆ ನಾವು ಮನುಷ್ಯರು ಏನು ಮಾಡ್ತೇವೆ ಅಂತ ಹೇಳಿದರೆ, ಇಂದಿನೆಲ್ಲ ಟೆನ್ಷನ್ಗಳು, ಇನ್ನು ಮುಂದಿನ ಭಯ, ಇದನ್ನಿಟ್ಟುಕೊಂಡು ಈ ಸ್ವರ್ಗವನ್ನು ನರಕವನ್ನಾಗಿ ನಾವು ಜೀವನ ಮಾಡಿದ ಪರಿಸ್ಥಿತಿಗೆ ನಾವು ಇವತ್ತು ಬಂದು ಮುಟ್ಟಿದ್ದೇವೆ ಅಂತೆಲ್ಲ ಸ್ಪಷ್ಟವಾಗಿ ಇವತ್ತು ಬರೆದಿದ್ದಾರೆ. ಆದ ಕಾರಣ ನಾವು ಬಹುಶಃ ಈ ಒಂದು ಪುಣ್ಯ ಭೂಮಿಯಲ್ಲಿ, ಭಾರತ ದೇಶದಲ್ಲಿ ನಾವು ಹುಟ್ಟಿದ ದೊಡ್ಡ ಪುಣ್ಯ. ಇದನ್ನು ಭಾಳ ಚೆನ್ನಾಗಿ ಪ್ರತಿದಿನ ಕೂಡ ಸಂತೋಷ ಮತ್ತು ನೆಮ್ಮದಿಯಿಂದ ಖುಷಿಯಿಂದ ಎಲ್ಲರ ಜೊತೆ ಬೆರೆತುಕೊಂಡು ಹೋಗುವಂಥ ವ್ಯಕ್ತಿತ್ವ ರೂಪಿಸಿಕೊಂಡು ಪ್ರತಿ ದಿನವನ್ನು ಕೂಡ ನೀವು ಆನಂದಿಸುವಂಥ ದಿನವಾಗಿ ತಾವು ಮಾಡುವಂಥ ಒಂದು ವ್ಯಕ್ತಿತ್ವ ಎಲ್ಲ ರೂಪುಗೊಳ್ಳುವಂಥ ಅವಕಾಶ ಆಗಲಿ. ನಮಗೆ ಹುಟ್ಟುವಾಗ ನಮಗೆ ಯಾರಿಗೂ ಕೂಡ ಹೆಸರು ಇರುವುದಿಲ್ಲ, ನಮಗೆ ಉಸಿರು ಮಾತ್ರ ಇರ್ತದೆ. ನಾವು ಈ ಸಮಾಜವನ್ನು ಬಿಟ್ಟು ಹೋಗೋ ಸಂದರ್ಭದಲ್ಲಿ ನಮಗೆ ಉಸಿರು ಇರುವುದಿಲ್ಲ, ಹೆಸರು ಮಾತ್ರ ಇರ್ತದೆ. ಆ ಶಾಶ್ವತ ಹೆಸರನ್ನು ತಾವೆಲ್ಲ ಮಾಡಬೇಕಂತೇಳಿಯೇ ಬಹುಶಃ ಇವತ್ತು ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಈ ರೀತಿಯ ಕೆಲಸ ಕಾರ್ಯಗಳು ಇವತ್ತು ಆಗ್ತದೆ. ಅದಕ್ಕಾಗಿ ಬಹುಶಃ ನಾನು ನಿಮಗೆಲ್ಲರಿಗೂ ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಕ್ರಮ ಎಲ್ಲ ಕೂಡ ಇವತ್ತು
ಇದೆ. ಅದಕ್ಕೂ ಸಹೋದರರಿಗೆ ಇವತ್ತು ನಾನು ಹೇಳುವಂಥ ಒಂದು ವಿಚಾರಗಳನ್ನು ಹೇಳಿ ಬಹುಶಃ ಮುಂದಿನ ದಿನದಲ್ಲಿ ಅತ್ಯಂತ ವ್ಯಕ್ತಿತ್ವ ಮುಂದೆ ಅತ್ಯಂತ ಸಂತೋಷ. ಸೆಕೆಂಡ್ PUC ಕಲಿಯುವಂಥ ಎಲ್ಲ ವಿದ್ಯಾರ್ಥಿನಿಯರು ಮುಂದಿನ ಒಂದಲ್ಲೊಂದು ಹಂತಕ್ಕೆ ಮುಟ್ಟುವಂಥ ಕೆಲಸ ತಾವೆಲ್ಲ ಇವತ್ತು ಮಾಡಬೇಕಾಗ್ತದೆ. ದುಡ್ಡಿಲ್ಲ ಅಂತೇಳಿ ಯಾರು ಕೂಡ ಮನೆಯಲ್ಲಿ ಇವತ್ತು ಬಾಕಿ ಆಗಬಾರ್ದು. ಅಂಥದ್ದು ಏನಾದರೂ ಕಷ್ಟ ಇದ್ದರೆ ನಮ್ಮ ಹತ್ರ ಬನ್ನಿ, ನಾವು ನಿಮ್ಮನ್ನೊಂದು ಕಾಲೇಜಿಗೆ ಸೇರಿಸುವಂಥ ಕೆಲಸ ಖಂಡಿತವಾಗಿ ನಾನು ಮಾಡ್ತೇವೆ. ಈ ಸಲ ಭಾಳಷ್ಟು ಸೋದರಿ ಬಂದರು. ಮುಡಿಪಿಗೆ 2-3 ಜನ ಎಲ್ಲಿ ಕಲ್ತಾರೋ ಗೊತ್ತಿಲ್ಲ, ಇಲ್ಲಿಯೇ ಬಂದರು. ಎಲ್ಲರೂ ಕೂಡ ಒಂದೊಂದು ಕಡೆಗೆ ಒಂದು ಫ್ರೀ ಸೀಟ್ ಅಥವಾ 25% ಅಥವಾ 50% ಎಲ್ಲಿ ಅದನ್ನು ಸೇರಿಸಿ 2-3 ವರ್ಷ ಕಲ್ತರೆ ಅವ್ರು ದೊಡ್ಡ ಮಟ್ಟದ ಕ್ರಾಂತಿಕಾರಿ ದಜ್ಜತೆ ಕೊಡೋ ಅವಕಾಶ ಆಗ್ತದೆ. ಆದಾಗ ಯಾರು ಕೂಡ ಮನೆಯಲ್ಲಿ ಕೂತ್ಕೊಳ್ಳೋಂಥ ಕೆಲಸ ಯಾರಿಂದಲೂ ಕೂಡ ಆಗಬಾರ್ದು. ಪ್ರತಿಯೊಂದು ಊರವರಿಗೂ ನಾನು ಹೇಳೋದು ಇಷ್ಟೇ, 10th ಸ್ಟ್ಯಾಂಡರ್ಡ್ ಪಾಸಾಗಿ PUC ಪಾಸಾಗಿ ದುಡ್ಡಿಲ್ಲ ಅಂತೇಳಿ ಮನೆಯಲ್ಲಿ ಯಾರು ಕೂಡ ಬಾಕಿ ಆಗಬಾರ್ದು. ಅದಕ್ಕೆ ನಾವು ಸಮಾಜ ಯಾರು ಕೂಡ ಅವಕಾಶ ಇವತ್ತು ಕೊಡಬಾರ್ದು. ಅದಕ್ಕೆ ಬೇಕಾಗಂಥ ಸಹಕಾರ ಎಲ್ಲರೂ ಕೂಡ ಅಲ್ಲಿ ಕೊಡುವಂಥ ಕೆಲಸ ಮಾಡ್ತೇವೆ, ನಾವು ಕೂಡ ಮಾಡುವಂತ ಹೇಳಿಕೊಂಡು ನೀವು ದೊಡ್ಡ ಸ್ಥಾನಕ್ಕೆ ಹೋಗದೆ ನಮ್ಮೆಲ್ಲರ ಗುರಿ ಅಂತ ನಾನು ಹೇಳಿಕೊಳ್ತಾ ನಿಮ್ಮ ಪ್ರೀತಿಪೂರ್ವಕ ನಿಮಗೆಲ್ಲರಿಗೂ ನಾನು ಸಲ್ಲಿಸಿಕೊಂಡು ನಿಮ್ಮ ತಂದೆ ತಾಯಿಗೂ ಶುಭಾಶಯ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಅತ್ಯುತ್ತಮ ಸಂದೇಶವನ್ನು ನೀಡಿದ್ದಾರೆ ಮಾನ್ಯ ಶಾಸಕರು. ಸರ್, ತಮ್ಮ ಸ್ಫೂರ್ತಿದಾಯಕ ಮಾತುಗಳಿಗೆ ಎಲ್ಲರ ಪರವಾಗಿ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಕಾರಣೀಭೂತರಾದ ತಮಗೆ ಮತ್ತೊಮ್ಮೆ ಸಂಸ್ಥೆಯ ಪರವಾಗಿ ಅನಂತ ಕೃತಜ್ಞತೆಗಳು ಸರ್. ಎಲ್ಲ ವಿದ್ಯಾರ್ಥಿಗಳು ಒಂದು ಜೋರಾಗಿ ಚಪ್ಪಾಳೆಯನ್ನು ಕೊಡಬೇಕು. ಕ್ಲಾಪ್ಸ್ ಗೋ. ಅವರ ಕಾರ್ಯಕ್ರಮಗಳಿದ್ದರೂ ಕೂಡ ಇಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಚೆನ್ನಾಗಿ ಮಾತಾಡಿದ್ರು. ವಿದ್ಯಾರ್ಥಿಗಳು ಬಹಳ ಕುತೂಹಲದಿಂದ ಕಾರ್ಯಕ್ರಮ ಇದೀಗ ಪ್ರಾರಂಭವಾಗಲಿದೆ. ಮೊದಲಿಗೆ ಪ್ರೌಢಶಾಲಾ ವಿಭಾಗ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಪ್ರೌಢಶಾಲೆಯ ಸಹ ಶಿಕ್ಷಕರಾದ ಶ್ರೀಮತಿ ಜಲಜಾಕ್ಷಿ ಕಾರಂತಿಯವರು. 2021-22ನೇ ಸಾಲಿನ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ತೋರಿ ನಮ್ಮ ಶಾಲೆಗೆ ಹೆಸರು ತಂದುಕೊಟ್ಟ ವಿದ್ಯಾರ್ಥಿಗಳನ್ನು ಗೌರವಿಸುವುದು ನಮ್ಮ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಈ ವಿದ್ಯಾರ್ಥಿಗಳಿಗೆ ನೀಡಲಾಗುವ ಬಹುಮಾನವು STMC ಕಾರ್ಯಾಧ್ಯಕ್ಷರಾದ ಶ್ರೀ ಇಬ್ರಾಹಿಂ ನಡುಪದವು ಹಾಗೂ ಶಿಕ್ಷಕರ ನಗದು ಬಹುಮಾನ ಹಾಗೂ ಸಂಸ್ಥೆಯ ವತಿಯಿಂದ ನೀಡಲಾಗುವ ಸ್ಮರಣಿಕೆಗಳನ್ನು ಒಳಗೊಂಡಿರುತ್ತದೆ. ಮೊತ್ತ ಮೊದಲು ಶ್ರೀ ಪ್ರಜ್ವಲ್ ಇವರು 625ರಲ್ಲಿ 590 94.4% ಅಂಕಗಳನ್ನು ಗಳಿಸಿದ್ದಾರೆ. ಕನ್ನಡ ವಿಷಯದಲ್ಲಿ 125ರಲ್ಲಿ 125 ಅಂಕ ಗಳಿಸಿ ಕನ್ನಡ ಶಿಕ್ಷಕ ಶ್ರೀಮತಿ ದೇಶಪಾಂಡೆ ಮೇಡಮ್ ಇವರ ನಗದು ಬಹುಮಾನ, ವಿಜ್ಞಾನ ಶಿಕ್ಷಕ ಅರವಿಂದ್ ಕೆ ಇವರ ನಗದು ಬಹುಮಾನ, ಗಣಿತ ಶಿಕ್ಷಕರ ನಗದು ಬಹುಮಾನ, ಸಮಾಜ ಶಿಕ್ಷಕಿ ಮಮತಾ ಮೇಡಮ್ ಇವರ ನಗದು ಬಹುಮಾನ ಹಾಗೆಯೇ ಶ್ರೀ ರಾಮಚಂದ್ರ ಅವರ ನಗದು ಬಹುಮಾನಕ್ಕೆ ಅರ್ಹರಾಗಿರುತ್ತಾರೆ. ಅಂಕ ಪಡೆದು ಕನ್ನಡ ಶಿಕ್ಷಕ ರೇಷ್ಮಾ ಮೇಡಮ್ ಇವರ ನಗದು ಬಹುಮಾನಕ್ಕೂ ಕೂಡ ಅರ್ಹರಾಗಿರುತ್ತಾರೆ.
ಹಾಗೆ ಮುಂದಿನ ಕಾರ್ಯಕ್ರಮ ಕ್ರೀಡೆಗೆ ಸಂಬಂಧಿಸಿದಂತೆ ನಮ್ಮ ಸಂಸ್ಥೆಯ ದೈಹಿಕ ಶಿಕ್ಷಕರಾದ ಶ್ರೀ ಅಬ್ದುಲ್ ರಹಮಾನ್ ಸರ್ ಇವರು ನಿರ್ವಹಿಸಲಿದ್ದಾರೆ. 2022-23ನೇ ಸಾಲಿನ ಹೈಸ್ಕೂಲ್ ವಿಭಾಗದ ವಾರ್ಷಿಕ ಕ್ರೀಡಾಕೂಟದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವೈಯಕ್ತಿಕ ಚಾಂಪಿಯನ್ಶಿಪ್ ಗಳಿಸಿದ 6 ವಿದ್ಯಾರ್ಥಿಗಳಿಗೆ ಈಗ ಬಹುಮಾನ ವಿತರಣೆ ಮಾಡಲಿಕ್ಕಿದ್ದೇವೆ. ಸಂಬಂಧಪಟ್ಟ ವಿದ್ಯಾರ್ಥಿಗಳ ಹೆಸರು ಹೇಳಿ ತಕ್ಷಣ ಬರಬೇಕು. ನಮ್ಮ ಅಬ್ದುಲ್ ಜಲೀಲ್ ಅವರು ನಮ್ಮೊಂದಿಗಿದ್ದಾರೆ. ಶೌಚಾಲಯ ಮತ್ತು ಕ್ರೀಡಾಂಗಣದ ಒಂದು ಅನುದಾನವನ್ನು ಒದಗಿಸಿಕೊಟ್ಟಂಥ ಶಾಸಕರಾದರೂ ಕೂಡ ಅದರ ಎಲ್ಲ ಕೆಲಸವನ್ನು ನೇತೃತ್ವ ಮಾಡಿದವರು ನಮ್ಮ ಅಬ್ದುಲ್ ಜಲೀಲ್ ಅವರು. ಅವರಿಗೆ ಫ್ರಾನ್ಸಿಸ್ ಅವರು ಹೂವನ್ನು ಕೊಟ್ಟು ಸ್ವಾಗತಿಸುವಂತೆ ಹೇಳುತ್ತಿದ್ದೇನೆ. 100 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ, 200 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ, ಹರ್ಡಲ್ಸ್ ವಿಭಾಗದಲ್ಲಿ ಪ್ರಥಮ ಸ್ಥಾನ, 4x100 ಮೀಟರ್ ರಿಲೇ ಓಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ 20 ಅಂಕಗಳೊಂದಿಗೆ ವೈಯಕ್ತಿಕ ಚಾಂಪಿಯನ್ಶಿಪ್ ಗಳಿಸಿದ್ದಾನೆ ತಿಲಕ್ ರಾಜ್. ನನಗೆ ಸಿಕ್ಕಿರುವಂಥದ್ದು ಇದು ಫಸ್ಟಿನ ಅವಕಾಶ. ನಿಮಗೆ ಗೊತ್ತುಂಟು ಈ ನಮ್ಮ ಶಾಲೆಯಲ್ಲಿ ಸ್ಟ್ರೆಂತ್ ಜಾಸ್ತಿ ಅಂತ. ನನ್ನಿಂದ ಒಬ್ಬಳೇ ಏನೊಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿಗಳೆಲ್ಲರೂ ಕೈಗೂಡಿಸಿದ ಕಾರಣ ನನಗಿವತ್ತು ಇದೊಂದು ಅವಕಾಶ ಸಿಕ್ಕಿದ್ದು. ಹಾಗಾಗಿ ಒಂದು 2 ನಿಮಿಷಕ್ಕೆ ನನ್ನೊಟ್ಟಿಗೆ ಸಹಕರಿಸಿದ ನನ್ನ ಎಲ್ಲ ಶಿಕ್ಷಕರು ಬರಬೇಕು ಅಂತ ಕೇಳ್ಕೊಳ್ತೇನೆ. ಪ್ಲೀಸ್ 2 ಸೆಕೆಂಡ್ ಬೇಗ ಬನ್ನಿ. ನನ್ನ ಟೀಚರ್ಸ್ ಎಲ್ಲರೂ ಕೂಡ, ಗೆಸ್ಟ್ ಟೀಚರ್ಸು ಬರಬೇಕು, ರೆಗ್ಯುಲರ್ ಟೀಚರ್ಸು ಬರಬೇಕು. ವಿಲಾಸ್ರಿ ಮೇಡಮ್ ಬನ್ನಿ, ಫಾಸ್ಟ್ ಫಾಸ್ಟ್. ಶೈಬಿ ಮೇಡಮ್,
ವಿಲಾಸಿನಿ ಮೇಡಮ್, ಜೂಲಿಯಟ್ ಮ್ಯಾಮ್, ಜಲಜಾಕ್ಷಿ ಮ್ಯಾಮ್, ಜಯ ಮೇಡಮ್, ಸುಜಾತ ಮೇಡಮ್, ಮಮತಾ ಮೇಡಮ್, ಅರವಿಂದ್ ಸರ್, ಎಲ್ಲ ಬನ್ನಿ. ಡ್ರಾಯಿಂಗ್ ಸರ್, ಪಿ ಟಿ ಸರ್ನವರು. ತೆಗಿಲೇಬೇಕು ಅಂತ ಮಕ್ಕಳ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಇದಕ್ಕಿಂತ ಜಾಸ್ತಿ ಪ್ರೈಸ್ ಕೊಡುವ. 2022-23ನೇ ಸಾಲಿನ ಕಾಲೇಜು ವಾರ್ಷಿಕೋತ್ಸವ ಪ್ರಯುಕ್ತ ನಡೆದ ಕ್ರೀಡಾಕೂಟದಲ್ಲಿ ವೈಯಕ್ತಿಕ ಚಾಂಪಿಯನ್ ಹಾಗೂ ಸಮಗ್ರ ಚಾಂಪಿಯನ್ ಪ್ರಶಸ್ತಿಯ ವರದಿ. ವೈಯಕ್ತಿಕ ಚಾಂಪಿಯನ್ ಹುಡುಗರ ವಿಭಾಗದಲ್ಲಿ ಮೊಹಮ್ಮದ್ ನಿಯಾಜ್. ಇವರು 100 ಮೀಟರ್ ಓಟದಲ್ಲಿ ಪ್ರಥಮ, ಇನ್ಸತದಲ್ಲಿ ಪ್ರಥಮ, ಉದ್ದ ಜಿಗಿತದಲ್ಲಿ ಪ್ರಥಮ, 400 ಮೀಟರ್ ಓಟದಲ್ಲಿ ದ್ವಿತೀಯ. ಸಮಗ್ರ ಚಾಂಪಿಯನ್ ಪ್ರಶಸ್ತಿ ರನ್ನರ್ ಗೋಸ್ ಟು ಟೀಮ್ ಯೆಲ್ಲೋ. ಟೀಮ್ ಯೆಲ್ಲೋ ತಂಡದ ನಾಯಕ ನಾಯಕಿಯರು ಬರಬೇಕು. ರನ್ನರ್ಸ್ ಟೀಮ್ ಯೆಲ್ಲೋ. ವಿನ್ನರ್ಸ್ ಗೋಸ್ ಟು ಟೀಮ್ ಗ್ರೀನ್. ವಿನ್ನರ್ಸ್ ಟ್ರೋಫಿ ಮೇಲಕ್ಕೆತ್ತಿ. ಟೀಮ್ ಗ್ರೀನ್. ನಾಯಕ ನಾಯಕರು ಬಂದು ಪ್ರಶಸ್ತಿಯನ್ನು ಕಲೆ ಹಾಕಬೇಕು. ತಂಡ ಪ್ರಶಸ್ತಿಯನ್ನು ಮತ್ತೆ ಪ್ರಿನ್ಸಿಪಾಲ್ರಿಗೆ ಅದನ್ನು ಟ್ರೋಫಿಯನ್ನು ಕೊಡಬೇಕು. ಅದು ರನ್ನಿಂಗ್ ಟ್ರೋಫಿ. ಅದು ವಿದ್ಯಾರ್ಥಿಗಳು ಟೀಮ್ನವ್ರು ಬರಬೇಕು. ಒಬ್ಬರೇ ಬರ್ತಾರೆ, ಬಂದು ಗೊತ್ತಾಗುದಿಲ್ಲ. ಎಸ್, ಲಿಫ್ಟ್ ದ ಟ್ರೋಫಿಯನ್ನು ಎತ್ತಿ ಸ್ವಲ್ಪ. ಅಭಿನಂದನೆಗಳು ವಿದ್ಯಾರ್ಥಿಗಳಿಗೆ. ನೂತನ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಟ್ಟು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕಾರಣೀಭೂತರಾದ ಸರ್ವರನ್ನು ಸನ್ಮಾನಿಸುತ್ತಾ ನಮ್ಮ ಗೌರವ ಮತ್ತು ಕೃತಜ್ಞತೆಯನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ದಯವಿಟ್ಟು ಸನ್ಮಾನಿತಗೊಳ್ಳುವವರು ಎದುರಿನಲ್ಲಿ ಬಂದು ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸನ್ಮಾನಿತರ ಕೇಳ್ಕೊಳ್ತಿರ್ತೇನೆ. ಶಾಲನ್ನು ಹಾಕಿ ಮೈಸೂರು ಪೇಟವನ್ನು ತೊಡಿಸಿ ಅವರಿಗೆ ಒಂದು ಮಾಲೆಯನ್ನು ಹಾಕಿ ಸರ್ ಹಣ್ಣು ಹಂಪಲುಗಳನ್ನು ಕೊಡುವಂಥ ಕ್ರಮ, ಸನ್ಮಾನ ಯಾವಾಗಲೂ ಕೈ ಹಿಡೀರಿ. ಹಾಗೆ ಒಂದು ಹೂವಿನ ಬುಕ್ಕೆಯನ್ನು ಕೂಡ ಇನ್ನೊಂದು ಕೊಡ್ಬೇಕು ಸರ್. ಚಪ್ಪಾಳೆಯನ್ನು ಕೊಡಿ. ನೆಕ್ಸ್ಟ್ ಮುಂದಿನ ಸನ್ಮಾನವನ್ನು UT ಖಾದರ್ ನಡೆಸಿಕೊಡ್ಬೇಕು. ಯಾಕಂದರೆ ಅವರು ಅನೇಕ ನಮಗೆ ಅಂದರೆ ಅನುದಾನ ಎಲ್ಲ ಕೊಟ್ಟಿದೆ ಕ್ರೀಡಾಂಗಣ, ಕಾಲೇಜ್ ಗದಿಗೆಲ್ಲ. ಈಗ ನೆಕ್ಸ್ಟ್ ಎದುರಿನ ಇದರಲ್ಲಿ ಮಳೆ ಹಾನಿ ದುರಸ್ತಿ ಚಂದ್ರಾಸ್ ಕರ್ಕೆಯರು, ತಾಲೂಕು ಪಂಚಾಯತ್ ನಿಕಟ ಅಧ್ಯಕ್ಷರು, ಅವರೊಂದು ಮಾಡಿದ್ದಾರೆ. ಹಿರಿಯರು, ಸಜ್ಜನ ವ್ಯಕ್ತಿ, ಅವರಿಗೆ ಸನ್ಮಾನವನ್ನು UT ಖಾದರ್ ಅವರು, ಗಣೇಶ್ ನಾಯಕ್ ಮತ್ತು ನಮ್ಮೆಲ್ಲ ಪ್ರಿನ್ಸಿಪಾಲ್ ಎಲ್ಲರೂ ಸೇರಿ ಕೊಡಬೇಕು. ಮೈಸೂರು ಪೇಟ ಮೊದಲು ಶಾಲಾ ತಂಗಳವರು ಫಸ್ಟಿಗೆ 92 ಲಕ್ಷದ ಒಂದು ಬಿಲ್ಡಿಂಗ್ ಅನ್ನು ಮಾಡಿದ್ದಾರೆ. ಕಾಲೇಜಿನ 92 ಲಕ್ಷದ ಒಂದು ಕಾರ್ಯಕ್ರಮ. NDRF ಇಂದ ಆದಂಥ ಒಂದು ಬಿಲ್ಡಿಂಗ್ 92 ಲ್ಯಾಕ್ಸ್. ಅದು ಆಗಿ 1 ವರ್ಷ ಆದರೆ ಇವತ್ತು ಇನಾಗ್ರೇಷನ್ ಆಗ್ತಾ ಇದೆ. ನೆಕ್ಸ್ಟ್
ಇದು ಕೊಡಿ, ಇದು ಬೇಡ, ಇದು ಒಂದು ಕೊಡಿ ಸರ್. ಕೊರ್ಲಿ ಒಂದೊಂದು ಚಪ್ಪಾಳೆಯನ್ನು ಕೊಡಿ. ಯಾಕಂತ ಹೇಳಿದ್ರೆ ಅವರು ಬಹಳ ನಮ್ಮ ಯುವಕರಾಗಿ ಈ ಕೆಲಸ ಮಾಡಿದ್ದಾರೆ, ಚೆನ್ನಾಗಿ ಇಂಜಿನಿಯರ್ ಕೂಡ ಹೇಳಿದ್ದಾರೆ. ಹೌದು. ಆದಾಗ ಇವರ ನೆನಪಿಗೋಸ್ಕರ ಇವರು ಕಾಲೇಜಿಗೆ ಅನ್ನೋದು ಕೊಟ್ಟು ಹೋಗ್ತಾರೆ ಅಂತ ವಿಶ್ವಾಸ ಇದೆ. ಕೊಡಬೇಕು, ಒಂದು ಕಂಪ್ಯೂಟರ್ ಅನ್ನೋದು ಕೊಡಬೇಕು ಇಲ್ಲಿಗೆ. ಕೆಲಸ ಮಾಡಿದಾಗ ನೆನಪಬೇಕಲ್ಲ. ಗುಡ್ ಗುಡ್. ನೆಕ್ಸ್ಟ್ ಅಬ್ದುಲ್ ಜಲೀಲ್ ಅವರು ಮೊಂಟಗೋಳಿ ಅವರು ಕ್ರೀಡೋತ್ಸವದ ನಮ್ಮ ಕ್ರೀಡಾಂಗಣದ ಒಂದು ಕೆಲಸವನ್ನು ಮಾಡಿದ್ದಾರೆ ಮತ್ತು 5 ಲಕ್ಷ ಶೌಚಾಲಯದ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೆ ಒಂದು ಸನ್ಮಾನವನ್ನು ಮಾಡಬೇಕು. ಬುಕ್ಕೆ ಕೊಡಿ. ಶಾಲು ಆಯ್ತಾ? ಶಾಲು ಆಯ್ತಲ್ಲ. ಈಗ ನೆಕ್ಸ್ಟ್ ಅಬ್ದುಲ್ ನಾಸಿರ್ ಎಂ ಅವರು 15 ಲಕ್ಷದ ಕಾರ್ಯಕ್ರಮ, ಇದೊಂದು ಫರ್ನಿಚರ್ ಎಲ್ಲ ಒದಗಿಸಿಕೊಟ್ಟಿದ್ದಾರೆ ಲ್ಯಾಬಿಗೆ, ಅದರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮವರೇ ಮಾನ್ಯ ಶಾಸಕರು ಶಾಲು ಹೊದಿಸಿ ಮಾಲೆಯನ್ನು ಹಾಕಿ ಕೊಡಿ. ಆಯ್ತಲ್ಲ. ಗುತ್ತಿಗೆದಾರರಾದಂಥ ಕೈಲಾಸ್ ಬಾಬು ಮಳೆ ಹಾನಿ ಇಂದಾದಂಥ ದುರಸ್ತಿ ಕಾರ್ಯಕ್ರಮ, ಇದಕ್ಕೆ 35 ಲಕ್ಷದ ಒಂದು ಕಾರ್ಯಕ್ರಮ ಎದುರಿದ್ದು ನಮ್ಮ ಹೈಸ್ಕೂಲ್ ಬಿಲ್ಡಿಂಗ್ ಇದ್ದು ಅದನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಶಾಸಕರು ನಡೆಸಿಕೊಡ್ಬೇಕು. ನೆಕ್ಸ್ಟ್ ನದೀಮ್ ಸರ್ ಅವರು 31 ಲಕ್ಷದ ಒಂದು ವ್ಯವಸ್ಥೆ, ಈಗ 2 ಹೊಸ ಕೊಠಡಿ ಹಿಂದಿನ ಸೈನ್ಸ್ ಲ್ಯಾಬ್ ಇದ್ದಲ್ಲಿ ಅವರಿಗೆ ಶಾಲು ಹೊದಿಸಿ ಹಾರ ಹಾಕಿ ಆಮೇಲೆ ಹೂವಿನ ಬುಕ್ಕೆಯನ್ನು ಕೊಡಬೇಕು. ಇನ್ನು ಇಂಜಿನಿಯರಿಂಗ್ ಶ್ರೀಯುತ ರವಿಚಂದ್ರ ಅವರು ನಮ್ಮ ಸನ್ಮಿತ್ರರು, ಅವರಿಗೆ ಹೂವಿನ ಬುಕ್ಕೆಯನ್ನು ಕೊಟ್ಟು ಮಾಲೆ ಹಾಕಿ ಶಾಲು ಹಾಕಿ ಒಂದು ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಿರ್ತೇವೆ. ಅಂದರೆ ಎಲ್ಲ ಕಾರ್ಯಕ್ರಮ ಮತ್ತೆ ಅಲ್ಲಿ ಗಟ್ಟಿಮುಟ್ಟಾದಂಥ ನೆಲದಲ್ಲಿ ಮಾಡಲಿಕ್ಕೆ ನಾವು ಅಲ್ಲಿ ಅಧ್ಯಕ್ಷರ ಮಾತುಗಳು ಶ್ರೀಯುತ ಗಣೇಶ್ ನಾಯ್ಕ ಅವರು ಹಾಗೂ ಎಲ್ಲ ಗಣ್ಯರೇ ಹಾಗೂ ಗೌರವಾನ್ವಿತ ಶಿಕ್ಷಕರೇ ಮತ್ತು ಗೌರವಾನ್ವಿತ ಹಾಗೂ ವಿದ್ಯಾರ್ಥಿಗಳೇ, ನಾನು ಶಿಕ್ಷಕರನ್ನು ಯಾಕೆ ಗೌರವಾನ್ವಿತರು ಅಂತ ಹೇಳಿದೆ ಅಂದರೆ, ಹೇಗೆ ಶಿಲ್ಪಿಗಳು ಅವರು ನಿಮ್ಮ ಶಿಲ್ಪಿಗಳು, ಹೇಗೆ ಶಿಲ್ಪಿಗಳು ಕಲ್ಲನ್ನು ಕೆತ್ತಿ ಒಂದು ಒಳ್ಳೆಯ ರೀತಿಯ ಒಂದು ಒಳ್ಳೆ ಸುಂದರವಾದ ಮೂರ್ತಿಯನ್ನು ರಚಿಸ್ತಾರ, ಹಾಗೆ ಈ ಶಿಕ್ಷಕರು ಹಾಗೆ ನಿಮ್ಮನ್ನು ತಿದ್ದಿ ತೀಡಿ ಕೂತುಕೊಳ್ಳಿ ಒಳ್ಳೆ ಶಿಕ್ಷಣವನ್ನು ಕೊಟ್ಟು ನೀವು ಮುಂದಿನ ಈ ದೇಶದ ಒಳ್ಳೆಯ ಉತ್ತಮ ಪ್ರಜೆಗಳಾಗಿ ಮಾಡುವ ಕರ್ತವ್ಯ ಅವರ ಮೇಲಿದೆ. ಹಾಗೆ ನಿಮಗೆ ಈಗ ನಾವು ನೋಡಿದಾಗೆ ಈಗ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಲು ಶಾಸಕರು ಬಂದಿದ್ದಾರೆ. ನಿಜವಾಗಿ ಬಹಳಷ್ಟು ಒಂದು ಪ್ರಶಂಸನೀಯವಾದಂತಹ ಒಂದು ಕೆಲಸ. ಯಾಕಂತ ಹೇಳಿದರೆ ನಿಮಗೆ ಯಾವುದೇ ಇನ್ನೂ ತೊಂದರೆ ಇಲ್ಲ. ನನಗೆ ಗೊತ್ತು ಮೊದಲು ಈಗ ಕಟ್ಟಡ ಹೇಗಿತ್ತು ಅನ್ನೋದನ್ನು. ನಿಮಗೆ ಒಂದು ಉತ್ತಮವಾದ ಶಾಲಾ ಕೊಠಡಿಯನ್ನು ನಿರ್ಮಿಸಿಕೊಟ್ಟಿದ್ದಾರೆ ಶಾಸಕರು. ಹಾಗೆ ನಿಮಗೆ ಇನ್ನು ನಿಮ್ಮ ಕೆಲಸ ಇರೋದು ಇಷ್ಟೇ, ನೀವು ಕಲಿಯುವುದನ್ನು ಕಲೀಲಿಕ್ಕೆ ಮಾತ್ರ ಇರುವುದು. ನೀವು ಒಳ್ಳೆಯ ರೀತಿಯಲ್ಲಿ ಕಲಿತು ಈ ದೇಶದ ಉತ್ತಮ ಪ್ರಜೆಗಳಾಗಿ. ಯಾಕಂತ ಹೇಳಿದರೆ ನಾವು ಇವಾಗಲೇ ನಮ್ಗೆ ಗೊತ್ತು ನಮ್ಮ ದೇಶದಲ್ಲಿ ಭಾಳಷ್ಟು ಜನಸಂಖ್ಯೆ ಭಾಳಷ್ಟು ಲೆಕ್ಕಕ್ಕಿಂತ ಜಾಸ್ತಿ ಇದೆ. ಆದ್ದರಿಂದ ಪ್ರತಿಯೊಬ್ಬ ಮಕ್ಕಳು ಈ ದೇಶದ ಅಂದರೆ ಈಗ ನಮಗೆ ಇರೋದು ಅಂದರೆ ನಮ್ಮ ದೇಶದ ವ್ಯಾಪ್ತಿ ಜಾಸ್ತಿ ಆಗೋದಿಲ್ಲ. ಅದೇ ಅಲ್ಲದೆ ಯಾವುದು ನಮ್ಮ ಸಂಪನ್ಮೂಲಗಳು ಇದೆ, ನೈಸರ್ಗಿಕ ಸಂಪನ್ಮೂಲಗಳಿದೆ, ಅವುಗಳು ಜಾಸ್ತಿ ಆಗೋದಿಲ್ಲ. ನಮ್ಮ ಸಂಪನ್ಮೂಲಗಳು ಏನಿದ್ದರೂ ಅದು ಅಂದರೆ ಮುಂದಿನ ನೀವು ಮಕ್ಕಳು. ಯಾಕಂದರೆ ಪ್ರತಿಯೊಬ್ಬ ಮಕ್ಕಳು ನೀವು ಪ್ರೊಡಕ್ಟಿವ್ ಆಗಿರಬೇಕು. ಒಳ್ಳೆಯ ರೀತಿಯಲ್ಲಿ ಕಲಿತು ಒಳ್ಳೆಯ ರೀತಿಯಲ್ಲಿ ಕಲಿತರೆ ಖಂಡಿತ ನಿಮಗೆ ಒಳ್ಳೆಯ ರೀತಿಯ ಯಶಸ್ಸು ಸಿಗ್ತದೆ. ಮತ್ತು ಯಾರು ಕಲಿಯೋದಿಲ್ವೋ ಅವ ನಾನ್ ಪ್ರೊಡಕ್ಟಿವ್ ಆಗ್ತಾನೆ. ಯಾಕಂದರೆ ಹೇಳಿದರೆ ಅವ ಈ ದೇಶಕ್ಕೆ ಭಾರ ಆಗ್ತಾನೆ. ನನಗೆ ಗೊತ್ತು, ನಾನು ಚಿಕ್ಕದಲ್ಲಿರುವಾಗ ನಾನು ತಪ್ಪು ಮಾಡಿ ನಾನು ಕಲೀಲಿಲ್ಲ, ಹಾಗಾಗಿ ನಾನು ಭಾಳಷ್ಟು ಕಷ್ಟಪಡಬೇಕಾಯಿತು. ಹಾಗೆ ನೀವು ಎಲ್ಲ ಮಕ್ಕಳು ಚೆನ್ನಾಗಿ ಕಲಿತು ಈ ದೇಶದ ಒಂದು ಉತ್ತಮ ಪ್ರಜೆಗಳಾಗಿ, ಮತ್ತು ಶಾಸಕರು ಇವಾಗಲೇ ಹೇಳಿದರು ಬಹಳಷ್ಟು ಪ್ರೀತಿಯಿಂದ ಎಲ್ಲರೂ ಇರಬೇಕು ಅನ್ನೋದು. ಅದು ಭಾಳಷ್ಟು ನಿಜವಾದ ಒಂದು ಸಂಗತಿ. ಯಾಕಂತ ಹೇಳಿದರೆ ನಾವು ಎಲ್ಲರೂ ಮನುಷ್ಯ ಜಾತಿಯಲ್ಲಿ ಹುಟ್ಟಿದವರು. ನಮ್ಮಲ್ಲಿ ಯಾವುದೇ
ಜಾತಿ ಅಂದರೆ ಬಾಕಿ ಎಲ್ಲ ಏನು ತತ್ವಗಳಿವೆ ಅಥವಾ ಏನಿದೆ ಅದು ನಾವು ನಿರ್ಮಾಣ ಮಾಡಿದ್ದು, ಅಂದರೆ ನಮ್ಮಿಂದ ಅದು ಮನುಷ್ಯನಿಂದ ನಿರ್ಮಿತವಾದಂತಹ ತತ್ವಗಳು. ಹಾಗಿರುವಾಗ ನಾವು ಎಲ್ಲರೂ ನಾವು ಮನುಷ್ಯ ಜಾತಿಯಲ್ಲಿ ಹುಟ್ಟಿದವರು ಎಲ್ಲರೂ ಸಮಾನ. ಹಾಗಿರುವಾಗ ನಾವು ಎಲ್ಲರೂ ಒಬ್ಬರನ್ನೊಬ್ಬರನ್ನು ಪ್ರೀತಿ ಮಾಡಿಕೊಂಡು ಈ ದೇಶದ ಸಂಪತ್ತಾಗೋಣ, ಈ ದೇಶವು ಅಭಿವೃದ್ಧಿ ಆಗಲು ನಾವು ಎಲ್ಲರ ಕೈ ಜೋಡಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉದ್ಘಾಟನಾ ಸಮಾರಂಭ ಹಾಗೂ ಪ್ರತಿಪುರಸ್ಕಾರ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮ್ಮ ಕುರುನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಗಣೇಶ್ ನಾಯ್ಕ ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಆತ್ಮೀಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ದಿವ್ಯವಸ್ಥೆಯನ್ನು ಉದ್ಘಾಟಿಸಿದಂಥ ನಮ್ಮ ಜನಪ್ರಿಯ ಶಾಸಕರು ಆಗಿರುವಂತಹ UT ಖಾದರಿಗೆ ಅವರಿಗೆ ನಮ್ಮೆಲ್ಲ ಸಂಸ್ಥೆಯಿಂದ ಆತ್ಮೀಯವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಕಾಲೇಜು ವಿಭಾಗದ ಎಲ್ಲ ಶಾಲಾ ಅಭಿವೃದ್ಧಿ ಸಮಿತಿ ಹಾಗೂ ಪದವಿ ಪೂರ್ವ ಮೇಲುಸ್ತುವಾರಿ ಸೇರಿ ಸಮಿತಿ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರುಗಳಿಗೂ ಹಾಗೂ ಎಲ್ಲ ಪ್ರಾಂಶುಪಾಲರಿಗೂ SDMC ಎಲ್ಲ ಸದಸ್ಯರಿಗೆ ಆತ್ಮೀಯವಾದ ಸಂಸ್ಥೆ ವತಿಯಿಂದ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಂತಹ ಪ್ರೌಢಶಾಲಾ ವಿಭಾಗದ ಎಲ್ಲ ವಿದ್ಯಾರ್ಥಿನಿಯರು ಹಾಗೂ ಪದವಿ ಪೂರ್ವ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರು ಅದೇ ರೀತಿ ಎಲ್ಲ